ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ॐ विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनीति नामिनि। नमस्ते सरस्वते देवी गौरवाणी प्रचारिणी निर्विशेषाय शून्यवादी पाश्चात्यदेशतारिणी। जयो श्रीकृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण कृष्ण हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगत्पते गोपेश गोपिका कांत राधाकांत नमोस्तुते। नमो ब्राह्मण देवाय गो ब्राह्मण हिताय च जगद्हिताय कृष्णाय गोविंदाय ते नमः। सप्तकांचन गौरांगी राधे वृंदावनेश्वरी भानुसुते देवी प्रणमामि। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरतिषे वाञ्छाकल्पतरुभ्यश्च कृपा सिन्धुभ्यो च पतितानां पावनेभ्यो वैष्णवेभ्यो नमो नमः। अनंत कोटि वैष्णव। हरे कृष्ण ಎಲ್ಲರಿಗೂ। हरे कृष्ण माताजी। हरे कृष्ण हरे कृष्ण ಎಲ್ಲರಿಗೂ ಸ್ವಾಗತ। ಹರೇ ಕೃಷ್ಣ। ವಾಯ್ಸ್ ಆಡಿಬಲ್ ಇದೆ ಅಲ್ಲ? ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ ಮಾತಾಜಿ, ಕ್ಲಿಯರ್ ಇದೆ. ಓಕೆ, ಹರೇ ಧನ್ಯವಾದ. ಹರೇ ಕೃಷ್ಣ ಎಲ್ಲರಿಗೂ. ಓಕೆ, ಧನ್ಯವಾದ. ಓಕೆ, ಸ್ಕ್ರೀನ್ ಬಂದಿದೆ ಅಲ್ಲ? ಬಂದಿದೆ ಮಾತಾಜಿ. ಓಕೆ, ಧನ್ಯವಾದ. ಬಂದಿದೆ. ಧನ್ಯವಾದ. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಇವತ್ತಿನ ಅಧ್ಯಾಯ 9ನೇ ಅಧ್ಯಾಯ, ರಾಜವಿದ್ಯಾ ರಾಜಗುಹ್ಯ ಯೋಗ, ಪರಮಗುಹ್ಯ ಜ್ಞಾನ. ಸೊ ಅಂದ್ರೆ ಹೈಯೆಸ್ಟ್ ನಾಲೆಜ್ ಅಂತ ಹೇಳಿ ರಾಜವಿದ್ಯಾ ಅಂತ ಹೇಳಿದ್ರೆ. ಸೊ ಈಗ ನಾವು ಅಂದ್ರೆ ಈಗ ಒಂದು ಗುಹ್ಯತರ ಹಾಗೂ ಗುಹ್ಯತಮಂ ಅಂತ ಹೇಳಿದ್ರೆ ಕಾನ್ಫಿಡೆನ್ಷಿಯಲ್, ಮೋರ್ ಕಾನ್ಫಿಡೆನ್ಷಿಯಲ್, ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಸೊ ಫಸ್ಟ್ ಮೊದ್ಲಿಗೆ ನಾವು 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ ಏನು, ನಾವು ದೇಹ ಅಲ್ಲ ಆತ್ಮ ಅಂತ ಹೇಳಿ. ಸೊ ಅದನ್ನ ಕಾನ್ಫಿಡೆನ್ಷಿಯಲ್ ಅಂತ ಹೇಳುವಂಥದ್ದು, ಅಂದ್ರೆ ಗುಹ್ಯಂ. ಸೊ ಗುಹ್ಯತರ ಅಂತ ಹೇಳಿದ್ರೆ ಮೋರ್ ಕಾನ್ಫಿಡೆನ್ಷಿಯಲ್ ಯಾವುದು ಅಂದ್ರೆ, ನಾವು 7ನೇ ಹಾಗೂ 8ನೇ ಅಧ್ಯಾಯದಲ್ಲಿ ಇನ್ನೂ ಹೆಚ್ಚಾಗಿ ಈ ಭಕ್ತಿ ಸೇವೆಯ ಬಗ್ಗೆ ಭಗವಂತ ಹೇಳಿದ ಅಲ್ವಾ. ಅಂದ್ರೆ ಕೃಷ್ಣನ ಒಂದು ಬೇರೆ ಬೇರೆ ರೂಪದಲ್ಲಿ ನಾವು ಕೃಷ್ಣನ ಬೇರೆ ಶಕ್ತಿಗಳಲ್ಲಿ ನಾವು ಕೃಷ್ಣನ ಬೇರೆ ರೀತಿಯಲ್ಲಿ ಹೇಗೆ ನೋಡ್ಬೋದು ಅಂತ ಹೇಳಿ ಎನರ್ಜೀಸ್ ಬಗ್ಗೆ ನೋಡಿದ್ವಿ 7ನೇ ಅಧ್ಯಾಯದಲ್ಲಿ. ಹಾಗೂ 8ನೇ ಅಧ್ಯಾಯದಲ್ಲಿ ಸಾಯುವ ಸಮಯದಲ್ಲಿ ಭಗವಂತನನ್ನ ನಾವು ಹೇಗೆ ಸ್ಮರಿಸಬಹುದು ಅಂತ ಹೇಳಿ ಅದ್ರ ಬಗ್ಗೆ ನೋಡಿದ್ವಿ. ಸೊ ಅದು ಮೋರ್ ಕಾನ್ಫಿಡೆನ್ಷಿಯಲ್. ಸೊ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ಯಾವುದು ಅಂತ ಹೇಳಿದ್ರೆ ಅನನ್ಯ ಭಕ್ತಿ, ಭಗವಂತನ ಸೇವೆಯಲ್ಲಿ ಹೇಗೆ, ಭಕ್ತಿ ಸೇವೆಯಲ್ಲಿ ಹೇಗೆ ನಾವು ತೊಡಗುವಂಥದ್ದು ಅಂತ ಹೇಳಿ ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್. ಸೊ ಇವರು ನಮ್ಮ ಶ್ರೀ ರಾಧಾ ಗೋವಿಂದ್ ಇಸ್ಕಾನ್ ಮಂಗಳೂರು ಡಿಟಿಸ್, ಇವರ ಒಂದು ಆಶೀರ್ವಾದ ತಗೊಳ್ತಾ, ಹಾಗೂ ಶ್ರೀಲಾ ಪ್ರಭುಪಾದ್ ಅವರ ಇಸ್ಕಾನ್ ಫೌಂಡರ್ ಭಕ್ತಿವೇದ ಹಿಸ್ ಡಿವೈನ್ ಗ್ರೇಸ್ AC ಭಕ್ತಿವೇದಾಂತ ಸ್ವಾಮಿ ಶ್ರೀಲಾ ಪ್ರಭುಪಾದ್ ಕಿ ಜೈ. ಸೊ ಇವರ ಒಂದು ಆಶೀರ್ವಾದ ತಗೊಳ್ತಾ ಇವತ್ತಿನ ಅಧ್ಯಯನ ಶುರು. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೇ. ಸೊ
ಇದರಲ್ಲಿ ಈಗ ಅತಿಯಾದ ಅಂದ್ರೆ ಮೋಸ್ಟ್ ಕಾನ್ಫಿಡೆನ್ಶಿಯಲ್ ಅಂದ್ರೆ ಈಗ ನಾವು ಈಗ ಬ್ರಹ್ಮನ್ ಅನ್ನು ಸಹ ನಾವೇನ್ ಹೇಳ್ತೀವಿ, ಬ್ರಹ್ಮನ್ ರಿಯಲೈಸೇಷನ್ ನ ಮೋರ್ ಕಾನ್ಫಿಡೆನ್ಶಿಯಲ್. ಸೊ ಪರಮಾತ್ಮ ರಿಯಲೈಸೇಷನ್ ಅದನ್ನೇ ಪರಮಾತ್ಮನ ಸಾಕ್ಷಾತ್ಕಾರ ಏನಿದೆ ಅದನ್ನ ಮೋಸ್ಟ್ ಕಾನ್ಫಿಡೆನ್ಶಿಯಲ್. ಹಾಗೂ ಭಗವಂತನ ರಿಯಲೈಸೇಷನ್ ಇದೆ ಅದು ಹೈಯೆಸ್ಟ್. ಸೊ ಇಲ್ಲಿ ಭಗವಂತ ಹೇಳುವಂತದ್ದು ಹೈಯೆಸ್ಟ್ ಏನಂತ ಹೇಳಿದ್ರೆ ವಿದ್ಯೆಯನ್ನ ಇಲ್ಲಿ ಅಂದ್ರೆ ಜ್ಞಾನವನ್ನ ಈ ಒಂದು ಅಧ್ಯಾಯದಲ್ಲಿ ಕೊಡ್ತಾ ಇರುವಂತದ್ದು. ಸೊ ಇಲ್ಲಿ ಒಂದು ಪ್ರಮುಖವಾದ ಒಂದು ವರ್ಡ್ ಯಾವುದು ಅಂತ ಹೇಳಿದ್ರೆ ಅಸೂಯೆ. ವಾಯ್ಸ್ ಲೋನಾ? ಹರೇ ಕೃಷ್ಣ. ಬೇರೆ ಯಾರಾದ್ರೂ ಇಲ್ಲ ಮಾತಾಜಿ, ಕ್ಲಿಯರ್ ಇದೆ. ಸೊ ಇದ್ರಲ್ಲಿ ಅಸೂಯೆ ವರ್ಡ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಅರ್ಜುನನಿಗೆ ಯಾಕೆ ಹೇಳಿದ್ದು ಭಗವಂತ ಅಂತ ಹೇಳೋ ಪ್ರಶ್ನೆ ಬಂದ್ರೆ, ಅಂದ್ರೆ ಅರ್ಜುನನಿಗೆ ಅಸೂಯೆ ಇರ್ಲಿಲ್ಲ, ಹಾಗಾಗಿ ಈ ಒಂದು ಭಗವದ್ಗೀತವನ್ನ ಭಗವಂತ ಅರ್ಜುನನಿಗೆ ಹೇಳಿರುವಂತದ್ದು. ಹಾಗೂ ನಾವು ಸಹ ಈ ಜ್ಞಾನವನ್ನ ನಾವು ತಿಳ್ಕೊಬೇಕಿದ್ರೆ ನಮಗೆ ಅಸೂಯೆ ಇರಬಾರ್ದು. ಭಗವಂತನ ಮೇಲೆ ಅಸೂಯೆ, ತುಂಬಾ ಜನಕ್ಕೆ ಅಸೂಯೆ. ಈಗ ಪ್ರಭುಪಾದ ಹೇಳ್ತಾರೆ ಯಾಕೆ ಅಸೂಯೆ ಅಂತ ಹೇಳಿದ್ರೆ, ಭಗವಂತನನ್ನ ಗ್ಲೋರಿಫೈ ಇರಲ್ಲ. ಎಷ್ಟೊಂದು ಭಗವದ್ಗೀತೆಗಳಲ್ಲಿ ನಾವು ನೋಡಿದ್ರೆ ಕೃಷ್ಣನ್ ಬಗ್ಗೆ ಜಾಸ್ತಿ ಹೇಳಿರಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅಸೂಯೆ ಅಂತ ಹೇಳಿ ಪ್ರಭುಪಾದ ಹೇಳ್ತಾರೆ. ಸೊ ಹಾಗೂ ಈಗ ಅಸೂಯೆ ಅಂತ ಹೇಳಿದ್ರೆ ಏನು? ಅಸೂಯೆ ಅಂತ ಹೇಳಿದ್ರೆ ಈಗ ನನಗೆ ನಿನ್ನ ಹತ್ರ ಇರುವಂತದ್ದು ಇಷ್ಟ, ಆದ್ರೆ ನಿನ್ನ ಹತ್ರ ಇದೆ ಅಂತ ಆ ವಿಷಯ ನಂಗೆ ಇಷ್ಟ. ಅಂದ್ರೆ ನಮಗೆ ಒಬ್ಬರ ಹತ್ರ ಇರೋ ವಸ್ತುವನ್ನ ಇಷ್ಟ, ಆದ್ರೆ ಅವ್ರ ಹತ್ರ ಇರೋದು ನಮಗೆ ಇಷ್ಟ ಇಲ್ದಿರೋಂಥದ್ದು. ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಐ ಲೈಕ್ ವಾಟ್ ಯು ಹ್ಯಾವ್ ಬಟ್ ನಾಟ್ ದ ಫ್ಯಾಕ್ಟ್ ದಟ್ ಯು ಹ್ಯಾವ್ ಇಟ್. ಸೊ ಅದನ್ನ ಅಸೂಯೆ ಅಂತ ಹೇಳುವಂಥದ್ದು. ಸೊ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲರಿಗೂ ಅಸೂಯೆ ಅಂತ ಹೇಳ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಮೊದಲಿಗೆ ನಮ್ಗೆ ಅಸೂಯೆ ಇರೋದ್ರಿಂದಲೇ ನಾವು ದೇವರನ್ನ ಬಿಟ್ಟು ಈ ಒಂದು ಭೌತಿಕ ಜಗತ್ತಿಗೆ ಬಂದಿರುವಂತದ್ದು, ಇಲ್ಲಿ ಎಂಜಾಯ್ ಮಾಡೋದಕ್ಕೆ ಅಲ್ವಾ. ಸೊ ಇಲ್ಲಿ ಎಲ್ಲ ಅಂದ್ರೆ ಎಷ್ಟು ಕಷ್ಟ ಇದ್ರು ಸಹ ಅಂದ್ರೆ ಮನುಷ್ಯ ಈ ಜಗತ್ತಲ್ಲಿ ಅಂದ್ರೆ ಯಾಕೆ ಇದೆಲ್ಲ ಜ್ಞಾನವನ್ನ ಭಗವಂತ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಮಗೆ ಸ್ವಲ್ಪ ಆದ್ರೂ ಈ ಭೌತಿಕ ಜಗತ್ ಮೇಲೆ ಡಿಟ್ಯಾಚ್ಮೆಂಟ್ ಬಂದು ನಾವು ಭಗವಂತನೊಟ್ಟಿಗೆ ಕನೆಕ್ಟ್ ಆಗ್ಲಿ, ನಾವು ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಹೊರಗಡೆ ಬರ್ಲಿ ಅಂತ. ಸೊ ಆಕ್ಚುಲಿ ಏನಂತ ಹೇಳಿದ್ರೆ ಈಗ ಒಂದು ಈ ಜಗತ್ತಲ್ಲಿ ಏನೇ ಒಂದು ನಾವು ಸುಖ ಅಂತ ಏನಿದೆ ಅದು ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ ಅಂದ್ರೆ, ಈಗ ಒಂದು ಒಂಟೆ ಇದ್ರಲ್ಲಿ ಡೆಸರ್ಟ್ ಅಲ್ಲಿ ಏನ್ ಮಾಡುತ್ತೆ, ಮರುಭೂಮಿಯಲ್ಲಿ ಅಲ್ಲಿ ಇದಿರುವಂತದ್ದು ಕ್ಯಾಕ್ಟಸ್ ಇರುತ್ತೆ, ಅದರಲ್ಲಿ ಫುಲ್ಲು ಮುಳ್ಳಿರುತ್ತೆ. ಅದನ್ನ ಅದು ತಿನ್ನುವಂಥದ್ದು. ತಿನ್ನುವಾಗ ಏನಾಗುತ್ತೆ, ಅದಕ್ಕೆ ಬಾಯಲೆಲ್ಲ ಫುಲ್ಲು ರಕ್ತ ಬರುತ್ತೆ. ಸೊ ಆ ರಕ್ತ ಬರುವಾಗ ಅದು ರಕ್ತವನ್ನ ಟೇಸ್ಟ್ ಮಾಡಿ ಅದು ಅನ್ಕೊಳ್ಳೋದು, ಅದು ಅದಕ್ಕೆ ಖುಷಿ ಪಡುತ್ತದು ಆ ರಕ್ತವನ್ನ ಕುಡಿದು. ಸೊ ಆ ರೀತಿಯಾಗಿ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಭೌತಿಕ ಜಗತ್ತಲ್ಲಿ ಇರುವಂತ ಸಂತೋಷ ಹೇಗೆ ಅಂತ ಹೇಳಿದ್ರೆ ನಮಗೆ ಅದು ದುಃಖವೇ ಕೊಡುವಂತದ್ದು. ಸೊ ಸುಖ ಅಂತ ನಾವು ಹೇಳಿ ಅದರಿಂದ ಹೋಗ್ತೀವಿ, ಅದು ದುಃಖವನ್ನೇ ಕೊಡುವಂತದ್ದು. ಸೊ ಹಾಗಾಗಿ ಈ ಎನ್ವಿಯಸ್ ನೇಚರ್ ಅಂತೂ ತುಂಬಾ ಕೆಟ್ಟದಂತೆ. ಪ್ರಭುಪಾದ ಹೇಳ್ತಾರೆ ಈ ಅಸೂಯೆ ಇರೋರು ಮುಂದಿನ ಜನ್ಮದಲ್ಲಿ ಈ ಹಾವಾಗಿ ಹುಡ್ತೀವಂತೆ ನಾವು, ತುಂಬಾ ಅಸೂಯೆ ಇದ್ರೆ. ಯಾಕೆಂತ ಹೇಳಿದ್ರೆ ನೋಡಿ, ಹಾವಿನ ಗುಣ ಏನು ಅಂದ್ರೆ ಅನ್ನೆಸೆಸರಿ ಒಬ್ರಿಗೆ ಕಚ್ಚುವಂತದ್ದು, ಅಂದ್ರೆ ಯಾವುದೇ ಒಂದು ಕಾರಣ ಇಲ್ಲದೆ ಇನ್ನೊಬ್ಬರನ್ನ ತೊಂದರೆ ಕೊಡುವಂತ ಬುದ್ಧಿ. ಸೊ ಈ ಒಂದು ಅಸೂಯೆ ಅನ್ನೋದು ನಮ್ಮಲ್ಲಿ ಇರಬಾರ್ದು. ಆಗ ಮಾತ್ರ ನಮಗೆ ಈ ಭಗವದ್ಗೀತೆಯ ಈ ಜ್ಞಾನವು ಅರ್ಥ ಆಗ್ಲಿಕ್ಕೆ ಸಾಧ್ಯ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾಪಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತದ್ದು. ಸೊ ಈಗ ಇದು ವಿದ್ಯೆ. ಹಾಗಾದ್ರೆ ನಾವು ಶಾಲಾ ಕಾಲೇಜುಗಳಲ್ಲಿ ಕಲಿಯುವಂಥದ್ದು ಏನು? ಅದು ವಿದ್ಯೆ ಅಲ್ಲ, ಅದು ಕಲೆ ಅಷ್ಟೇ. ಅಂದ್ರೆ ಜೀವನ ಹೇಗೆ ನಡೆಸ್ಬೇಕು ಅನ್ನೋ ಕಲೆ. ಇದು ನಿಜವಾದ ವಿದ್ಯೆ. ಇದರಿಂದ ನಮಗೆ ಇದರಲ್ಲಿ ನಾವು ಕಲಿಯುವಂಥದ್ದು ಯಾವ ಒಂದು ಶಾಲಾ ಕಾಲೇಜುಗಳಲ್ಲಿ ಎಂತ ಯಾವುದೇ ಯೂನಿವರ್ಸಿಟಿಲಿ ಸಹ ಈ ಒಂದು ಇಲ್ಲ ಅಲ್ವಾ, ಆತ್ಮದ ಬಗ್ಗೆ ಎಲ್ಲೂ ನಾವು ಕೇಳಿಲ್ಲ. ಸೊ ಇದನ್ನ ನಿಜವಾದ ವಿದ್ಯೆ ಅಂತ ಹೇಳುವಂಥದ್ದು. ಸೊ ಹಾಗೂ ಈಶೋಪನಿಷತ್ತಲ್ಲಿ ಸಹ ಇದೆ ಒಂದು ಶ್ಲೋಕ, ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಮೃತಮಶ್ನುತೆ. ಸೊ ವಿದ್ಯೆ ಹಾಗೂ ಅವಿದ್ಯೆ, ಅವಿದ್ಯೆ ಅಂತ ಹೇಳ್ತಾರೆ. ಭೌತಿಕ ಜಗತ್ತಿನ ಬಗ್ಗೆ ನಾವು ಏನ್ ತಿಳ್ಕೊಳ್ತೀವಿ ಅದು ಅವಿದ್ಯೆ. ವಿದ್ಯೆ ಅಂತ ಹೇಳಿದ್ರೆ ಭಗವಂತನ ಬಗ್ಗೆ ತಿಳ್ಕೊಳ್ಳುವಂಥದ್ದನ್ನ
ವಿದ್ಯೆ ಅಂತ. ಸೊ ಈಗ ಶ್ರದ್ಧೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ನಮಗೆ ಶ್ರದ್ಧೆ ಇಲ್ದಿದ್ರೆ ಅದ್ರಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಅಂದ್ರೆ ಈಗ ನಾವು ಶಾಲೆಗೆ ಹೋಗಿ ಕಲಿತೀವಿ, ಯಾವ ಒಂದು ಕಾನ್ಫಿಡೆನ್ಸ್ ಮೇಲೆ, ಅಂದ್ರೆ ಟೀಚರ್ ನಮಗೆ ಕರೆಕ್ಟ್ ಆಗಿ ಹೇಳ್ತಾರೆ ಅನ್ನೋದೊಂದು ಏನ್ ಗ್ಯಾರಂಟಿ ಇದೆ, ಆದ್ರೂ ನಾವು ಅದರಲ್ಲಿ ಶ್ರದ್ಧೆ ಹಾಕ್ತಿವಿ. ಅಥವಾ ನಾವು ಒಬ್ರ ಹತ್ರ ಹೋಗಿ ಈಗ ಡಾಕ್ಟರ್ ಹತ್ರ ಹೋಗಿ ಒಂದು ಮೆಡಿಸಿನ್ ತಗೊಳ್ತೀವಿ. ಸೊ ಡಾಕ್ಟರ್ ಕೊಟ್ಟಿದ್ದನ್ನ ನಾವು ಏನು ಒಂದು ನೋಡ್ದೆ, ಅದನ್ನ ಹಿಸ್ಟ್ರಿ ಎಲ್ಲ ನೋಡ್ದೆ ಹೇಗೆ ತಗೊಳ್ತೀವಿ ಅಂದ್ರೆ ವಿದೌಟ್ ಜಡ್ಜಿಂಗ್ ಅಲ್ವಾ. ಅದೇ ಶ್ರದ್ಧೆ ನಮಗೆ ಭಗವಂತನ ಒಂದು ವಾಣಿಯಲ್ಲಿ ಭಗವಂತ ಹೇಳಿರೋ ಒಂದು ಇದ್ರ ಮೇಲೆ ಶ್ರದ್ಧೆ ಇರ್ಬೇಕಂತೆ. ಸೊ ಇಲ್ಲಿ ಧರ್ಮ, ಇದು ಧರ್ಮದ ಪರಿಪೂರ್ಣತೆ ಅಂತ. ಧರ್ಮ ಅಂತ ಹೇಳಿದ್ರೆ ಏನು? ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಸೊ ಭಗವಂತ ಹೇಳಿರುವಂತ ನಿರ್ದೇಶನಗಳೇನಿದೆ ಅದನ್ನೇ ಧರ್ಮ ಅಂತ ಹೇಳುವಂಥದ್ದು. ಸೊ ಈಗ ಹೇಗೆ ಅಂದ್ರೆ ನಮ್ಮ ಆತ್ಮದ ಧರ್ಮ ಏನು? ಈಗ ಒಂದು ಸಕ್ಕರೆಯ ಧರ್ಮ ಅಂತ ಹೇಳಿದ್ರೆ ಅದು ಸಿಹಿ ಇರುವಂತದ್ದು, ಉಪ್ಪಿನ ಧರ್ಮ ಏನು? ಉಪ್ಪಿರುವಂತದ್ದು ಅಲ್ವಾ. ಅದಕ್ಕೆ ಚೇಂಜ್ ಆಗಲ್ಲ. ಅದು ಯಾವುದೇ ಒಂದು ದೇಶ ಆಗ್ಲಿ, ಯಾರೇ ಒಂದು ಜಾತಿ ಧರ್ಮದ ಇದಿಲ್ಲ, ಯಾರೇ ತಿಂದ್ರು ಎಲ್ಲರಿಗೂ ಅದು ಸಕ್ಕರೆ ತಿಂದ್ರೆ ಸಿಹಿಯೇ ಆಗುವಂಥದ್ದು. ಅದೇ ರೀತಿ ಈ ಆತ್ಮ ಅನ್ನೋದಕ್ಕೆ ಏನು ಅದರ ಗುಣ ಅಂತ ಹೇಳಿದ್ರೆ ನಾವು 8ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಜೀವಿಯ ಸ್ವರೂಪ ಏನು? ಯಾವಾಗಲೂ ಸೇವೆ ಮಾಡುವಂಥದ್ದು. ಸೊ ಭಗವಂತನ ಸೇವೆಕರು ನಾವು. ಜೀವೇರೇ ಸ್ವರೂಪವೇ ಕೃಷ್ಣೇರೇ ನಿತ್ಯದ ನಿತ್ಯ ಸೇವೆ ಮಾಡೋದೇ ನಮ್ಮ ಕರ್ತವ್ಯ. ಸೊ ಇದನ್ನ ಭಕ್ತಿ ಸೇವೆಯನ್ನ ಹೇಗೆ ಮಾಡ್ಬೇಕು ಇಲ್ಲಿ ಕೃಷ್ಣ ಹೇಳುವಂಥದ್ದು, ಪ್ರತ್ಯಕ್ಷಾವಗಮಂ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ಬೇರೆ ಅರ್ಹತೆ ಬೇಕಾಗಿಲ್ವಂತೆ ಭಕ್ತಿ ಸೇವೆ ಮಾಡಕ್ಕೆ. ಭಕ್ತಿಯಿಂದ ದೇವರನ್ನ ಮಾಡಿದ್ರೆ ಸಾಕು. ಅದಕ್ಕೆ ನಮಗೆ ಅದನ್ನ ಮುಂದೆ ನಾವು ನಾಡದನ ಒಂದು ಕಥೆ ಮಾಡ್ತೀವಿ. ಸುಸುಖಂ ಕರ್ತುಂ ಅವ್ಯಯಂ. ಸೊ ಉತ್ಸಾಹದಿಂದ ನಾವು ಇದನ್ನ ಕಾರ್ಯ ನಿರ್ವಹಿಸ್ಬೇಕು. ಸೊ ಯಾವುದೇ ಒಂದು ಕಾರ್ಯ ಭಗವಂತನ ಎಡೆಗೆ ನಮ್ಮನ್ನ ತಗೊಂಡೋದ್ರೆ ಅದು ವಿದ್ಯೆ, ಅದಲ್ದಿದ್ರೆ ಬೇರೆ ಎಲ್ಲ ಅವಿದ್ಯೆ ಅಂತ ಹೇಳಿ. ಈಗ ನಾವು ಶಾಲಾ ಕಾಲೇಜುಗಳಲ್ಲಿ ಸರಿಯಾಗಿ ಓದಿಲ್ಲ ಅಂದ್ರೆ ಏನಾಗುತ್ತೆ, ನಾವು ಅದೇ ತರಗತಿಯಲ್ಲಿ ಉಳ್ಕೊಳ್ತೀವಲ್ವಾ. ಅದೇ ರೀತಿ ಈ ಭಕ್ತಿಯನ್ನ ನಾವು ಗಂಭೀರವಾಗಿ ತಗೊಳ್ಳಿಲ್ಲ ಅಂತಾದ್ರೆ ಏನಾಗುವಂಥದ್ದು, ಜನನ ಹಾಗೂ ಮರಣ ಚಕ್ರದಲ್ಲೇ ಉಳ್ಕೊಳ್ತೀವಿ. 84 ಲಕ್ಷ ಇದನ್ನ ಯೋನಿಗಳು. ಸೊ ಅದ್ರಲ್ಲಿ ಅದನ್ನ ದಾಟಿ ನಾವೀಗ ಮನುಷ್ಯ ಜನ್ಮ ಪಡೆದಿದ್ದೇವೆ. ಸೊ ಅದನ್ನ ನಾವು ಸೀರಿಯಸ್ ಆಗಿ ತಗೊಳ್ತೀವಿ. ಸೊ ಇದೀಗ ನಾರದ ಮುನಿ ಅವರ ಒಂದು ಜನ್ಮದಲ್ಲಿ ಇದಾಗಿದ್ರು, ಅಂದ್ರೆ ಉಪಭರನ ಅಂತ ಹೇಳಿ ಅವರೊಂದು ಅಂದ್ರೆ ಗಂಧರ್ವ ಆಗಿರ್ತಾರೆ. ಸೊ ಗಂಧರ್ವ ಆಗಿರುವಾಗ ಅವ್ರಿಗೆ ಏನಾಗುತ್ತೆ, ಅವ್ರು ಒಂದ್ಸತಿ ಅವರ ಒಂದು ದೇವತೆಗಳ ಸಭೆಯಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಅಂದ್ರೆ ಅವ್ರು ನೋಡಕ್ಕೆ ತುಂಬಾ ಚಂದ ಇರ್ತಾರೆ, ತುಂಬಾ ಒಂದು ಒಳ್ಳೆ ಮೈಕಟ್ಟಿರುವಂತ, ತುಂಬಾ ಸುಂದರವಾಗಿ ಕಾಣುವಂತ ಒಂದು ವ್ಯಕ್ತಿ ಆಗಿರ್ತಾರೆ. ಸೊ ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇರುತ್ತೆ. ಸೊ ಆಗ ಏನ್ ಮಾಡ್ತಾರೆ, ಅಲ್ಲಿ ಯಾವುದೋ ಒಂದು ಅಪ್ಸರೆಯರು ಕುಣಿವಾಗ ಅವರ ಬಗ್ಗೆ ಒಂದು ಹಾಡು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಅದು ತುಂಬಾ ಅಫೆನ್ಸಿವ್, ಹಾಗೆ ಮಾಡ್ಬಾರ್ದು. ಆತರ ಒಂದು ಇದರಲ್ಲಿ ವಿಷ್ಣುವನ್ನ ಭಜಿಸುವಂತ ಟೈಮಲ್ಲಿ ಅವ್ರು ಆತರ ಮಾಡುವಾಗ ಅವ್ರಿಗೆ ಏನ್ ಮಾಡ್ತಾನೆ ಬ್ರಹ್ಮ ಶಾಪ ಕೊಡುವಂಥದ್ದು, ನೀನು ಇಲ್ಲಿ ಇರಕ್ಕೆ ಯೋಗ್ಯ ಇಲ್ಲ, ನೀನು ಮನುಷ್ಯನಾಗಿ ಹುಟ್ಟು. ಅಂದ್ರೆ ಇಲ್ಲಿ ನೋಡಿ, ನಾವೆಲ್ಲ ಅನ್ಕೊಳ್ಳುವಂಥದ್ದು ಪ್ರಾಣಿಗಳು ನಮ್ಮಿಂದ ಕೀಳು ಅಂತ. ಅದೇ ಈಗ ಬೇರೆ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟೋದು ಅಂದ್ರೆ ಕೀಳು ಜನ್ಮ ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಪ್ರಭುಪಾದ ಹೇಳುವಂಥದ್ದು, ದಿಸ್ ಬಾಡಿ ಇಸ್ ಮೇಡ್ ಆಫ್ ಬ್ಲಡ್ ಅಂಡ್ ಸ್ಟೂಲ್ ಅಲ್ಲ, ರಕ್ತ ಮತ್ತು ಸ್ಟೂಲ್ ಅಂತ ಹೇಳಿದ್ರೆ ಯೂರಿನ್ ಅಂಡ್ ಸ್ಟೂಲ್. ಸೊ ಒಂದು ಅಸಹ್ಯ ಅನ್ನೋ ತರ ಅವ್ರಿಗೆ ಅಲ್ಲೆಲ್ಲ ಅದೆಲ್ಲ ಇಲ್ಲ. ಅವರ ಬಾಡಿ ಎಲ್ಲ ಸ್ಪಿರಿಚುವಲ್ ಬಾಡೀಸ್. ಅಂದ್ರೆ ಸ್ಪಿರಿಚುವಲ್ ಅಂತ ಹೇಳಿದ್ರೆ ಅವ್ರಿಗೆ ಆ ತರದ್ದೆಲ್ಲ ನಮ್ಮ ಇದು ಬೆವರು ಬರುವಂತದ್ದು ಇದೆಲ್ಲ ಇಲ್ಲ. ನಮ್ಮ ಬಾಡಿ ಅಂದ್ರೆ ಸ್ಟಿಂಕಿಂಗ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರು ಆತರ ಒಂದು ಶಾಪ ಕೊಡ್ತಾರೆ, ಇನ್ನೊಬ್ಬ ಶೂದ್ರನ ಮಗ, ಶೂದ್ರ ಫ್ಯಾಮಿಲಿಯಲ್ಲಿ ಹುಟ್ಟು ಅಂತ ಹೇಳಿ. ಸೊ ಅವನು ನೆಕ್ಸ್ಟ್ ಏನ್ ಮಾಡ್ತಾನೆ, ಒಂದು ಈ ಒಂದು ಬಡ ಕುಟುಂಬದಲ್ಲಿ ಅವಳಿಗೆ ಗಂಡ ಇಲ್ಲ, ಆ ಒಂದು ಹೆಂಗಸು ಕೆಲಸ ಮಾಡುವಂಥದ್ದು ಬೇರೆ. ಸೊ ಅಂತವರ ಒಂದು ಮನೆಯಲ್ಲಿ ಹುಡ್ತಾನೆ. ಸೊ ಹಾಗೇನಾಗುತ್ತೆ, ಅವರ ಗುಡಿಸಲಿಗೆ ಒಂದ್ಸತಿ ಭಕ್ತಿ ವೇದಾಂತಿಗಳು, ಇವರೆಲ್ಲ ಸಾಧುಗಳು, ತುಂಬಾ ಆತ್ಮ ಸಾಕ್ಷಾತ್ಕಾರ ಆಗಿರುವಂತವ್ರು ಬರ್ತಾರೆ. ಚತುರ್ಮಾಸದಲ್ಲಿ ಅವರು ಬರುವಂತದ್ದು. ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಒಂದು ನಿಮಿಷ. ಇಲ್ಲ ಮಾತಾಜಿ, ಯಾರೋ ವಾಯ್ಸ್ ಬ್ರೇಕ್ ಅಂತ ಹಾಕಿದ್ದಾರೆ. ಕ್ಲಿಯರ್ ಇದೆ. ಕ್ಲಿಯರ್ ಇದೆಯಾ? ಹಾ ಮಾತಾಜಿ, ಕ್ಲಿಯರ್ ಇದೆ. ಓಕೆ, ಒಂದ್ ಕೆಲ್ಸ ಮಾಡ್ತೀನಿ, ನಾನು ಬ್ಲೂಟೂತ್ ತೆಗಿತೀನಿ.
ಆಕ್ಚುಲಿ ವಾಯ್ಸ್ ಲೋ ಬರ್ತಾ ಇತ್ತು ಅಂತ ನಾನು ಬ್ಲೂಟೂತ್ ಯೂಸ್ ಮಾಡಿಲ್ಲ. ಹರೇ ಕೃಷ್ಣ, ಈಗ ಕೇಳ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳ್ತಿದೆ ಮಾತಾಜಿ, ಕೇಳ್ತಿದೆ. ಹರೇ ಕೃಷ್ಣ, ಕೇಳ್ತಿದೆ. ಹೌದಾ? ಇದು ಬ್ಲೂಟೂತ್ ತೆಗೆದಿದ ತಕ್ಷಣ ಆಡಿಯೋನೇ ಕನೆಕ್ಟ್ ಆಗ್ತಿಲ್ಲ. ಸಾರಿ, ನಾನು ಬ್ಲೂಟೂತ್ ಯೂಸ್ ಮಾಡ್ಬೇಕಾಗುತ್ತೆ. ಈಗ ಆಡಿಬಲ್ ಇದೆಯಾ? ಹರೇ ಕೃಷ್ಣ. ಹಾ ಮಾತಾಜಿ, ಆಡಿಬಲ್ ಇದೆ. ಓಕೆ ಓಕೆ, ಸರಿ. ಆಗ್ತಾ ಇಲ್ಲ, ಅದು ಬ್ಲೂಟೂತ್ ತೆಗೆದ್ರೆ ಆಡಿಯೋ ಡಿಸ್ಕನೆಕ್ಟ್ ಆಗ್ತದೆ. ಕ್ಲಿಯರ್ ಇದೆ ಮಾತಾಜಿ ವಾಯ್ಸ್. ಓಕೆ ಓಕೆ. ಸೊ ಇಲ್ಲಿ ಇವರು ಭಕ್ತಿ ವೇದಾಂತಿಗಳು ಅಂತ ಹೇಳಿ, ಸೊ ಅವರು ಚತುರ್ಮಾಸದಲ್ಲಿ ಬರ್ತಾರೆ. ಸೊ ಅವ್ರು ಬಂದಾಗ ಅವ್ರ ತಾಯಿ ಅವರಿಗೆಲ್ಲ ತುಂಬಾ ಸೇವೆ ಮಾಡುವಂತದ್ದು. ತಾಯಿ ಜೊತೆ ಮಗ ಸಹ, ಅವನು 5 ವರ್ಷದವನಾಗ ನಾರದ ಮುನಿ ಅವರು ಒಂದು ಜನ್ಮದಲ್ಲಿ. ಸೊ ಅವರು ಸಹ ತಾಯಿಯ ಜೊತೆ ಎಲ್ಲ ಸೇವೆಯನ್ನ ಮಾಡುವಂತದ್ದು ಮತ್ತು ಅವರ ಬಟ್ಲುಗಳನ್ನ ತೊಳೆಯುವಂಥದ್ದು ಹಾಗೂ ಉಳಿದಿರುವಂತ ಅವರ ಬಟ್ಲಲ್ಲಿ ಉಳಿದಿರುವಂತ ಪ್ರಸಾದ ಏನಿದೆ, ಸೊ ಅದನ್ನ ಅವರು ಸೇವನೆ ಮಾಡುವಂಥದ್ದು. ಸೊ ಆ ಸೇವನೆ ಮಾಡಿ, ಆ ಪ್ರಸಾದವನ್ನ ಸೇವನೆ ಮಾಡಿ ಅವ್ರು ಆಮೇಲೆ ಅವರ ಆಶೀರ್ವಾದ ಮಾಡ್ತಾರೆ. ಅವನ ಮೆಚ್ಚಿ, ಅವನ ಖುಷಿಯಾಗಿ ಅವ್ರ ಆಶೀರ್ವಾದ ಮಾಡ್ತಾರೆ. ಸೊ ಅವ್ರು ಹೋದ ಮೇಲೆ ಸ್ವಲ್ಪ ಟೈಮಲ್ಲಿ ಏನಾಗುತ್ತೆ, ಒಂದು ಹಾವು ಕಡ್ದು ಒಂದು ಅವರ ತಾಯಿಯ ಒಂದು ನಿಧನ ಆಗೋಗುತ್ತೆ. ಸೊ 5 ವರ್ಷದ ಮಗು ಏನ್ ಮಾಡ್ತಾರೆ, ಅವ್ರು ಸೀದಾ ಅಂದ್ರೆ ಧೃತಿಗೆಡಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಆಲ್ರೆಡಿ ಅವರ ಭಕ್ತಿ ವೇದಾಂತಿಗಳ ಆಶೀರ್ವಾದ ಇತ್ತು. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ನಾನಿನ್ನು ವಿಷ್ಣುವ ಧ್ಯಾನದಲ್ಲಿ, ದೇವರ ಧ್ಯಾನದಲ್ಲಿ ಹೋಗ್ಬೇಕು ಅಂತ ಹೇಳಿ ಅವರು ಸೀದಾ ಕಾಡುಗಳನ್ನೆಲ್ಲ ದಾಟ್ಕೊಂಡು ಹೋಗಿ ಆಮೇಲೆ ದೇವರ ಧ್ಯಾನದಲ್ಲಿ ಹೋಗ್ತಾರೆ. ಅವ್ರಿಗೆ ಒಂದು 6 ತಿಂಗಳಾಗುವಾಗ ದೇವರು ಕಾಣಿಸ್ಕೊಡುವಂಥದ್ದು. ಅಂದ್ರೆ ದೇವರು ಕಾಣಿಸ್ಕೊಂಡು ಅವ್ರು ಹೇಳುವಂಥದ್ದು, ನೀನು ಅಲ್ಲ ಮೊದ್ಲಿಗೆ ಅಂದ್ರೆ ಶುರುವಲ್ಲಿ ಅವ್ರು ಹೋದಾಗ್ಲೇನೆ ಅವರು ಪರಮಾತ್ಮ ಕಾಣಿಸ್ಕೊಂಡು ಹೇಳ್ತಾನೆ, ನೀನು ಅಂದ್ರೆ ಒಂದ್ಸತಿ ಕಾಣುತ್ತೆ, ಆಗ ಅವನಿಗೆ ಖುಷಿ ಆಗುತ್ತೆ. ಅವನನ್ನು ನೋಡ್ತಾನಂತೆ, ಅವನು ಆತ್ಮವನ್ನು ನೋಡ್ತಾನೆ. ಎರಡನ್ನೂ ಒಟ್ಟೊಟ್ಟಿಗೆ ನೋಡುವಂಥದ್ದು. ಇದು ಭಾಗವತಮಲ್ಲಿ ಬರುತ್ತೆ. ಸೊ ಅದಾದ ಮೇಲೆ ಅವ್ರು ಮತ್ತೆ ಕಾಣಿಸಲ್ಲ. ಯಾಕೆ ಅಂತ ಆಗುವಾಗ ಭಗವಂತನ ವಾಯ್ಸ್ ಕೇಳುತ್ತಂತೆ, ನೀನಿನ್ನ ಕುಯೋಗಿ, ನೀನಿನ್ನ ಮೆಚೂರ್ ಆಗ್ಲಿಲ್ಲ, ನೀನಿನ್ನು ಜಾಸ್ತಿ ಸಾಧನೆ ಮಾಡಿ ಆಮೇಲೆ ನಾನು ಈ ಜನ್ಮದಲ್ಲಿ ನಿನಗೆ ಇನ್ನು ಕಾಣಿಸಲ್ಲ ಅಂತ ಹೇಳ್ತಾನೆ. ಅದಾದ್ಮೇಲೆ ಅವ್ನು ತುಂಬಾ ಸೀರಿಯಸ್ ಆಗಿ ಒಂದು ಸುಮಾರು ಟೈಮ್, ಒಂದು 6 ತಿಂಗಳು ಹಾಗೆಲ್ಲ ಮಾಡ್ತಾನಂತೆ, ಫುಲ್ ಕಂಟಿನ್ಯೂಸ್ ಆಗಿ ದೇವರ ಮೇಲೆ ಧ್ಯಾನ ಮಾಡಿ ಆಮೇಲೆ ಅವನ ಜೀವ ಬಿಡ್ತಾನ, ಅಂದ್ರೆ ದೇಹ ತ್ಯಾಗ ಮಾಡ್ತಾನೆ. ಸೊ ಅಷ್ಟು ಕಠಿಣ ತಪಸ್ ಮಾಡಿ ಅದಾದ ನಂತರ ನಾರದ ಮುನಿ ಆಗುವಂಥದ್ದು. ಸೊ ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಎಂತ ಒಂದು ನಾರ್ಮಲ್ ಆಗಿ ಹುಟ್ಟಿರೋರು ಸಹ ಒಂದು ಭಕ್ತಿ ಸೇವೆಯಿಂದ ಒಂದು ಅಷ್ಟು ಹೈಯೆಸ್ಟ್ ಪೊಸಿಷನ್ ಹೋಗ್ಲಿಕ್ಕೆ ಸಾಧ್ಯ ಅಂತ ಇದರಿಂದ ನಾವು ಅರ್ಥ ಮಾಡ್ಕೊಂಡ್ಬೋದು. ಅಶ್ರದ್ಧದಾನಾಃ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವವರು. ಸೊ ಈಗ ಶ್ರದ್ಧೆಯಲ್ಲಿ 3 ವಿಧ ಅಂತ ಹೇಳ್ತಾರೆ. ಈಗ ಒಂದು ಕನಿಷ್ಠ ಅಧಿಕಾರಿ ಅಂತ ಹೇಳಿದ್ರೆ, ಈಗ ನಾವೆಲ್ಲ ಈಗ ಫಸ್ಟ್ ಈಗ ಮೊದ್ಲಿಗೆ ನಾವು ಭಕ್ತಿಗೆ ಅಂತ ಬರ್ತೀವಿ, ನಮಗೇನು ಗೊತ್ತಿರಲ್ಲ. ಅಂದ್ರೆ ಯಾರು ನಿಜವಾಗಿ ಭಕ್ತಿ ಮಾಡ್ತಾರೆ ಅಂದ್ರೆ ನಾವು ಜಸ್ಟ್ ಎಕ್ಸ್ಟರ್ನಲ್ ಲುಕ್ ಇಂದ ಯಾರೋ ಒಬ್ರು ತಿಲಕ ಇಟ್ಟಿದ್ದಾರೆ, ಇವ್ರು ತುಂಬಾ ಭಕ್ತರಿರ್ಬೇಕು ಅಂತ ಅನ್ಕೊಳ್ತೀವಿ. ಅಥವಾ ಅವರೊಂದು ಹುಡುಗಿ ಒಬ್ಬ ಸನ್ಯಾಸಿ ಹಾಕಿದ ತಕ್ಷಣ ಅವ್ರನ್ನ ನೋಡಿ ನಾವು ಇವ್ರು ತುಂಬಾ ಭಕ್ತಿ ಇರ್ಬೇಕು. ಅಥವಾ ಕೆಲವರಿಗೆ ತುಂಬಾ ಶ್ಲೋಕದ ಪಠನೆ ಬರ್ಬೋದು, ಅದನ್ನ ನೋಡಿ ಇವ್ರು ಭಕ್ತರಿರ್ಬೋದು. ಅಂದ್ರೆ ನಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗಲ್ಲ, ಯಾರು ನಿಜವಾಗ್ಲೂ ಭಕ್ತರು ಅಥವಾ ಯಾರು ಸುಮ್ನೆ ಎಕ್ಸ್ಟರ್ನಲಿ ತೋರಿಸ್ತಾ ಇದ್ದಾರೆ ಭಕ್ತರ ತರ ಇದ್ದಾರೆ ಅನ್ನೋದನ್ನ, ಆ ಡಿಫ್ರೆನ್ಸಿಯೇಷನ್ ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಕನಿಷ್ಠ ಅಧಿಕಾರಿ ಅಂತಾರೆ. ಆಮೇಲೆ ಮಧ್ಯಮ ಅಧಿಕಾರಿಯಲ್ಲಿ ಅಂತ ಹೇಳಿದ್ರೆ,
ಅವರಿಗೆ ಯಾರ ಜೊತೆ ಸ್ನೇಹ ಮಾಡ್ಬೇಕು, ಯಾರನ್ನ ಅಂದ್ರೆ ಅವ್ರೇನ್ ಮಾಡ್ತಾರೆ, ಈಗ ಭಕ್ತರೊಟ್ಟಿಗೆ ಸ್ನೇಹ ಮಾಡುವಂಥದ್ದು, ಹಾಗೂ ಈ ಭಕ್ತರ ಅಲ್ದೇರೊಟ್ಟಿಗೆ ಅವರು ದೂರ ಇಡುವಂಥದ್ದು, ಹಾಗೂ ಇಗ್ನೋರೆಂಟ್ ಯಾರಿರ್ತಾರೆ ಅಂದ್ರೆ ಸರಿಯಾಗಿ ತಿಳಿದಿರಲ್ಲ ವಿಷಯ, ಅಂತವ್ರ ಹತ್ರ ಅವರು ಅವರನ್ನ ಕ್ಷಮಿಸುವಂಥದ್ದು, ಅಂದ್ರೆ ಅವರಿಗೆ ಹೇಳ್ಕೊಡುವಂಥದ್ದು, ಹಾಗೂ ಭಗವಂತನಲ್ಲಿ ಒಂದು ನಿಶ್ಚಲವಾದ ಅಂದ್ರೆ ಫರ್ಮ್ ಫೇತ್ ಇರುತ್ತೆ, ಅವರ ಫೇತ್ ಡೆವಲಪ್ ಆಗಿರುತ್ತೆ. ಅಂದ್ರೆ ಈ ತುಂಬಾ ದೇವರ ಮೇಲೆ ನಂಬಿಕೆ ಅವರಿಗೂ, ಹಾಗೂ ಈ ಸ್ಕ್ರಿಪ್ಚರ್ಸ್ ಮೇಲೆ ಏನಿದೆ ತುಂಬಾ ನಂಬಿಕೆ, ಹಾಗೂ ಇವರು ಈ ದೇವರ ಒಂದು ಏನು ಹೇಳ್ತಾರೆ ಸಂದೇಶವನ್ನ ಬೇರೆಯವರಿಗೆ ಹೇಳ್ಕೊಡುವಂಥದ್ದು, ಅದನ್ನ ಮಾಡೋದ್ರಲ್ಲಿ ಇರ್ತಾರೆ. ಸೊ ಆದ್ರೆ ಅವರಿಗೆ ತುಂಬಾ ಕಂಪ್ಲೀಟ್ ನಾಲೆಜ್ ಇರಲ್ಲ. ಸೊ ಹಾಗಾಗಿ ಅದನ್ನ ನೆಕ್ಸ್ಟ್ ಬರುವಂತದ್ದು ಉತ್ತಮಾಧಿಕಾರಿ. ಉತ್ತಮಾಧಿಕಾರಿ ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ಡಿಫ್ರೆನ್ಸಿಯೇಷನ್ ಇಲ್ಲ. ಈಗ ಒಂದು ನಾವು ನೋಡಿದ್ವಿ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಹೇಳಿದ್ರೆ ಎಲ್ಲರನ್ನೂ ಒಂದೇ ರೀತಿ ನೋಡುವಂಥದ್ದು, ಒಂದು ಬ್ರಾಹ್ಮಣ, ಒಂದು ಆನೆ, ಒಂದು ನಾಯಿ, ಎಲ್ಲರನ್ನು ಒಂದೇ ರೀತಿ ನೋಡುವಂತ ಅದು ಉತ್ತಮ ಅಧಿಕಾರಿ. ಸೊ ಈ ಒಂದು ಪ್ರೀಚಿಂಗಿಗೆ ಮಾಡ್ಬೇಕಾದ್ರೆ ಪ್ರಭುಪಾದ ಉತ್ತಮ ಅಧಿಕಾರಿ, ಆದರೆ ಅವರು ಮಧ್ಯಮ ಅಧಿಕಾರಿ ಲೆವೆಲ್ಗೆ ಬರ್ಬೇಕಾಗುತ್ತೆ, ಕೆಳಗಡೆ ಬಂದು ಪ್ರೀಚ್ ಮಾಡುವಂಥದ್ದು. ಸೊ ಈ 3 ಜನರಲ್ಲಿ ಡಿಫ್ರೆಂಟ್ ಫೇತ್ ವೇರಿ ಆಗುವಂಥದ್ದು. ಸೊ ಕನಿಷ್ಠಾಧಿಕಾರಿಯಲ್ಲಿ ಕಡಿಮೆ ಫೇತ್ ದೇವರಲ್ಲಿ ಹಾಗೂ ಈ ಒಂದು ಶಾಸ್ತ್ರಗಳಲ್ಲಿ, ಮಧ್ಯಮ ಅಧಿಕಾರಿಯಲ್ಲಿ ಫರ್ಮ್ ಫೇತ್ ಇದೆ, ಆದರೆ ಅವರಿಗೆ ಡಿಫ್ರೆನ್ಸಿಯೇಷನ್ ಇದೆ, ಅವರು ಅಂದ್ರೆ ಬೇರೆ ಬೇರೆ ರೀತಿಯ ಜನರನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾರೆ. ಅದೇ ಉತ್ತಮ ಅಧಿಕಾರಿಯಲ್ಲಿ ಆ ಡಿಫ್ರೆನ್ಸಿಯೇಷನ್ ಸಹ ಇಲ್ಲ. ಯಾಕೆ ನಾವ್ ಇದ್ರಲ್ಲಿ ಶ್ರದ್ಧೆ ಇಡ್ಬೇಕು ಅಂತ ಹೇಳಿದ್ರೆ, ನಾವು ಈಗ ಈ ನೋಡಿದ್ವಿ, ನೀನೇನು ತಿಳ್ಕೊಂಡ್ವಿ ನಾವು, ಹೇಗೆ ಜನ್ಮ ಸಹ ಎಷ್ಟು ಪೇನ್ಫುಲ್ ಇದೆ, ಜನ್ಮ ಹಾಗೂ ಮರಣ ಎರಡೂ ಪೇನ್ಫುಲ್. ಸೊ ಇದರಿಂದ ಹೊರಗಡೆ ಬರ್ಬೇಕು. ಈಗ ದುರ್ಯೋಧನಿಗೆ ಈ ದೇವರ ಮೇಲೆ ಒಂದು ನಂಬಿಕೆ ಇರ್ಲಿಲ್ಲ ಅಲ್ವಾ. ಸೊ ಅವನಿಗೆ ಈಗ ಅವನು ಇದನ್ನ ಕೇಳುವಾಗ ಕೃಷ್ಣನ ಹತ್ರ ಅವನು ದುರ್ಯೋಧನ ಹಾಗೂ ಅರ್ಜುನ ಇಬ್ರು ಬರ್ತಾರೆ. ಸೊ ಆದ್ರೆ ಅವನು ಕೇಳುವಂತದ್ದು ನಾರಾಯಣಿ ಸೇನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಸೊ ಆ ರೀತಿ ಎಲ್ಲರೂ ಪ್ರಭುಪಾದ ಹೇಳುವಂಥದ್ದು, ಎಲ್ಲರೂ ಸಹ ಎಲ್ಲರಿಗೂ ದೇವರ ಒಂದು ಸಂಪತ್ತು ಬೇಕು. ನಾವೆಲ್ಲವನ್ನ ಇಲ್ಲಿ ಭೌತಿಕ ಜಗತ್ತಲ್ಲಿ ಇರುವಂತದ್ದೆಲ್ಲ ಭಗವಂತ ಕೊಟ್ಟಿರುವಂತದ್ದು, ಆದ್ರೆ ಭಗವಂತನ ಸಂಪತ್ತು ಬೇಕು, ಆದ್ರೆ ಭಗವಂತ ಬೇಡ ಅಂತ ಹೇಳಿ. ಸೊ ಇದು ಸರಿಯಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು. ಶ್ರದ್ಧಾ ಇಲ್ಲರದೇ ಇರೋರು ಯಾವತ್ತೂ ಸಹ ನನ್ನನ್ನು ಪಡೆಯಲಾರರು. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ, ಎಲ್ಲಾ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಸೊ ಇದಕ್ಕೆ ಏನ್ ಹೇಳುವಂಥದ್ದು ಅಂದ್ರೆ ಅಚಿಂತ್ಯ ಭೇದ ಅಭೇದ ತತ್ವ, ಅಂದ್ರೆ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ಡಿಫ್ರೆಂಟ್. ಅಂದ್ರೆ ಕೃಷ್ಣ ನನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದ್ರೆ ನಾವು ಶಾಸ್ತ್ರಗಳಿಂದ ತಿಳ್ಕೊಬೇಕು, ನಮ್ಮ ಒಂದು ಓನ್ ಇಮ್ಯಾಜಿನೇಷನ್ ಇಂದ ಭಗವಂತನನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಕೃಷ್ಣ ಎಷ್ಟು ರಿವೀಲ್ ಆಗ್ತಾನೆ ಅಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ನಮ್ಮ ಮೆಂಟಲ್ ಸ್ಪೆಕ್ಯುಲೇಷನ್ ಇಂದ ಸಾಧ್ಯ ಇಲ್ಲ, ಆದ್ರೆ ಭಕ್ತಿಯಿಂದ ಮಾತ್ರ ಸಾಧ್ಯ. ಕೃಷ್ಣ ಹೇಳುವಂಥದ್ದು ಭಕ್ತ್ಯ ಮಾಂ ಅಭಿಜಾನಾತಿ. ಈಗ ಹೇಗೆ ನಮ್ಮ ಶರಣಾಗತಿ ಎಷ್ಟಿದೆ ಅಷ್ಟು ಕೃಷ್ಣ ನಮಗೆ ರಿವೀಲ್ ಆಗುವಂಥದ್ದು. ತದ್ವಿದ್ಧಿ ಪ್ರಣಿಪಾತ್, ತದ್ವಿದ್ಧಿ ಅಲ್ಲ, ಎಂತದು ಏ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತೈವ ಭಜಾಮ್ಯಹಂ. ಅಂದ್ರೆ ಯಾರು ನನ್ನನ್ನ ಎಷ್ಟು ಸರೆಂಡರ್ ಆಗ್ತಾರೋ ಅಷ್ಟೇ ಭಾವ, ಅಷ್ಟು ನಾನು ಅವರಿಗೆ ರಿವೀಲ್ ಆಗ್ತೀನಿ. ಸೊ ಈಗ ಕನಕದಾಸನಿಗೆ ಕೃಷ್ಣ ಉಡುಪಿಯಲ್ಲಿ ಹೇಗೆ ದರ್ಶನ ಕೊಟ್ಟಿದ್ದು ಅಲ್ವಾ, ಆ ಒಂದು ಬೇರೆಯವರಿಗೆ ಅದು ಬರೇ ಒಂದು ಮೂರ್ತಿಯಾಗೆ ಕಾಣ್ಬೋದು, ಆದ್ರೆ ಶುದ್ಧ ಭಕ್ತರಿಗೆ ಕೃಷ್ಣ ರೆಸಿಪ್ರೋಕೇಟ್ ಮಾಡ್ತಾನೆ. ಆತರ ಸುಮಾರು ಇನ್ಸಿಡೆಂಟ್ ಇದೆ ಎಲ್ಲಿ ವಿಗ್ರಹಗಳು ತಿರುಗಿರೋ, ಅಲ್ಲಿ ಉಡುಪಿಯಲ್ಲಿ ಇರ್ಬೋದು. ಮತ್ತೆ ಸಾಕ್ಷಿ ಗೋಪಾಲ ಅಂತ ಹೇಳಿ ದೇವರು ಸಾಕ್ಷಿಯನ್ನ ಕೊಡೋದಕ್ಕೆ ಬಂದಿರುವಂತದ್ದು ನಡ್ಕೊಂಡು ಭಕ್ತನಿಗೋಸ್ಕರ, ಅದು ಚೈತನ್ಯ ಚರಿತಾಮೃತದಲ್ಲಿ ಸುಮಾರು ಇದೆ ಈ ತರ ಇನ್ಸಿಡೆಂಟ್ಸ್. ಸೊ ಇದೆಲ್ಲ ಹೇಗೆ ಅಂದ್ರೆ ಭಗವಂತನ ಒಂದು ಶಕ್ತಿ. ಇದಕ್ಕೆ ಹೇಳುವಂಥದ್ದು ಅಚಿಂತ್ಯ ಭೇದ ಅಭೇದ ತತ್ವ. ಲೈಕ್ ಈಗ ಕೃಷ್ಣ ಹೇಗೆ ಯಶೋದೆಗೆ ಬಾಯಿಯಲ್ಲಿ ಪ್ರಪಂಚವನ್ನೇ ಅಂದ್ರೆ ಬ್ರಹ್ಮಾಂಡವನ್ನೇ ತೋರಿಸ್ತಾನೆ ಅಲ್ವಾ, ಬ್ರಹ್ಮಾಂಡವನ್ನ ತೋರಿಸ್ತಾನೆ. ಆ ಬ್ರಹ್ಮಾಂಡದೊಳಗೆ ಅವಳು ನೋಡುವಾಗ ಅವಳನ್ನು ಸಹ ನೋಡ್ತಾಳೆ ಅಲ್ವಾ. ಸೊ ಹೇಗೆ ಇದು ಸಾಧ್ಯ, ಇದು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ನಮ್ಮ ಬ್ರೈನ್ ಎಷ್ಟಂತ ಹೇಳಿದ್ರೆ ಒಂದು ಇರುವೆ ಹಾಗೆ ಅಂತ, ದೇವರ ಮುಂದೆ ನಮ್ದು ಇರುವೆ ಹಾಗೆ ಅಷ್ಟೇ ನಮ್ಮ ಬ್ರೈನ್, ನಮ್ಮ ಕೆಪಾಸಿಟಿ ಇರುವಷ್ಟು ಅಷ್ಟೇ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಅದರಿಂದ ಹೆಚ್ಚಾಗಿರುವಂತದ್ದು ನಾವು ಹೇಗೆ ತಿಳ್ಕೊಳ್ಬೇಕು, ಶಾಸ್ತ್ರವನ್ನ
ನಂಬೇಕು. ಕೃಷ್ಣ ಹೇಳಿದಾಗೆ ಶ್ರದ್ಧೆ ಇಡ್ಬೇಕು ನಾವು, ಶಾಸ್ತ್ರಗಳಲ್ಲಿ ನಂಬಿಕೆ ಬೇಕು. ಭಗವದ್ಗೀತೆಯಲ್ಲಿ ಭಗವಂತ ಕೊಟ್ಟಿರೋ ಒಂದು ಇದ್ರಲ್ಲಿ ನಂಬಿಕೆ ಇಟ್ಟು ನಾವು ಓದ್ಬೇಕು ಅಂತ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನಲ್ಲೇ ಆಧರಿಸದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಸೊ ಕೃಷ್ಣ ಹೇಳೋತಾ ಇರೋಂಥದ್ದು, ಕೃಷ್ಣ ನಾನು ಈ ಒಂದು ಸೃಷ್ಟಿಯ, ಈಗ ನಾವ್ ಏನೇ ಒಂದು ನಾವು ಕ್ರಿಯೇಟ್ ಮಾಡ್ಬೇಕಾದ್ರೆ ನಾವ್ ಅದರಿಂದ ಹೊರಗಡೆ ಇರ್ಬೇಕಲ್ವಾ, ನಾವ್ ಅದ್ರಲ್ಲಿ ಇರಕ್ ಸಾಧ್ಯ ಇಲ್ಲ. ಸೊ ಕೃಷ್ಣ ಹೇಳ್ತಾ ಇರೋಂಥದ್ದು ಅಂದ್ರೆ ಎರಡು, ಕೃಷ್ಣ ಹೇಳುವಂಥದ್ದು ನಾನು ಅಲ್ಲಿ ಇದ್ದೇನೆ ಹಾಗೂ ಇಲ್ಲ ಅಂತ. ಸೊ ಇದು ಅಗೇನ್ ಅಚಿಂತ್ಯ ಭೇದ ಅಭೇದ ತತ್ವದ್ದೇ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವಗತೋ ಮಹಾನ್ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿತ್ಯುಪಧಾರಯ. ಎಲ್ಲಾ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆ ಸೃಷ್ಟಿಯಾದದ್ದೆಲ್ಲವೂ ನನ್ನಲ್ಲಿ ನೆಲೆಸಿರುತ್ತದೆ. ಸೊ ಈಗ ಎಲ್ಲವೂ ಅಂದ್ರೆ ನಾವು ನೋಡಿದ್ವಿ ಕೃಷ್ಣನ ಹೇಗೆ ಎಲ್ಲವೂ ಕೃಷ್ಣನಲ್ಲೇ ಇರುವಂತದ್ದು, ಹೇಗೆ ಈಗ ವಿಶ್ವರೂಪದಲ್ಲಿ ಸಹ ಕೃಷ್ಣ ಅದನ್ನ ತೋರಿಸುವಂತದ್ದು, ಹೇಗೆ ಎಲ್ಲಾ ದೇವತೆಗಳು ಅಂದ್ರೆ ಪರ್ವತಗಳು ಶ್ರೇಣಿಗಳು ಎಲ್ಲವೂ ಭಗವಂತನಲ್ಲೇ ಇರುವಂತದ್ದು. ಸೊ ಈ ದೇವತೆಗಳು ಸಹ ಯಾರು ಅಂತ ಹೇಳಿದ್ರೆ ಕೃಷ್ಣನ ಬೇರೆ ಬೇರೆ ಅಂಗ ಅಂತ ಹೇಳ್ತಾರೆ. ಕೈ ಕಾಲುಗಳು, ಹಾಗೆ ಅದು ಭಾಗವತಮಲ್ಲಿ ಬರುವಂತದ್ದು, ತಲೆ ಬೇರೆ, ಕೈ ಕಾಲುಗಳು ಹೀಗೆಲ್ಲ. ಅದೇ ಹಾಗೂ ಬ್ರಾಹ್ಮಣರು ಸಹ ಹೇಳ್ತಾರೆ, ಬ್ರಾಹ್ಮಣರನ್ನ ತಲೆಗೆ ಹೋಲಿಸ್ತಾರೆ, ಹಾಗೂ ಕ್ಷತ್ರಿಯರನ್ನ ಕೈಗೆ ಹೋಲಿಸ್ತಾರೆ, ಹಾಗೂ ಶೂದ್ರರನ್ನ ಕಾಲಿಗೆ ಹೋಲಿಸ್ತಾರೆ ಇದರಲ್ಲಿ ಶಾಸ್ತ್ರಗಳಲ್ಲಿ. ಸೊ ಈಗ ಕೃಷ್ಣ, ಈಗ ದೇವತೆಗಳು ಯಾರು ಅಂದ್ರೆ ದೇವತೆಗಳೆಲ್ಲ ಈ ಭಗವಂತ ಅವರನ್ನ ಅಪಾಯಿಂಟ್ ಮಾಡಿರುವಂತದ್ದು ಬೇರೆ ಬೇರೆ ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕಿಗೆ. ಈಗ ಹೇಗೆ ಒಂದು ಪ್ರೈಮ್ ಮಿನಿಸ್ಟ್ರಿಗೆ ಮಿನಿಸ್ಟರ್ಸ್ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಎಲ್ಲಾ ಕಡೆ ಬರಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗ ಎಲ್ಲಾ ರಾಜ್ಯಗಳಿಗೂ ಬಂದು ಅವರು ಕಾರ್ಯ ನಿರ್ವಹಿಸಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಗೌರ್ಮೆಂಟ್ ಅಂತ ಹೇಳ್ತೀವಿ. ಗೌರ್ಮೆಂಟ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಹಿಂದೆ ಒಬ್ರು ವ್ಯಕ್ತಿ ಇದ್ದಾರೆ ಅಲ್ವಾ, ಆ ವ್ಯಕ್ತಿಯಿಂದ ನಡೆಸುವಂತದ್ದು ಎಲ್ಲ. ಸೊ ಗೌರ್ಮೆಂಟ್ ಮಾಡಿದ್ದು ಅಂತ ಹೇಳ್ತೀವಿ ನಾವು, ಬಟ್ ಆದ್ರೆ ಅದ್ರ ಹಿಂದೆ ಯಾರೋ ಒಬ್ರು ವ್ಯಕ್ತಿ ಇರ್ತಾರೆ. ಅದೇ ರೀತಿ ಭಗವಂತ ಎಲ್ಲವನ್ನೂ ನಡೆಸುವಂತದ್ದು, ಹಿಂದೆ ನಿಂತ್ಕೊಂಡು ನಡೆಸುವಂತದ್ದು. ಆದ್ರೆ ಭಗವಂತ ಇದಕ್ಕೆ ಈ ಯಾವುದೇ ಒಂದು ಕರ್ಮ ಭಗವಂತನಿಗೆ ಬರಲ್ಲ, ಯಾಕಂತ ಹೇಳಿದ್ರೆ ಅವನೇ ಕ್ರಿಯೇಟ್ ಮಾಡಿರುವಂತದ್ದು. ಪ್ರಕೃತಿಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ವವಶಂ ಪ್ರಕೃತೇರ್ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಸೊ ಇದು ನಾವು ನೋಡಿದ್ವಿ ನಿನ್ನೆ, ಬ್ರಹ್ಮನ ಒಂದು ದಿನ ಆಗುವಾಗ ಬೆಳಿಗ್ಗೆನ ಹೊತ್ತು ಬ್ರಹ್ಮ ಒಂದು ಸೃಷ್ಟಿಯನ್ನ ಕ್ರಿಯೇಟ್ ಮಾಡುವಂಥದ್ದು, ಹಾಗೂ ಬ್ರಹ್ಮನ ರಾತ್ರಿ ಆಗುವಾಗ ಎಲ್ಲವೂ ಪ್ರಳಯ ಆಗುವಂಥದ್ದು. ಸೊ ಇದನ್ನ ಮತ್ತೆ ಮತ್ತೆ ಆಗುವಂಥದ್ದು, ಅವನ ಕೃಷ್ಣನ ಒಂದು ಸಂಕಲ್ಪದಿಂದ ಇದು ಹುಟ್ಟುವಂಥದ್ದು ಮತ್ತೆ ನಾಶವಾಗುವಂಥದ್ದು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಸೊ ಕೃಷ್ಣನಿಗೆ ಈ ಒಂದು ಭೌತಿಕ ವಿಷಯಗಳಲ್ಲಿ ಆಸಕ್ತಿ ಇಲ್ಲ. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ಒಬ್ಬ ಜಡ್ಜ್, ಹೈಕೋರ್ಟ್ ಜಡ್ಜಿಗೆ ಏನಂದ್ರೆ, ಈಗ ಏನೋ ಒಂದು ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ, ಅವರನ್ನ ಕೋರ್ಟಿಗೆ ತರ್ತಾರೆ. ಸೊ ಕೋರ್ಟಿಗೆ ತರುವಾಗ ಲಾಯರ್ಸ್ ಎಲ್ಲ ಅವರ ಬಗ್ಗೆ ಒಂದು ಎರಡು ಕಡೆ ಲಾಯರ್ಸ್ ಅದರ ಬಗ್ಗೆ ತುಂಬಾ ಆರ್ಗ್ಯುಮೆಂಟ್ ಎಲ್ಲ ಆಗುತ್ತೆ. ಅದಾದ ನಂತರ ಜಡ್ಜ್ ಅವರನ್ನ, ಈಗ ಅವನು ತುಂಬಾ ಏನೋ ಒಂದು ಕೊಲೆ ಮಾಡಿದ್ದ ಅಂದ್ರೆ ಅವನನ್ನ ಹ್ಯಾಂಗ್ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಂತ ಹೇಳಿ ಅದು ಜಡ್ಜಿಗೆ ಅವನಿಗೆ ಯಾವುದೇ ಒಂದು ಕರ್ಮ ಅಂಟಲ್ಲ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಅವನು ಅನ್ಯಾಯವಾದ ಒಂದು ಸ್ಥಾನದಲ್ಲಿ ಇದ್ದಾನೆ. ಹಾಗಾಗಿ ಇಲ್ಲಿ ಏನೇ ಆಗುವಂತದ್ದು ಎಲ್ಲ ನಮ್ಮ ಒಂದು ಕರ್ಮಗಳ ಪ್ರಕಾರ ನಾವು ಅನುಭವಿಸುವಂತದ್ದು. ಬಟ್ ಇದರಲ್ಲಿ ಭಗವಂತ ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ. ನಮ್ಮ ಕರ್ಮಗಳಲ್ಲಿ ಭಗವಂತ ಇಂಟರ್ಫಿಯರ್ ಆಗಲ್ಲ. ಭಗವಂತನಿಂದ ನಾನು ಈ ಒಂದು ಕೆಟ್ಟ ಕೆಲಸ ಮಾಡಿದೆ ಅಂತ ನಾವು ಹೇಳೋಗಿಲ್ಲ. ಸೊ ನಮ್ಮ ಒಂದು ಫ್ರೀ ವಿಲ್ ಏನಿದೆ ಅದನ್ನ ಭಗವಂತ ಅದಲ್ಲಿ ಇಂಟರ್ಫಿಯರ್ ಆಗಲ್ಲ. ನಮಗೆ ಆಸೆ ಪಡುವಂತದ್ದು ಭಗವಂತ ಕೊಟ್ಟಿದ್ದಾನೆ. ಆದರೆ ಸೊ ಆ ಡಿಸೈರ್ ಮಾಡುವಂಥದ್ದು ಈ
ಆತ್ಮ ಏನಿದೆ ಅದರ ಕೆಲಸ ಏನಂತ ಹೇಳಿದ್ರೆ ಡಿಸೈರ್ ಮಾಡುವಂಥದ್ದು. ಭಗವಂತ ಉಪದೃಷ್ಟಾನು ಮಂತಾಚ ಅಂದ್ರೆ ಅವನು ನೋಡುವಂಥದ್ದೆಲ್ಲವೂ ಹಾಗೂ ಸ್ಯಾಂಕ್ಷನ್ ಮಾಡುವಂಥದ್ದು. ಯಾವುದೇ ಒಂದು ನಾವು ಇಚ್ಛೆ ಕೊಟ್ರೆ ಅದನ್ನ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾನೆ. ಸೊ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಏನ್ ನಾವು ಡಿಸೈರ್ ಮಾಡ್ತೀವಿ ಅಂತ. ಕರೆಕ್ಟ್, ನಮ್ಗೆ ನಾವು ಡಿಸೈರ್ ಮಾಡಿದ ಒಂದಲ್ಲ ಒಂಥರ ರೀತಿ ನಮಗ್ ಬರುತ್ತೆ ಲೈಫ್ ಅಲ್ಲಿ. ಬಟ್ ಅದು ನಾವು ಒಳ್ಳೆ ಡಿಸೈರ್ ಅಲ್ದಿದ್ರೆ ನಮ್ಮನ್ನ ಅದು ತುಂಬಾ ತಪ್ಪು ಕರ್ಮಗಳಲ್ಲಿ ನಾವು ಮಾಡ್ತಾನು ಹೋಗ್ಬೋದು. ಸೊ ಭಗವಂತ ಇದ್ರಲ್ಲಿ ಬರಲ್ಲ, ಇಂಟರ್ಫಿಯರ್ ಆಗಲ್ಲ. ನಮ್ಮ ಕರ್ಮಗಳಲ್ಲಿ ಭಗವಂತ ಇಂಟರ್ಫಿಯರ್ ಆಗಲ್ಲ. ಅದೇ ಭಗವಂತ ಹೇಳುವಂಥದ್ದು ಇಲ್ಲಿ, ನಾನು ಈ ಎಲ್ಲಾ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ ಅಂತ ಹೇಳಿ. ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಸೊ ಇದು ಬ್ರಹ್ಮ ಸಂಹಿತೆಯಲ್ಲಿ ಸಹ ಇರುವಂತದ್ದು. ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇ ವಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುರೂಪಮಪಿ ಯಸ್ಯ ಚೇಷ್ಟತೆ ಸಾ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೃಷ್ಟಿ ಸ್ಥಿತಿ ಹಾಗೂ ಪ್ರಳಯ ಇದನ್ನ ನಡೆಸುವಂಥದ್ದು ಯಾರ ಒಂದು ಆದೇಶದಲ್ಲಿ ಅಂದ್ರೆ ದೇವಿ ಇದನ್ನ ಹೇಗೆ ನಡೆಸುವಂಥದ್ದು ಅಂದ್ರೆ ಕೃಷ್ಣನ ಒಂದು ಆದೇಶ. ಯಸ್ಯಾಗ್ನಯ ಭ್ರಮತಿ ಅಂದ್ರೆ ಅವಳೊಂದು ಛಾಯೇವ ಯಸ್ಯ ಭುವನಾನಿ ಅಂತ ಹೇಳಿದ್ರೆ ಆಸ್ ಎ ಶ್ಯಾಡೋ ದೇವರ. ಈಗ ಹೇಗೆ ನಾವು ನಡ್ಕೊಂಡು ಹೋಗುವಾಗ ನಮ್ಮ ಶ್ಯಾಡೋ ಹಿಂದೆನೇ ಬರುತ್ತಲ್ವಾ, ಅದೇ ರೀತಿ ಅವಳು ದೇವಿ ಕೆಲಸ ಮಾಡುವಂಥದ್ದು ಕೃಷ್ಣನ ಒಂದು ಆಜ್ಞೆಯ ಮೇಲೆ. ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಅಂದ್ರೆ ಈ ಭುವನ, ಈ ಜಗತ್ತನ್ನ ಅವಳು ನಡೆಸ್ತಾಳಂತೆ, ಮೇಂಟೈನ್ ಮಾಡುವಂಥದ್ದು. ಸೊ ಹಾಗೆ ಯಾರು ಅಂತವನಿಗೆ ನಾನು ನಮಿಸ್ತೇನೆ ಅಂತ ಹೇಳಿ ಅದು ಬ್ರಹ್ಮ ಸಂಹಿತೆಯಲ್ಲಿ ಬರುವಂಥದ್ದು. ಸೊ ಇಲ್ಲಿ ಸಹ ಕೃಷ್ಣ ಹೇಳುವಂಥದ್ದು ಎಲ್ಲ ಪ್ರಕೃತಿ ನನ್ನ ಒಂದು ನಿರ್ದೇಶನದಲ್ಲಿ ನಡೆಯುವಂಥದ್ದು, ಹಾಗೂ ಕೃಷ್ಣ ಬೇಕು ಅನ್ನುವಾಗ ಅದು ಸೃಷ್ಟಿಯಾಗುವಂಥದ್ದು ಹಾಗೂ ನಾಶ ಆಗುವಂಥದ್ದು. ಅಂದ್ರೆ ನನ್ನ ಇಲ್ಲಿ ಒಂದು ವರ್ಡ್ ಇಂಪಾರ್ಟೆಂಟ್ ಯಾವ್ದದು, ನನ್ನ ಶಕ್ತಿಗಳಲ್ಲಿ ಒಂದಾದ ಅಂತ ಹೇಳಿದ್ರೆ ಕೃಷ್ಣನ 3 ಶಕ್ತಿಗಳು ಯಾವುದೆಲ್ಲ, ಒಂದು ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಹಾಗೂ ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ಅಂತ ಹೇಳಿದ್ರೆ ಈಗ ತುಂಬಾ ಪ್ಯೂರ್ ಡಿವೋಟೀಸ್ ಯಾರಿದ್ದಾರೆ ಅವರೆಲ್ಲ ಬರ್ತಾರೆ, ಅಂತರಂಗ ಶಕ್ತಿಯಲ್ಲಿ ಇರ್ತಾರೆ ಅವರು, ಪ್ರೊಟೆಕ್ಷನ್. ಹಾಗೂ ಕೃಷ್ಣನ ಒಂದು ಈ ಎಲ್ಲಾ ಇನ್ಕಾರ್ನೇಷನ್ಸ್ ಏನಿದೆ, ಒಂದು ಕೃಷ್ಣನಿಂದ ಎಕ್ಸ್ಪ್ಯಾಂಡ್ ಆಗುವಂಥದ್ದು ಅಥವಾ ಬೇರೆ ಬೇರೆ ಇನ್ಕಾರ್ನೇಷನ್ ಆಗಿ ಬರುವಂಥದ್ದು, ರಾಮ, ನರಸಿಂಹ ಎಲ್ಲ, ಅದೆಲ್ಲವೂ ಸಹ ಅಂತರಂಗ ಶಕ್ತಿ ಆಗುವಂಥದ್ದು. ಸೊ ಬಹಿರಂಗ ಶಕ್ತಿ ಅಂತ ಹೇಳಿದ್ರೆ ಮಾಯೆ, ಈಗ ದೇವಿ. ಸೊ ಈ ಜಗತ್ತು ಸೃಷ್ಟಿಯಾಗುವಂಥದ್ದು ಕೃಷ್ಣನ ಒಂದು ಬಹಿರಂಗ ಶಕ್ತಿಯಿಂದ. ನಾವು ಯಾವ್ದ್ರಲ್ಲಿ ಬರ್ತೀವಿ, ಜೀವಿಗಳು ಅಂತ ಹೇಳಿದ್ರೆ ನಾವು ಕೃಷ್ಣನ ತಟಸ್ಥ ಶಕ್ತಿ ಅಥವಾ ಮಾರ್ಜಿನಲ್ ಪೊಟೆನ್ಸಿ ಅಂತ ಹೇಳಿದ್ರೆ ನಮಗೆ ಚಾಯ್ಸ್ ಇದೆ. ನಾವು ಸಮಟೈಮ್ಸ್ ಕೃಷ್ಣನ ಒಂದು ಇಂಟರ್ನಲ್ ಪೊಟೆನ್ಸಿಯಲ್ಲಿ ಪ್ರೊಟೆಕ್ಟ್ ಆಗಿರ್ತೀವಿ, ಸಮಟೈಮ್ಸ್ ನಾವು ಮಾಯೆಯಲ್ಲಿ ಇರ್ತೀವಿ. ಸೊ ಯಾವಾಗ ನಾವು ದೇವರ ಧ್ಯಾನದಲ್ಲಿ ಇಲ್ಲ, ಸ್ಪಿರಿಚುಯಾಲಿಟಿ ಇಲ್ಲ, ಆಗ ನಾವು ಮಾಯದಲ್ಲಿ ಇದೀವಿ ಅಂತ ಅರ್ಥ. ನಾವು ಇಂದ್ರಿಯ ಸುಖದಲ್ಲಿ ಇರ್ತೀವಿ, ಆಗ ನಮಗೆ ಅಂದ್ರೆ ಯಾವುದೋ ಒಂದಕ್ಕೆ ನಾವು ಸೇವೆ ಮಾಡ್ಲೇಬೇಕು, ಅಂದ್ರೆ ಸರ್ವೆಂಟ್ ಆಗ್ಲೇಬೇಕು. ನಮ್ಮ ಚಾಯ್ಸ್, ನಾವು ದೇವರಿಗೆ ಮಾಡ್ತೀವ ಅಥವಾ ಮಾಯೆಗೆ ಸರ್ವ್ ಮಾಡ್ತೀವ ಅಂತ. ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ, ನನ್ನ ಈ ದಿವ್ಯ ಪ್ರತಿಕ್ರಿಯೆ ಅವರಿಗೆ ತಿಳಿಯದು. ಸೊ ಹೇಗೆ ಅಂತ ಹೇಳಿದ್ರೆ ಭಗವಂತ ಕೃಷ್ಣನಾಗಿ ಬಂದಾಗ ಸಹ ಆಗ ದ್ವಾಪರ ಯುಗದಲ್ಲಿ ಅವನು ಎಷ್ಟೆಲ್ಲ ಲೀಲೆಗಳನ್ನ ತೋರಿಸ್ತಾ, ಸಣ್ಣ ಮಗು ಇರುವಾಗ್ಲೇ ಎಷ್ಟು ರಾಕ್ಷಸರನ್ನ ಕೊಂದ, ಪೂತನನ್ನ ಕೊಂದ. ಮತ್ತೆ ಇದು ಅರ್ಜುನ ಮರ, ಅದನ್ನ ಎಷ್ಟು ದೊಡ್ಡ ಮರ ಅದು, ಅದನ್ನ 2 ಬೀಳಿಸ್ತಾನ ಅವನು ಜಸ್ಟ್ ಮಗು ಇರುವಾಗ, ಅಂದ್ರೆ ಅಷ್ಟು ಸಣ್ಣ ಮಗು ಇರುವಾಗ. ಹಾಗೂ ತುಂಬಾ ರಾಕ್ಷಸರನ್ನ ಕೊಂದ, ಗೋವರ್ಧನವನ್ನ ಬೆಟ್ಟ ಎತ್ತಿದ. ಅಷ್ಟೆಲ್ಲ ಮಾಡಿ ಸಹ ಆಗ ಜನರು ನಂಬದೇ ಇರುವಂತ ಜನರು ಸಹ ಇದ್ರು. ಈಗ ದುರ್ಯೋಧನನಂತವರೆಲ್ಲ ಅಲ್ವಾ ಅಂತ ಹೇಳಿದ್ರೆ, ಈಗ ಕೃಷ್ಣ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ಜೈಲಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಕೊಡ್ದಾಗ ಏನಾಗುತ್ತೆ, ಅಲ್ಲಿರುವಂತ ಕ್ರಿಮಿನಲ್ಸ್ ಏನ್ ಅನ್ಕೊಳ್ಳುವಂಥದ್ದು, ಇನ್ನೊಬ್ಬ ಕೈದಿ ಬಂದ, ಅಂದ್ರೆ ಗೊತ್ತಿಲ್ಲದೆ ಇರೋರು ಅವ್ರೇ ಅನ್ಕೊಳ್ತಾರೆ ಇನ್ನೊಬ್ಬ ಕೈದಿ ಬಂದ ಅಂತ ಅಲ್ವಾ. ಅದೇ ರೀತಿ ನಾವು ಸಹ ಅನ್ಕೊಳ್ಳೋದಂತೇನು, ಭಗವಂತ ಬಂದಾಗ ನಮ್ ತರನೇ ಒಬ್ಬ
ಅಂತ ಹೇಳಿ ನಾವು ನಮ್ಮ ಲೆವೆಲಿಗೆ ಭಗವಂತನನ್ನ ತರುವಂತದ್ದು. ಎಷ್ಟೇ ಲೀಲೆ ಮಾಡಿ ಏನೇ ಮಾಡಿದ್ರು ನಾವು ಅದನ್ನ ಅರ್ಥ ಆಗಲ್ಲ. ಅಪಹಾಸ್ಯ, ಈ ಶಿಶುಪಾಲ ಹೇಗೆ ಅಪಹಾಸ್ಯ ಮಾಡ್ದಲ್ವಾ, ಸೊ ದೇವರನ್ನೇ ಅಪಹಾಸ್ಯ ಮಾಡೋದು. ದೇವರಿಗೆ ಎಲ್ಲ ಗೊತ್ತು ನೋಡಿ, ಕೃಷ್ಣನಿಗೆ ಎಲ್ಲ ಗೊತ್ತು ಎಂತ ಜನರು ಇದ್ದಾರೆ ಅಂತ ಹೇಳಿ. ಇಲ್ಲಿ ಅದನ್ನೇ ಭಗವಂತ ಹೇಳ್ತಾರೆ, ಇವೆಲ್ಲರೂ ಪ್ರಭು ನಾನು ಅಂತ, ನನ್ನ ದಿವ್ಯ ಪ್ರಕೃತಿಯನ್ನು ಇವರು ತಿಳಿಯರು. ಸೊ ಯಾಕೆ ತಿಳಿಯರು ಅಂತ ಹೇಳಿದ್ರೆ ಏನಾಗಿದೆ, ಅವರ ಒಂದು ಮಾಯ ಶಕ್ತಿ ಅವರ ಬುದ್ಧಿಯನ್ನ ಮಂಕು ಮಾಡಿದೆ. ಇಲ್ಲಿ ಏನ್ ಹೇಳೋದು, ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂಚೈವ ಪ್ರಕೃತಿ ಮೋಹಿನೀಂ ಶ್ರುತಾಃ. ಹೀಗೆ ದಿಗ್ಭ್ರಮೆಯ ಆದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತದೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತದೆ. ನೋಡಿ ಎಷ್ಟು ಡೇಂಜರಸ್. ನಾವು ಭಗವಂತನನ್ನೇ ಅಂದ್ರೆ ಇಂಥವ್ರು ಏನ್ ಮಾಡ್ತಾರೆ, ದಿಗ್ಭ್ರಮೆ ಅಂದ್ರೆ ಅವರು ದೇವಿಯ ಒಂದು ಬಹಿರಂಗ ಶಕ್ತಿಯಲ್ಲಿ ಇರ್ತಾರೆ. ಕೃಷ್ಣ ಏನ್ ಮಾಡ್ತಾನೆ, ನಿನಗೆ ನನ್ನ ಈ ಪೂಜೆ ಮಾಡಕ್ ಇಷ್ಟ ಇಲ್ಲ, ನನ್ನ ಮಾತು ನಂಬ್ಲಿಕ್ಕೆ ಇಷ್ಟ ಇಲ್ವಾ, ನಾನ್ ನಿನಗೆ ಕಾಣಿಸ್ಕೊಳ್ಳೋದೇ ಇಲ್ಲ, ರಿವೀಲೇ ಆಗಲ್ಲ. ಸೊ ಭಗವಂತ ಏನ್ ಮಾಡ್ತಾನೆ, ಅವರನ್ನ ಮಾಯೆಯಲ್ಲೇ ಇರ್ತಾರೆ ಅವರು. ಸೊ ಅವ್ರು ಹೇಳುವಂಥದ್ದು ದೇವರಿಲ್ಲ, ಈ ಪ್ರಪಂಚ ಬಂದಿರುವಂತದ್ದು ಏನು ಇಲ್ದೆ, ಅಂದ್ರೆ ಒಂದು ಏನಂತಾರೆ ಕೆಲವು ಜನರ ಏನು ಅಭಿಪ್ರಾಯ ಅಂತ ಹೇಳಿದ್ರೆ, ಏನೋ ಎಕ್ಸ್ಪ್ಲೋಷನ್ ಆಯ್ತು, ಆ ಎಕ್ಸ್ಪ್ಲೋಷನ್ ಇಂದ ಈ ಪ್ರಪಂಚ ಬಂತು. ಎಷ್ಟು ಮೂರ್ಖತನ ಅಲ್ಲ, ಯಾವುದೇ ಒಂದು ಎಕ್ಸ್ಪ್ಲೋಷನ್ ಆಗಿ ಒಂದು ಒಳ್ಳೇದು ಸೃಷ್ಟಿಯಾಗಿದೆ ಎಲ್ಲಿಯಾರು ಕೇಳಿದೀವ ನಾವು? ಏನೇ ಎಕ್ಸ್ಪ್ಲೋಷನ್ ಆದ್ರೂ ಅದರಿಂದ ಹಾನಿಯೇ ಆಗುವಂತದ್ದು ಕೇಳಿರೋದು. ಆದ್ರೆ ಇವ್ರು ಹೇಳುವಂತದ್ದು ಎಕ್ಸ್ಪ್ಲೋಷನ್ ಆಯ್ತಂತೆ, ಕ್ರಿಯೇಷನ್ ಆಯ್ತಂತೆ. ಹೇಗೆ ಒಂದು ಮನುಷ್ಯನನ್ನೇ ನೋಡಿದ್ರೆ ಎಲ್ಲ ಅಂಗಗಳನ್ನ ಜಸ್ಟ್ ಒಂದು ಆರ್ಗನ್ ತಗೊಳ್ಳಿ, ನೀವು ಒಂದು ಕಣ್ಣನ್ನೇ ನಾವು ತಗೊಂಡ್ರೆ ಎಷ್ಟು ಡೆಲಿಕೇಟ್ ಆಗಿ ಮಾಡಿರೋಂಥದ್ದು, ಹೇಗೆ ಅದನ್ನ ಅಷ್ಟೊಂದು ನರ್ವ್ ಸಿಸ್ಟಮ್ ಇದೆ, ಅದೆಲ್ಲ ಒಂದು ಕ್ರಿಯೇಟರ್ ಇಲ್ದೆ ಆಕ್ಸಿಡೆಂಟ್ ಆಗಿ ಆಯ್ತು ಅಂತಾನು ನಂಬ್ತಾರಲ್ಲ ಜನ. ಎಷ್ಟು ಮೂರ್ಖರಿರ್ಬೋದು ಅಂತ ನಾವ್ ಅನ್ಕೊಳ್ಬೇಕು. ಸೊ ಇದನ್ನ ಇಲ್ಲಿ ಭಗವಂತ ಹೇಳುವಂಥದ್ದು, ಅಂತವರಿಗೆ ಯಾವತ್ತೂ ಸಹ ಈ ಭಗವದ್ಗೀತೆಯ ಒಂದು ಜ್ಞಾನ ಸಹ ಅವರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಬೇರೆ ಬೇರೆ ಒಂದು ಸ್ಪೀಸೀಸ್ ಅಲ್ಲಿ, ಅಂದ್ರೆ 84 ಲಕ್ಷ ಸ್ಪೀಸೀಸ್ ಏನಿದೆ ಅದರಲ್ಲೇನೆ ಅವ್ರು ಇರ್ತಾರೆ ಹೊರತು ಅವರು ಮತ್ತೆ ಮುಂದೆ ಅವರಿಗೆ ಈ ಮನುಷ್ಯ ಜನ್ಮ ಈಗ ಸಿಕ್ಕಿದೆ ಯಾವುದೇ ಒಂದು ಪುಣ್ಯದಿಂದ, ಆದ್ರೆ ಈ ಒಂದು ರಾಕ್ಷಸಿ ನಾಸ್ತಿಕ ಅಭಿಪ್ರಾಯ ಇರುವಾಗ ಏನಾಗುತ್ತೆ, ಅವರಿಗೆ ಮುಂದೆ ಸಿಗಲ್ಲ. ಸೊ ಕೃಷ್ಣ ಹೇಳುವಂತ ಈಶೋಪನಿಷದಲ್ಲಿ ಸಹ ಏನ್ ಶ್ಲೋಕ ಇದೆ ಅಂದ್ರೆ, ಅಸೂರ್ಯ ನಾಮತೆ ಲೋಕ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತಾಭಿ ಗಚ್ಚಂತಿ ಏಕೆ ಚಾತ್ಮಹನೋ ಜನಾಃ ಅಂತ ಹೇಳಿದ್ರೆ, ಅಸೂರ್ಯ ನಾಮತೆ ಲೋಕ, ಅಲ್ಲಿ ಸೂರ್ಯನೇ ಇಲ್ಲ ಅಂತೆ. ಸೂರ್ಯ ಅಂತ ಹೇಳಿದ್ರೆ ಏನು, ಬೆಳಕು ಅಂದ್ರೆ ನಾಲೆಜ್, ಬೆಳಕನ್ನ ಜ್ಞಾನಕ್ಕೆ ಕಂಪೇರ್ ಮಾಡ್ತೀವಿ. ಈಗ ಅನ್ನೋದು ಜ್ಯೋತಿರ್ಗಮಯ ಅಂತ ಇದೆಯಲ್ಲ, ಅಮೃತಾಂಗಮಯ. ಸೊ ಅಂದ್ರೆ ಜ್ಞಾನ ಬಂದಾಗ ಅಂದ್ರೆ ಈ ಅಜ್ಞಾನವನ್ನ ಹೋಗುವಂಥದ್ದು. ಇವನ್ ನಾವು ಗುರುಮಂತ್ರದಲ್ಲಿ ಸಹ ಓಂ ಅಜ್ಞಾನ ತಿಮಿರಾಂಧಸ್ಯ ಅಂತೀವಿ, ಅಜ್ಞಾನವನ್ನ ಹೋಗಿಸಿ ಬೆಳಕನ್ನ ತರುವಂತದ್ದು. ಸೊ ಆತರ ಒಂದು ಬೆಳಕೇ ಇಲ್ದೇ ಇರುವಂತ ಒಂದು ಜಾಗಕ್ಕೆ ಅವ್ರು ಹೋಗ್ತಾರಂತ. ಸೂರ್ಯ ನಾಮತೆ ಲೋಕ, ಎಲ್ಲಿ ಸೂರ್ಯನೇ ಇಲ್ಲ, ಬೆಳಕಿಲ್ಲ ಅಂದ್ರೆ ನಾಲೆಜೇ ಇಲ್ಲ, ಈ ಆಧ್ಯಾತ್ಮಿಕ ಜ್ಞಾನ ಇಲ್ಲ, ಅಂತ ಒಂದು ಲೋಕಕ್ಕೆ ಅವರು ಹೋಗ್ತಾರೆ. ಎಂತವ್ರು, ಏಕೆ ಚಾತ್ಮ ಹನೋಜನ, ಆತ್ಮ ಹನೋಜನ ಅಂತ ಹೇಳಿದ್ರೆ ಆತ್ಮವನ್ನ ಕೊಲೆ ಮಾಡೋರು, ಕೊಲೆಗಡಕರು. ಅಂದ್ರೆ ಈ ಭೌತಿಕ ಶರೀರವನ್ನ ಕೊಲೆ ಅಲ್ಲ. ಸತೋಮ ಸತ್ಕಮಯ, ಧನ್ಯವಾದ. ಎಸ್. ಸೊ ಈ ಭೌತಿಕ ಶರೀರ ಅಲ್ಲ, ಆತ್ಮವನ್ನ ಕೊಲೆ ಮಾಡುವಂತವ್ರು. ಆತ್ಮ ಕೊಲೆ ಅಂತ ಹೇಳಿದ್ರೆ ನಾವು ಆತ್ಮಕ್ಕೆ ಏನ್ ಬೇಕಾಗಿದೆ, ಭಗವಂತ ಬೇಕಾಗಿದೆ, ಆದ್ರೆ ನಾವು ಅದನ್ನ ನಿರ್ಲಕ್ಷಿಸ್ತಾ ಇದೀವಿ. ಅದನ್ನ ನಿರ್ಲಕ್ಷಿಸಿ ಬರೀ ಒಂದು ಈ ಬಾಹ್ಯ ಏನಿದೆ ನಮ್ಮ ದೇಹ, ಅದರ ಒಂದು ತೃಪ್ತಿಯಲ್ಲೇ ನಾವು ತೊಡಗಿದ್ರೆ ಅಂತವ್ರನ್ನ ಆತ್ಮಹನ ಅಂತಾರೆ. ಆತ್ಮವನ್ನ ಕೊಲೆ ಮಾಡ ಅಂತವ್ರು ಎಲ್ಲಿಗೆ ಹೋಗ್ತಾರೆ, ಆತರ ಒಂದು ನರಕಕ್ಕೆ ಹೋಗ್ತಾರೆ ಅಂತ ಹೇಳಿ ಈಶೋಪನಿಷತ್ತಲ್ಲಿ ಸಹ ಇರುವಂತದ್ದು. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಪಾರ್ಥನೆ, ಭ್ರಾಂತಿಗೆ ಸಿಲುಕದ ಮಹಾತ್ಮರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಸೊ ಈಗ ನಮಗೆ ಈಗ ಕನ್ವಿನ್ಸ್ ಆಗಿರ್ತಾರೆ ಅವ್ರು. ಅಂದ್ರೆ ಈಗ ಭಕ್ತರೇ ಯಾರಿರ್ತಾರೆ ಅಂದ್ರೆ ಪ್ಯೂರ್ ಡಿವೋಟೀಸ್, ಅವರಿಗೆ ಕಂಪ್ಲೀಟ್ ಆಗಿ ಫೇತ್ ದೇವರ ಮೇಲೆ, ಹಾಗೂ ಅವರಿಗೆ ಗೊತ್ತಿರುತ್ತೆ ಎಲ್ಲ. ಅಂದ್ರೆ ಭಗವಂತ ಹೇಳಿರೋ ಪ್ರತಿಯೊಂದು ಮಾತಲ್ಲೂ ನಂಬಿಕೆ. ಅಂದ್ರೆ ನಿನ್ನೆ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ರು ದುಃಖಾಲಯಂ ಅಶಾಶ್ವತಂ,
ಈ ಭೌತಿಕ ಪ್ರಪಂಚವನ್ನ ದುಃಖಾಲಯ ಹಾಗೂ ಅಶಾಶ್ವತವಾದದ್ದು ಅಂತ ಹೇಳ್ತಾರೆ. ಬಟ್ ನಾವಿಲ್ಲಿ ಶಾಶ್ವತವಾಗಿ ಇರಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಲ್ವಾ. ಶಾಶ್ವತವಾಗಿ ಇಲ್ಲಿ ಏನೋ ಇರ್ತೀವಿ ಅನ್ನೋ ತರ ನಾವು ಭೌತಿಕ ಕ್ರಿಯೆಗಳಲ್ಲಿ ತೊಡಗಿರ್ತೇವೆ. ಸೊ ಆದ್ರೆ ಈ ಭಕ್ತರು ಯಾರಿರ್ತಾರೆ ಅವರಿಗೆ ಮಹಾತ್ಮರು ಅಂತ ಹೇಳ್ತಾರೆ. ಯಾರು ದೈವಿ ಪ್ರಕೃತಿ ಅಂದ್ರೆ ಕೃಷ್ಣನ ಒಂದು ಇಂಟರ್ನಲ್ ಪೊಟೆನ್ಸಿ, ನಾವು ಆಗ ಹೇಳಿದೆ ಅಲ್ಲ, ಅಂತರಂಗ ಶಕ್ತಿ, ಆ ಒಂದು ರಕ್ಷಣೆಯಲ್ಲಿ ಇರ್ತಾರೆ. ಇಲ್ಲಿ ಕೃಷ್ಣ ಹೇಳುವಂತದ್ದು ದೈವಿ ಪ್ರಕೃತಿ ರಕ್ಷಣೆಯಲ್ಲಿ ಇರುತ್ತಾರೆ. ಸೊ ಅವರಿಗೆ ಮಾಯೆ ಏನು ಮಾಡಕ್ಕಾಗಲ್ಲ. ಈಗ ಪ್ರಭುಪಾದ್ನ ಮಾಯೆ ಏನು ಮಾಡಕ್ಕಾಗಿಲ್ಲ. ಪ್ರಭುಪಾದ್ ಯಾವತ್ತೂ ಮಾಯೆಗೊಳಗಾಗಿಲ್ಲ. ಅವರು ಮಹಾತ್ಮರು ಪ್ರಭುಪಾದ್. ಸೊ ಅದೇ ರೀತಿ ಪರಿಶುದ್ಧ ಭಕ್ತರು ಯಾರಿರ್ತಾರೆ ಅವರು ಕೃಷ್ಣನ ಒಂದು ದೈವಿ ಇದರಲ್ಲಿ ಪ್ರೊಟೆಕ್ಟ್ ಆಗಿರ್ತಾರೆ ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡಬಹುದು ಇವರು ಮಾಧವೇಂದ್ರ ಪುರಿ ಅಂತ ಹೇಳಿ. ಸೊ ಚೈತನ್ಯ ಮಹಾಪ್ರಭುಗಳ ಗುರುಗಳು ಚೈತನ್ಯ ಮಹಾಪ್ರಭು ಅವರ ಟೈಮಲ್ಲಿ ಈಗ 500 ವರ್ಷದ ಹಿಂದೆ ಬಂದಿರುವಂತದ್ದು. ಸೊ ಇದು ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಸೊ ಇವರು ತುಂಬಾ ಪ್ಯೂರ್ ಡಿವೋಟಿ. ಒಂದ್ಸರ್ತಿ ಅವರು ಬೃಂದಾವನದಲ್ಲಿ ಇರ್ತಾ ಇದ್ರು. ಅವರಿಗೆ ಎಷ್ಟೋ ಸರ್ತಿ ಅವರು ಧ್ಯಾನದಲ್ಲಿ ಇದ್ದಾಗ ಊಟ ತಿಂಡಿಯೇ ಮರ್ತೋಗ್ತಾ ಇದ್ರಂತೆ. ಸೊ ಹಾಗಾಗಿ ಅವರನ್ನ ಪರ್ಸನಲ್ ಆಗಿ ಕೇರ್ ಮಾಡಕ್ಕೆ ಕೃಷ್ಣನೇ ಬಂದು ಕೊಡ್ತಾ ಇದ್ದಂತೆ. ನೋಡಿ ಎಷ್ಟು ಯಾವ ರೀತಿ ಕೃಷ್ಣ ರೆಸಿಪ್ರೋಕೇಟ್ ಮಾಡುವಂತದ್ದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಲ್ವಾ. ಸೊ ಕೃಷ್ಣ ಅವರು ಹೀಗೆ ಧ್ಯಾನ ಮಾಡ್ತಾ ಇರ್ತಾರೆ. ಒಂದು ಸಣ್ಣ ಬಾಲಕನ ವೇಷದಲ್ಲಿ ಕೃಷ್ಣ ಬರುವಂತದ್ದು. ಬಂದು ಅವರಿಗೆ ಹಾಲನ್ನ ಕೊಡ್ತಾನಂತೆ. ಆಗ ಅವ್ರು ಹೇಳ್ತಾರಂತೆ, ನಿನಗೆ ಹೇಗ್ ಗೊತ್ತಾಯ್ತು ನಾನು ಬೆಳಿಗಿಂದ ತಿನ್ಲಿಲ್ಲ ಅಂತ ಹೇಳುವಾಗ ಅವನು ಹೇಳುವಂತದ್ದು, ನನಗೆ ಗೊತ್ತಾಯ್ತು, ನನ್ನ ತಾಯಿ ಹೇಳಿದ್ಲು, ನೀವು ಇಲ್ಲಿ ಒಬ್ರು ಮಹಾತ್ಮರಿದ್ದಾರೆ, ಅವರು ಏನು ತಿನ್ಲಿಲ್ಲ, ಅವ್ರಿಗೆ ಹೋಗಿ ಕೊಡು, ನಾವು ನಮ್ಮ ಹಳ್ಳಿಯಲ್ಲಿ ಯಾರೇ ಒಬ್ರು ಹಸುವಿನಿಂದ ಇದ್ರೆ ನಾವು ಹೋಗಿ ಊಟ ಕೊಡ್ತೀವಿ ಅಂತ ಹೇಳಿದ್ರಂತೆ. ಸೊ ಆಗ ಅವ್ರಿಗೆ ಆಶ್ಚರ್ಯ ಆಯ್ತು. ಹೌದಾ ಅಂತ ಹೇಳಿ ಖುಷಿ ಆಯ್ತು. ಅದನ್ನ ತಗೊಂಡು ಕುಡಿತಾರೆ. ಕುಡಿದ್ಮೇಲೆ ಅವರು ರಾತ್ರಿ ಅದೇ ಹುಡುಗ ಕನಸಲ್ಲಿ ಬರ್ತಾನಂತೆ. ಕನಸಲ್ಲಿ ಬಂದು ಅವರನ್ನ ಕೈ ಹಿಡ್ಕೊಂಡು ಹೋಗ್ತಾನಂತೆ. ಕೈ ಹಿಡ್ಕೊಂಡು ಹೋಗ್ತಾರೆ. ಇವ್ರು ಕನ್ಸಲ್ಲಿ ನೋಡ್ತಾ ಇದಾರೆ. ಕೈ ಹಿಡ್ಕೊಂಡು ಹೋಗ್ತಾನೆ. ಒಂದು ಬೆಟ್ಟದ ಹತ್ರ ಗೋವರ್ಧನ ಬೆಟ್ಟದ ಹತ್ರ ಕರ್ಕೊಂಡು ಹೋಗ್ತಾನೆ. ಬೆಟ್ಟದ ಹತ್ರ ಕರ್ಕೊಂಡೋಗಿ ಹೇಳ್ತಾನಂತೆ, ಇಲ್ಲಿ ಕೆಳಗಡೆ ಇದನ್ನ ಅಗಿ, ಇಲ್ಲಿ ಒಳಗಡೆ ನನ್ನನ್ನ ಹೂತು ಹಾಕಿದ್ದಾರೆ, ಅಂದ್ರೆ ನನ್ನ ಒಂದು ವಿಗ್ರಹ ಇದೆ ಇಲ್ಲಿ, ಅದನ್ನ ಹೊರಗಡೆ ತೆಗಿ, ಅದಕ್ಕೊಂದು ದೇವಸ್ಥಾನ ಕಟ್ಸು, ನನ್ನ ಪೂಜೆ ಮಾಡು ಅಂತ ಹೇಳ್ತಾನಂತೆ. ಹಾಗೆ ಹೇಳಿ ಅವರು ಅದೃಶ್ಯ ಆಗ್ತಾರೆ. ಕನಸು ಆಮೇಲೆ ಏನ್ ಮಾಡ್ತಾನೆ, ಈ ಕನಸು ನಿಜನಾ ಅಂತ ನೋಡೋಣ ಅಂತ ಹೇಳಿ ಅವ್ರು ಹೋಗ್ತಾರಂತೆ. ಹೋಗಿ ಬೆಟ್ಟದ ಹತ್ರ ಹೋಗ್ತಾರೆ. ಅವರ ಎಲ್ಲ ಹಳ್ಳಿ ಜನರನ್ನು ಕರ್ಕೊಂಡೋಗಿ ಎಲ್ಲರೂ ಸೇರಿ ಅದನ್ನ ಅಗ್ದು ಏನ್ ಮಾಡ್ತಾರೆ, ಅದನ್ನ ತೆಗಿತಾರೆ. ಅಲ್ಲಿ ನೋಡಿದ್ರೆ ಅವರಿಗೆ ಮೂರ್ತಿ ಸಿಗುತ್ತೆ, ಗೋಪಾಲ ಡಿಟಿ ಸಿಗುತ್ತೆ. ಆ ಡಿಟಿಯನ್ನ ಸಿಕ್ಕಿದ್ಮೇಲೆ ಅವ್ರು ಅದಕ್ಕೆ ದೇವಸ್ಥಾನ ಮಾಡ್ತಾರೆ. ಅಂದ್ರೆ ಇದು ಮೊಹಮ್ಮದೀನ್ಸ್ ಏನ್ ಮಾಡ್ತಾರೆ, ಅವರೆಲ್ಲ ಬಂದಾಗ ಆಗೆಲ್ಲ ತುಂಬಾ ಹಾಳು ಮಾಡುವಂತದ್ದು ದೇವಸ್ಥಾನಗಳನ್ನ. ಅವಾಗ ಅಲ್ಲಿಯನ್ನ ಅರ್ಚಕರು ಏನ್ ಮಾಡ್ತಾರೆ, ಅದನ್ನೆಲ್ಲ ಹೂತಿ ಇಡುವಂತದ್ದು, ಹೆದರಿ ದೇವರಿಗೆ ಏನ್ ಆಗ್ಬಾರ್ದು ಅಂತ ಹೇಳಿ ಆ ಡಿಟಿಸ್ನ ಹೂತಿ ಇಟ್ಬಿಟ್ಟಿರ್ತಾರೆ ಭೂಮಿ ಒಳಗಡೆ. ಸೊ ಹಾಗಾಗಿ ಅದು ಎಷ್ಟೋ ವರ್ಷಗಳು ಹಾಗೆ ಇರುತ್ತೆ. ಸೊ ಈಗ ಅವರು ಪರಿಶುದ್ಧ ಭಕ್ತ ಅಲ್ವಾ, ಕೃಷ್ಣನೇ ಬಂದು ಹೇಳುವಂತದ್ದು, ನನ್ನನ್ನ ತೆಗೆಯಲಿಂದ. ಆಮೇಲೆ ಅದನ್ನ ತೆಗೆದು ಅವರು ದೇವಸ್ಥಾನವನ್ನೆಲ್ಲ ಮಾಡುವಂತದ್ದು. ಸೊ ಆಮೇಲೆ ಅವರು ಈ ಒಂದು ಗೊತ್ತಾಗುತ್ತೆ ಅವ್ರಿಗೆ, ಅದು ಕೃಷ್ಣ ಅಂತ ಗೊತ್ತಾದ್ಮೇಲೆ ಮಣ್ಣಿನ ಮಡಿಕೆಯಲ್ಲಿ ಅವನು ಹಾಲು ಕೊಟ್ಟಿರ್ತಾನೆ. ಆ ಮಡಿಕೆಯನ್ನ ಅಲ್ಲಿ ತುಂಬಾ ದಿನ ಇಟ್ಕೊಂಡಿರ್ತಾನಂತೆ. ಹಾಗೂ ಆ ಮಡಿಕೆಯನ್ನ ಪುಡಿ ಮಾಡಿ ಆ ಪುಡಿಯನ್ನ ದಿನ ಸ್ವಲ್ಪ ಸೇವನೆ ಮಾಡ್ತಾ ಇದ್ರಂತೆ. ನೋಡಿ ಎಷ್ಟೊಂದು ಭಕ್ತಿ ಅಂತ ಹೇಳಿದ್ರೆ. ಅವರಿಗೆ ಕನಸಲ್ಲಿ ಸುಮಾರು ಸತಿ ಕೃಷ್ಣ ಬಂದಿದ್ದಾನೆ. ಬೇರೆ ಟೈಮಲ್ಲೂ ಬಂದು ಮತ್ತು ಇನ್ನೊಂದ್ಸತಿ ನನಗೆ ಗಂಧವನ್ನ ಹಚ್ಚು ಹೀಗೆಲ್ಲ ಹೇಳಿರುವಂತದ್ದು. ಸೊ ಈ ತರ ಎಲ್ಲ ಪಾಸ್ಟ್ ಟೈಮ್ಸ್ ನಾವು ಚೈತನ್ಯ ಚರಿತಾಮೃತದಲ್ಲಿ ತುಂಬಾ ಸುಂದರವಾಗಿರುವಂತ ಇದನ್ನೆಲ್ಲ ನೋಡ್ಬೋದು. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢ ವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾ ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. This is the story of the Hare Krishna people. ಸೊ ಪ್ರಭುಪಾದ್ ನೋಡಿ, ದೃಢ ನಿಶ್ಚಯದಿಂದ ಅಲ್ವಾ, ದೃಢ ಸಂಕಲ್ಪದಿಂದ ಅಂತ ಹೇಳಿದ್ರೆ, ಈಗ 70ನೇ ವರ್ಷದಲ್ಲಿ ಪ್ರಭುಪಾದಿಗೆ ಏನಕ್ಕೆ ಅವರು ಆರಾಮಾಗಿ ಅವರ ರಿಟೈರ್ಡ್ ಲೈಫ್ ಸನ್ಯಾಸ ತಗೊಂಡಿದ್ರು. ಆರಾಮಾಗಿ ಅವರು ವೃಂದಾವನಲ್ಲಿ ಕೂತ್ಕೊಂಡು ಜಪ ಮಾಡ್ಕೊಂಡು ದೇವರ ಧ್ಯಾನದಲ್ಲಿ ಇರ್ಬೋದಿತ್ತು ಅಲ್ವಾ. ಆದ್ರೆ ಅವರು ಆ ಪ್ರಾಯದಲ್ಲಿ ಯಾಕೆ ಅಷ್ಟೊಂದು ಕಷ್ಟಪಟ್ರು ಅಂದ್ರೆ, ಆ ದೃಢ ಸಂಕಲ್ಪ ಇತ್ತು. ಆ ಒಂದು ಕಾರ್ಗೋ ಶಿಪ್ ಅಲ್ಲಿ ಹೋಗುವಂತದ್ದು,
ಆ ಸಾರಿಗೆ ಶಿಪ್ ಅದು 3 ತಿಂಗಳು ಕುತ್ಕೊಂಡು ಅದರಲ್ಲಿ 2 ಸತಿ ಹೃದಯಘಾತ ಆಗುತ್ತೆ ಅವರಿಗೆ. ಆದ್ರೂ ಸಹ ಅವ್ರು ಹೋಗುವಂಥದ್ದು. ಯಾಕೆ ಇಷ್ಟೆಲ್ಲ ಕಷ್ಟಪಟ್ರು ಅಂದ್ರೆ ಅವರಿಗೆ ಒಂದು ಸಹಾನುಭೂತಿ, ಒಂದು ಅಂದ್ರೆ 40 ವರ್ಷ ಅವ್ರು ಕಷ್ಟಪಟ್ಟಿರ್ತಾರೆ ಭಾರತದಲ್ಲಿ. ಅದಾದ ಮೇಲೆ ಅವರು ಇಲ್ಲಿ ಏನು ಆಗದೆ ಇದ್ದಾಗ ಅವರ ಪಾಶ್ಚಾತ್ಯ ದೇಶಕ್ಕೆ ಹೋಗುವಂತ ಅವ್ರ ಗುರುಗಳು ಹೇಳಿರ್ತಾರೆ, ಅದನ್ನ ಒಂದು ಪೂರೈಸೋಣ ಅಂತ ಹೇಳಿ ಅವರು ಆ ಒಂದು ಪ್ರಾಯದಲ್ಲಿ ಹೋಗುವಂಥದ್ದು. ಸೊ ಈಗ ನಾವು ಮನೆಯಲ್ಲಿ ಈಗ ನಾವು ನೋಡ್ಬೋದು, ನಮ್ಮ ತಂದೆ ತಾಯಿ ಎಲ್ಲ ಇರ್ಬೋದು ಅದೇ ಒಂದು ಪ್ರಾಯದವರು. ಬಟ್ ನಾವು ಅಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಅನ್ಕೊಳ್ತೀವಿ. ಆದ್ರೆ ದೃಢ ಸಂಕಲ್ಪ ಇದ್ರೆ ಹೇಗೆ ಒಂದು ಭಕ್ತಿಯಲ್ಲಿ ಸಹ ನಾವು ಅಡ್ವಾನ್ಸ್ ಆಗ್ಬೋದು ಅಂತ ಹೇಳಿ ಪ್ರಭುಪಾದ್ ನಮಗೆ ತೋರಿಸಿಕೊಟ್ಟಿದ್ದಾರೆ. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ರುಕ್ಸಾಮ ಯಜುರೇವ ಚ. ನಾನು ವಿಶ್ವದ ತಂದೆ ತಾಯಿ ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು ಓಂಕಾರ. ನಾನು ರಿಕ್ಸಾಮ ಮತ್ತು ಯಜುರ್ವೇದ. ಸೊ ಕೃಷ್ಣ ನಾನು ಯಾವ್ದ್ರಲ್ಲಿ ಯಾವ್ದಂತ ಹೇಳ್ತಾರೆ ಅಂದ್ರೆ ಕೃಷ್ಣ ವಿಶ್ವದ ತಂದೆ ಅಂದ್ರೆ ಎಲ್ಲಾ ಜೀವಿಗಳಿಗೂ, ಸರ್ವಯೋನೀಶು ಕೌಂತೆಯ ಅಲ್ವಾ, ಅಹಂ ಬೀಜ ಪದಾಪಿತ. ಸೊ ಎಲ್ಲಾ ತಂದೆ ನಾನು. ಹಾಗೂ ನಾನು ಜ್ಞಾನದ ಗುರಿ ಅಂತ ಹೇಳಿದ್ರೆ ನಮಗೆ ಬೇರೆ ಬೇರೆ ಗುರಿಗಳಿದೆ ಅಲ್ವಾ, ನಾನು ಏನೋ ಅಚೀವ್ ಮಾಡ್ಬೇಕು ಲೈಫ್ ಅಲ್ಲಿ ಅಂತ. ಆದ್ರೆ ನಿಜವಾದ ಗುರಿ ಏನು, ಫೈನಲ್ ಡೆಸ್ಟಿನೇಷನ್ ಅಂತಾರಲ್ಲ, ಅದು ಭಗವಂತ. ಕೃಷ್ಣ ಹೇಳುವಂಥದ್ದು ಜ್ಞಾನದ ಗುರಿ ಏನು, ಹೈಯೆಸ್ಟ್ ನಾಲೆಜ್ ನಾನು. ಪವಿತ್ರೀಕರಿಸ ನಾನು ಓಂಕಾರ. ಕೃಷ್ಣ ಹೇಳ್ತಾನೆ ನಾನು ಓಂ ಅಂತ ಹೇಳಿ, ಎಲ್ಲಾ ಅಕ್ಷರಗಳಲ್ಲಿ ನಾನು ಓಂಕಾರ. ಹಾಗೂ ಎಲ್ಲಾ ವೇದಗಳು ನಾನೇ, ಋಗ್ಸಾಮ ಹಾಗೂ ಯಜುರ್ವೇದಗಳಲ್ಲಿ ವೇದ ನಾನು ಅಂತ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮಾವ್ಯಯಂ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ವಿಶ್ವ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲದಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತವಾದ ಬೀಜ. ಸೊ ಇದನ್ನೆಲ್ಲ ನೋಡುವಾಗ ನಮಗೆ ಅನ್ಸ್ಬೋದು, ಅಯ್ಯೋ ಕೆಲವರಿಗೆ ಏನಪ್ಪ ಕೃಷ್ಣ ನಾನು 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 ಅಂತ ಇಷ್ಟೆಲ್ಲ ಹೇಳ್ತಾನೆ, ಏನು ಕೃಷ್ಣನಿಗೆ ಅಹಂಕಾರನ ಅಂತ. ಇಲ್ಲಪ್ಪ, ಅಹಂಕಾರ ಅಲ್ಲ ಅದು. ಅದೇನಂದ್ರೆ ನಮ್ಮ ಮೇಲಿರೋ ಒಂದು ಮರ್ಸಿಯಿಂದ ಯಾಕೆ ಹೇಳ್ಕೋಬೇಕು ಕೃಷ್ಣ, ಔಟ್ ಆಫ್ ಮರ್ಸಿ. ಅದು ಅಂದ್ರೆ ನಮ್ಮ ಮೇಲೆ ಇರೋ ಒಂದು ದಯೆಯಿಂದ ಹೇಳುವಂಥದ್ದು. ಅಟ್ಲೀಸ್ಟ್ ನಾವು ಅರ್ಥ ಮಾಡ್ಕೊಳ್ಳಿ, ಭಗವಂತನನ್ನ ಅರ್ಥ ಮಾಡ್ಕೊಂಡು ನಾವು ರಿಯಲ್ ಪರ್ಪಸ್ ಏನಿದೆ, ನಮ್ಮ ಜೀವನದ ಉದ್ದೇಶವನ್ನ ಅರ್ಥಕೊಳ್ಳಿ ಅಂತ ಹೇಳಿ ಭಗವಂತ ಹೇಳುವಂಥದ್ದು. ಸೊ ನಾನೇ ಎಲ್ಲರನ್ನು ಪೋಷಿಸುವಂಥದ್ದು ಕೃಷ್ಣ ಇಲ್ಲಿ ಹೇಳುವಂಥದ್ದು ಅಲ್ವಾ. ನಾವ್ ಅನ್ಕೊಳ್ಳುವಂಥದ್ದು ಬೇರೆ ಯಾರೆಲ್ಲ ನನ್ನನ್ನ ಕಾಪಾಡ್ತಾರೆ, ಆದ್ರೆ ಕೃಷ್ಣ ಹೇಳುವಂಥದ್ದು ನಾನೇ ಎಲ್ಲರನ್ನ ಆಪ್ತ ಗೆಳೆಯ ಅಂದ್ರೆ ಭೋಕ್ತಾರಂ ಯಜ್ಞ ತಪಸಾಂ ಅದರಲ್ಲಿ ಹೇಳುವಂಥದ್ದು ಸುಹೃದಂ ಸರ್ವಭೂತಾನ. ಎಲ್ಲರಿಗೂ ಒಂದು ಫ್ರೆಂಡ್, ಅಂದ್ರೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಭಗವಂತ ಮಾತ್ರ. ಎಲ್ಲರೂ ಸೋ ಕಾಲ್ಡ್ ನಮ್ ಈ ಸೊಸೈಟಿಯಲ್ಲಿ ಸ್ವಲ್ಪ ಟೈಮಲ್ಲಿ ಫ್ರೆಂಡ್ ಇರ್ತಾರೆ, ಆಮೇಲೆ ಫ್ರೆಂಡ್ಶಿಪ್ ಹೋಗುತ್ತೆ. ಯಾವ್ದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಆ ಫ್ರೆಂಡ್ಶಿಪ್ ಅಲ್ಲೇ ಹಾಳಾಗುತ್ತೆ. ಆದ್ರೆ ಭಗವಂತ ಯಾಕೆ ಫ್ರೆಂಡ್, ಪ್ರತಿ ಒಂದು ಜನ್ಮದಲ್ಲಿ ನಮ್ ಜೊತೆ ಪರಮಾತ್ಮನಾಗಿ, ನಾನು ಯಾವುದೇ ಒಂದು ಜನ್ಮ ತಗೊಳ್ಳಿ, ಒಂದು ಹುಳ ಕ್ರಿಮಿ ಏನೇ ಆಗ್ಲಿ ಅದ್ರಲ್ಲಿ ಸಹ ನನ್ ಜೊತೆ ಬರುವಂತದ್ದು ಭಗವಂತ. ಸೊ ಅವನಷ್ಟು ಕರುಣೆ ಯಾರಿಗಿದೆ ಅಲ್ವಾ. ಸೊ ಹಾಗಾಗಿ ಕೃಷ್ಣ ಆಪ್ತ ಗೆಳೆಯ, ಕೃಷ್ಣನಿಗಿಂತ ಆಪ್ತ ಗೆಳೆಯ ಬೇರೆ ಯಾರು ಇಲ್ಲ. ನಾನೇ ಎಲ್ಲದಕ್ಕೂ ಆಧಾರ, ಕೃಷ್ಣನಿಂದನೇ ಎಲ್ಲ ನಿಂತಿರುವಂತದ್ದು ಅಲ್ವಾ. ಒಂದು ನಮ್ಗೆ ಗೊತ್ತು ಕೃಷ್ಣನ ಒಂದು ಭೌತಿಕ ಈ ಆದಿದೈವಿಕ ಕ್ಲೇಶಗಳು ಒಂದು ಬಂದ್ರೆ ಸಾಕು, ಒಂದು ಹತ್ಬೇಕಾದ್ರೆ ನಾವ್ ಏನಿಲ್ಲ ಅಲ್ಲಿ, ಎಲ್ಲರೂ ಸಾಯ್ತಾರೆ. ಆದ್ರೂ ಸಹ ನಮಗೆ ತುಂಬಾ ಪ್ರೌಡ್ ನಾವು ನಮ್ಮ ಮೇಲೆ. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು ಎಲ್ಲದಕ್ಕೂ ನಾನೇ ಆಧಾರ, ನಾನೇ ವಿಶ್ರಾಂತಿ ತಾಣ, ನಾನೇ ಶಾಶ್ವತ ಬೀಜ. ತಪಾಮ್ಯಹಮಹಂ ವರ್ಷಂ ನಿಗೃಹಾಮತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಅರ್ಜುನನೇ, ನಾನು ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿದೆ. ಸೊ ಈ ಭಗವಂತ ಇದನ್ನೆಲ್ಲ ಹೇಳ್ತಾ ಇರೋಂತ ಯಾರಿಗೋಸ್ಕರ ಅಂದ್ರೆ ನಮ್ಮಂತವರಿಗೋಸ್ಕರ. ಇದು ಅರ್ಜುನನಿಗೆ ಬೇಕಾಗಿಲ್ಲ, ಅರ್ಜುನ ಶುದ್ಧ ಭಕ್ತ, ಅವನು ಅಂತರಂಗ ಶಕ್ತಿಲಿ ಇರುವಂತದ್ದು. ಈ ಭಗವದ್ಗೀತೆಯ ಜ್ಞಾನವನ್ನ ಅವನನ್ನ ಭ್ರಮೆಗೆ ತರುವಂತದ್ದು ಭಗವಂತ. ಯಾಕೆಂತ ಹೇಳಿದ್ರೆ ದ್ವಾಪರ ಯುಗದ ಎಂಡಲ್ಲಿ ಹೇಳುವಂಥದ್ದಲ್ವಾ, ಇದನ್ನ ನಮ್ಮ ಒಳ್ಳೇದಕ್ಕೋಸ್ಕರ ಭಗವಂತ ಹೇಳುವಂಥದ್ದು. ಸೊ ಇದೆಲ್ಲ ಹೇಳುವಂಥದ್ದು, ಹೀಗಾದ್ರೂ ಜನ ಶರಣ ಆಗ್ಲಿ ಭಗವಂತನಿಗೆ ಅಂತ ಹೇಳುವಂಥದ್ದು. ಸೊ ಕೃಷ್ಣನೇ ಎಲ್ಲದಕ್ಕೂ ಕಂಟ್ರೋಲರ್, ಸರ್ವ ಕಾರಣ ಭಗವಂತ ಅಲ್ವಾ. ತ್ರೈವಿದ್ಯಾಂ ಮಾಂ ಸೋಮಪಾಃ ಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ
ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್, ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕದಲ್ಲಿ ಹುಟ್ಟುತ್ತಾರೆ, ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಸೊ ಈಗ ವೇದಗಳನ್ನ ಅಭ್ಯಾಸ ಮಾಡಿದ್ರೆ ಹೈಯೆಸ್ಟ್ ಎಲ್ಲಿಗೆ ಹೋಗ್ಬೋದು ಅಂದ್ರೆ ಸ್ವರ್ಗಕ್ಕೆ ಹೋಗ್ಬೋದು ಅಷ್ಟೇ. ಸೊ ಅದನ್ನ ಸ್ವರ್ಗಕ್ಕೆ ಹೋದ್ರೆ ಏನಾಗುತ್ತೆ, ಸ್ವರ್ಗಕ್ಕೆ ಹೋದ್ರು ಸಹ ಮತ್ತೆ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ, ನಾವು ಮತ್ತೆ ಹುಟ್ಲೇಬೇಕು. ಅಲ್ಲಿ ನಮ್ಮ ಪುಣ್ಯವನ್ನು ಕ್ಷೀಣಿಸಿದಾಗ ನಾವು ಮತ್ತೆ ಹುಟ್ಲೇಬೇಕಾಗುತ್ತೆ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮರ್ತ್ಯ ಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನು ಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳನ್ನು ಕ್ಷಯಿಸಿದ ನಂತರ ಈ ಮರ್ತ್ಯ ಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನಷ್ಟೇ ಸಾಧಿಸುತ್ತಾರೆ. ಸೊ ಏನು ಸಾಧನೆ ಮಾಡಕ್ಕಾಗಲ್ಲ. ನಾವು ಈ ಪುಣ್ಯ ಕೆಲಸ ಅಂತ ಹೇಳ್ತೀವಲ್ಲ, ಪಾಪ ಪುಣ್ಯಗಳ ಕೆಲಸ, ಇದನ್ನ ಮಾಡೋದ್ರಿಂದ ಏನಾಗ್ಬೋದು, ಫಲಾಪೇಕ್ಷಿತ ಕರ್ಮಗಳು, ಬರೇ ಹುಟ್ಟು ಸಾವು, ಇದರಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯವೇ ಇಲ್ಲ. ಸ್ವರ್ಗಲೋಕಕ್ಕೆ ಹೋಗ್ಬೋದು ನಾವು ತುಂಬಾ ಪುಣ್ಯ ಗಳಿಸಿ, ಆದ್ರೆ ಆ ಪುಣ್ಯ ಅಲ್ಲಿ ಸ್ವರ್ಗದಲ್ಲಿ ಹೇಗೆ ಅಂದ್ರೆ ನಮ್ಮ ಇಂದ್ರಿಯಗಳು ತುಂಬಾ ಬಲ ಅಂತೆ. ಸೊ ಹಾಗಾಗಿ ಇಲ್ಲಿ ನೋಡಿ ಅಪಾರ ಇಂದ್ರಿಯ ಭೋಗ ಮಾಡಕ್ಕೆ ನಮ್ಗೆ ಅವಕಾಶ ಇದೆ ಅಲ್ಲಿ. ಸೊ ಅಂದ್ರೆ ತುಂಬಾ ಅಪ್ಸರೆಯರು ಇರ್ತಾರೆ, ಅಪ್ಸರೆಯರ ಜೊತೆ ಇರ್ಬೋದು, ಅಲ್ಲಿ ಯಾವುದೇ ರೀತಿಯ ಅಬ್ಜೆಕ್ಷನ್ಸ್ ಇಲ್ಲ. ಸೊ ಮತ್ತೆ ಈ ಸೋಮಪಾನ ಅದನ್ನ ಕುಡಿಯುವಂಥದ್ದು, ಸೊ ಅದೊಂಥರ ಅಮಲು ಟೈಪ್ ಇಂದು. ಸೊ ಅದನ್ನು ಸಹ ಅಂದ್ರೆ ಈ ರೀತಿಯ ಬೇರೆ ಬೇರೆ ಎಂಜಾಯ್ಮೆಂಟ್ ಮಾಡುವಂಥದ್ದು ಸ್ವರ್ಗಲೋಕಕ್ಕೆ ಹೋಗುವಂಥದ್ದು. ಆದ್ರೆ ಅಲ್ಲಿ ಭಕ್ತಿ ಇಲ್ಲ, ಭಗವಂತನ ಇದಿಲ್ಲ. ಸೊ ಹಾಗಾಗಿ ಅವರು ಮತ್ತೆ ಏನು ಲಾಭ ಏನು ಇಲ್ಲ, ಇದರಿಂದ ಬರೀ ಹುಟ್ಟು ಸಾವಷ್ಟೇ ಅಂತ ಭಗವಂತ ಹೇಳುವಂಥದ್ದು. ಸೊ ಹಾಗಾದ್ರೆ ಯಾವ ರೀತಿ ಭಗವಂತನನ್ನ ನಾವು ಚಿಂತಿಸ್ಬೇಕು ಅಂತ ಹೇಳಿದ್ರೆ, ಅನನ್ಯಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ಸ್ವರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಸೊ ಇದು ನಮಗೆ ಅರ್ಥ ಮಾಡ್ಕೊಳಕ್ಕೆ ಕಷ್ಟ. ಅಂದ್ರೆ ಹೇಗೆ ಭಗವಂತ ನಾನೇ ಕೊಡ್ತೀನಿ ಅಂತ ಇಲ್ಲಿ ಹೇಳುವಂಥದ್ದು, ನಾನು ಅವ್ರ ಹತ್ರ, ಅಂದ್ರೆ ಇದು ಭಕ್ತರಿಗೆ ತುಂಬಾ ಸ್ಯಾಟಿಸ್ಫೈಯಿಂಗ್ ಅಂತ ಈ ಒಂದು ಶ್ಲೋಕ. ತುಂಬಾ ಖುಷಿ, ಯಾಕಂದ್ರೆ ಅವರು ಬೇರೆ ಏನು ಕೆಲಸ ಮಾಡ್ಬೇಕಾಗಿಲ್ಲ, ಬೇರೆ ಯಾವುದೇ ಒಂದು ಜ್ಞಾನ ಅದು ಇದು ಬೇರೆ ಕೆಲಸಗಳು ಬೇಡ. ದೇವರು ಹೇಳ್ತಾನೆ ನಾನೇ ಅವರನ್ನ ಕಾಪಾಡ್ತೇನೆ ಅಂತ, ಯಾವ ರೀತಿ ಸ್ವಂತ ನಾನೇ ಕಾಪಾಡ್ತೇನೆ. ಸೊ ಈಗ ಅರ್ಜುನಾಚಾರಿ ಅಂತ ಹೇಳಿ ಒಬ್ಬ ಶುದ್ಧ ಭಕ್ತ ಇರ್ತಾನೆ. ಸೊ ಅವನು ಈ ಒಂದು ಶ್ಲೋಕವನ್ನ ಯಾವಾಗ್ಲೂ ಅವನಿಗೆ ತುಂಬಾ ಇಷ್ಟ, ಅವನು ಓದ್ತಾ ಇರ್ತಾನೆ. ಆಗ ಒಂದ್ಸತಿ ಏನಾಗತ್ತೆ, ಅವನಿಗೆ ಸಂಶಯ ಬರುತ್ತೆ, ನಾನೇ ಬಂದು ಮಾಡ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ, ಅದು ಸಾಧ್ಯ ಇಲ್ಲ. ಭಗವಂತ ಎಷ್ಟು ದೊಡ್ಡ ವ್ಯಕ್ತಿ, ಅವರಿಗೆ ಅಂದ್ರೆ ಅವರು ಎಷ್ಟು ಕಾರ್ಯಗಳಿರುತ್ತೆ, ಅವ್ರು ಹೇಗೆ ಬರ್ಲಿಕ್ಕೆ ಸಾಧ್ಯ, ಇದು ತಪ್ಪಿದೆ, ನಾನು ಬೇರೆಯವ್ರನ್ನ ಕಳಿಸ್ತೇನೆ. ಅವ್ರ ಆ ಲೈನ್ ಅನ್ನ ಡ್ಯಾಶ್ ಮಾಡಿ ಅದನ್ನ ತಿದ್ದುತ್ತಾರೆ, ನಾನು ಬೇರೆಯವ್ರನ್ನ ಕಳಿಸ್ತೇನೆ ಅಂತ ಅವ್ರು ಬರೀತಾರೆ. ಅದು ಬರೆದು ಆಮೇಲೆ ಅವ್ರು ಏನ್ ಮಾಡ್ತಾರೆ, ಸ್ನಾನಕ್ಕೆ ಅಂತ ಹೋಗ್ತಾರೆ. ಹಾಗೂ ಅವರ ಗುರುಕುಲ ಇರುತ್ತೆ, ಆ ಗುರುಕುಲದಲ್ಲಿ ಮಕ್ಕಳಿಗೆಲ್ಲ ಏನು ಅಂದ್ರೆ ಹೊಟ್ಟೆಗೂ ಸಹ ಅಂದ್ರೆ ಊಟ ಸಹ ಇರಲ್ಲ ಸರಿಯಾದ್ದು. ಆಗ ಅವರು ಹೆಂಡತಿ ಹೇಳ್ತಾಳೆ, ನೀವು ಹೋಗಿ ಏನಾದ್ರು ತಗೊಂಡ್ ಬನ್ನಿ, ಮಕ್ಕಳಿಗೆ ಏನು ಇಲ್ಲ ಇಲ್ಲಿ ಹಾಕಕ್ಕೆ, ಊಟ ಇಲ್ಲ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಆಗ ಅವರು ಸರಿ ಅಂತ ಹೋಗ್ತಾರೆ. ಸೊ ಅವರು ಸ್ನಾನಕ್ಕೆ ಅಂತ ಹೋಗ್ತಾರೆ. ಸ್ನಾನಕ್ಕೆ ಹೋಗಿ ಅವರು ಆಮೇಲೆ ಇಲ್ಲಿ ಏನಾಗತ್ತೆ, ಇವ್ರು ಹೆಂಡತಿ ಏನು ಇಲ್ಲ ಅಂತ ಬೇಜಾರಲ್ಲಿ ಇರ್ತಾಳೆ. ಆಗ ಇಬ್ರು ಹುಡುಗರು ಬರ್ತಾರೆ, ತುಂಬಾ ಚಂದ ಇರುವಂತ ಇಬ್ರು ಹುಡುಗರು ಆ ಗಾಡಿಯಲ್ಲಿ, ಎತ್ತಿನ ಗಾಡಿ ತರದ್ದು, ಆ ಗಾಡಿಯಲ್ಲಿ ಫುಲ್ಲು ಊಟವನ್ನ, ಅಂದ್ರೆ ಊಟ ಅಂದ್ರೆ ಸಾಮಾನುಗಳು, ಮನೆಗೆ ಬೇಕಾದಂತ ಎಲ್ಲಾ ಸಾಮಾನುಗಳು, ಹಣ್ಣುಗಳು, ತರಕಾರಿ, ಮನೆ ದಿನಸಿ ಸಾಮಾನುಗಳು ಎಲ್ಲ ಎಲ್ಲವನ್ನು ತರ್ತಾರೆ. ಅದರಲ್ಲಿ ಫುಲ್ಲು ಅಂದ್ರೆ ಒಂದು 6 ತಿಂಗಳಿಗೆಲ್ಲ ಆಗುವಷ್ಟು ಸಾಮಾನು ತರ್ತಾರೆ. ತರುವಾಗ ಅವ್ರ ತಾಯಿ ಕೇಳ್ತಾಳೆ, ಅವ್ರು ಯಾರು ನಿಮ್ಮನ್ನ ಕಳ್ಸಿದ್ದು ಅಂತ. ನಿಮ್ಮ ಗಂಡನೇ ಕಳ್ಸಿದ್ದು, ಅರ್ಜುನಾಚಾರಿ ಕಳ್ಸಿದ್ದು. ಹೌದಾ, ಅವ್ರಿಗೆ ಎಲ್ಲಿಂದ ಇಷ್ಟೆಲ್ಲ ದುಡ್ಡು ಬಂತು? ಇಲ್ಲಪ್ಪ, ನಿಮ್ಮವರು ತುಂಬಾ ಕೆಟ್ಟವ್ರು ಅವರು, ಅಂದ್ರೆ ಅವ್ರು ಏನಾಗುತ್ತೆ ನೋಡಿ, ಬರೆಯೆಲ್ಲ ಹಾಕಿದ್ದಾರೆ ನಮಗೆ ಬೆನ್ನಲ್ಲಿ 3 ಗಾಯ ಇರುತ್ತೆ. ನೋಡಿ ಅವಳಿಗೆ ಆಶ್ಚರ್ಯ, ನನ್ನ ಗಂಡ ಅಷ್ಟು ಕೆಟ್ಟವ್ರಲ್ಲ ಏನು ಈ ರೀತಿ ಅಂತ ಅವಳಿಗೆ ಬೇಜಾರಾಗತ್ತೆ. ಆಮೇಲೆ ಸರಿ ಆಯ್ತು ಬನ್ನಿ, ನಾನು ಊಟ ಮಾಡಿರ್ತೇನೆ, ನಿಮ್ಗೆ ಬನ್ನಿ ಊಟ. ಇಲ್ಲ ನಿಮ್ಮ ಇವ್ರು ಬಂದ್ರೆ ನಮ್ಮನ್ನ ಮತ್ತೆ ಏನ್ ಮಾಡ್ತಾರೋ ಏನೋ, ಬೈತಾರೆ, ನಾವು ಹೋಗ್ತೀವಿ ಅಂತ. ಇಲ್ಲ ಅಂತ ಹೇಳಿ ಅವ್ಳು ಫೋರ್ಸ್ ಮಾಡಿ ಅವರಿಗೆ ಊಟ ಹಾಕ್ತಾಳೆ. ಊಟ ಹಾಕಿ ಅವ್ರು ಹೊರಡ್ತಾರೆ. ಅವ್ರು ಹೊರಟ ಮೇಲೆ ಆಮೇಲೆ ಇವನ್ ಬರ್ತಾನೆ, ಅವನು ಯೋಚನೆ ಮಾಡ್ತಾ ಬರ್ತಾನೆ, ಏನು ಸಿಗಲ್ಲ, ಭಿಕ್ಷೆ ಸಹ ಸಿಗಲ್ಲ, ಏನ್ ಹೇಳೋದು ಹೆಂಡತಿಗೆ ಅಂತ ಯೋಚನೆ ಮಾಡ್ಕೊಂಡ್ ಬರುವಾಗ ಹೆಂಡತಿ ಇರ್ತಾಳೆ. ಅಲ್ಲಿ ನೋಡಿದ್ರೆ
ತುಂಬಾ ವಿಧ ವಿಧವಾದ ಭೋಜನವನ್ನ ಮಾಡಿರ್ತಾಳೆ ಅವಳು. ಎಲ್ಲ ಅದನ್ನ ನೋಡಿ ಅವನಿಗೆ ಆಶ್ಚರ್ಯ, ಹೇಗಿದೆಲ್ಲ ಸಾಧ್ಯ ಅನ್ನುವಾಗ ಅವಳು ಹೇಳ್ತಾಳೆ, ಈ ತರ 2 ಹುಡುಗರು ಬಂದಿದ್ರು, ಆದ್ರೆ ಯಾಕೆ ನೀವು ಇಷ್ಟು ಒಂದು ಆ ಹುಡುಗರ ಮೇಲೆ ಪಾಪ ದೌರ್ಜನ್ಯ ಮಾಡಿದೀರಾ, ಅವರಿಗೆ ಬರೆ ಹಾಕಿದೀರಾ ಅನ್ನುವಾಗ, ನಾನ್ ಹಾಕಿದ್ದ, ಹೌದು ಈ ತರ ಅವ್ರು ಹೇಳಿದ್ರು ಅಂತ ಹೇಳುವಾಗ ಅವನಿಗೆ ಹೇಗಿದ್ರು ಅವರು ಅಂತ ಕೇಳ್ತಾನೆ. ಅವಳು ವಿವರಿಸ್ತಾಳೆ, ಈ ತರ ಇದ್ರು, ಒಬ್ಬ ನೀಲಿ ಬಣ್ಣ, ಇನ್ನೊಬ್ಬ ಬಿಳಿ ಇದ್ದ, ತುಂಬಾ ನೋಡಕ್ಕೆ ಸುಂದರವಾಗಿದ್ರು ಇಬ್ರು ಹುಡುಗರು. ಇವನಿಗೆ ಕೂಡ್ಲೆ ಗೊತ್ತಾಗತ್ತೆ, ಅವನು ಭಕ್ತ ಅಲ್ವಾ, ಒಬ್ಬ ಬಲರಾಮ, ಒಬ್ಬ ಕೃಷ್ಣ ಅಂತ ಗೊತ್ತಾಗತ್ತೆ. ಅವನು ಕೂಡ್ಲೆ ಗೊತ್ತಾದ್ಮೇಲೆ ಅವನ್ ಏನ್ ಮಾಡ್ತಾನೆ, ಓಡಿ ಹೋಗಿ ಅವನ ಪುಸ್ತಕವನ್ನ ತೆಗೆದು ನೋಡ್ತಾನೆ. ಆ ಪುಸ್ತಕವನ್ನ ನೋಡುವಾಗ ಅವನಿಗೆ ಅರ್ಥ ಆಗುತ್ತೆ, ಓ ನಾನು ಗೀಚಿದ್ದು ಅದೇ ಬರೆ ಆಗಿರುವಂತದ್ದು ಅಂತ ಹೇಳಿ ಅವನಿಗೆ ಅರ್ಥ ಆಗುತ್ತೆ. ಆಗ ಅವನಿಗೆ ಅರ್ಥ ಮಾಡ್ಕೊಳ್ತಾನೆ, ಅಯ್ಯೋ ಇಲ್ಲ, ಭಗವಂತ ಸ್ವಯಂ ಬಂದು ಕಾಪಾಡ್ತಾನೆ ಭಕ್ತರನ್ನ ಅಂತ ಅವನಿಗೆ ಅರಿವಾಗುವಂತದ್ದು. ಸೊ Krishna's potency is unlimited. We cannot understand his power by our infinitesimal intelligence. He expands himself to interact with each and every spirit, soul, personally. ये पन्यदेवता भक्ताः यजन्ते श्रद्धयान्विताः तेऽपि मामेव कौन्तेय ಯಜಂತ್ಯ ವಿಧಿ ಪೂರ್ವಕಂ. ಕುಂತಿ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅದನ್ನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ. ಸೊ ನಾವು ಬೇರೆ ದೇವತೆಗಳಿಗೆ ಹೋದ್ರೂ ಸಹ ಅದು ಎಲ್ಲದರದ್ದು ಹೋಗುವಂತದ್ದು ಯಾರಿಗೆ, ಯಾವುದೇ ಒಂದು ಯಜ್ಞದ ಹೋಗ್ತಾರ ಯಾರು, ಕೃಷ್ಣ. ಹೋಗ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ, ಕೃಷ್ಣ ಹೇಳುವಂತದ್ದಲ್ಲ, ಎಲ್ಲ ಭೋಗ್ತಾರ ಯಾರು, ಕೃಷ್ಣ. ಆದ್ರೆ ನಾವು ಅದನ್ನ ತಪ್ಪು ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಭಗವಂತ ಹೇಳ್ತಾರೆ. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಮಧ್ಯೆ ಹುಟ್ಟುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳ ಬಳಿಗೆ ಹೋಗುತ್ತಾರೆ, ಭೂತಗಳನ್ನು ಪೂಜಿಸುವವರು ಭೂತಗಳ ಮಧ್ಯೆ ಹುಟ್ಟುತ್ತಾರೆ, ನನ್ನನ್ನು ಪೂಜಿಸುವವರು ನನ್ನೊಡನೆ ಇರುತ್ತಾರೆ. ಇದು ಹೇಗೆ ಅಂತಂದ್ರೆ, ನಾವೀಗ ಇಲ್ಲಿ ಈಗ ನಾನು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಚೆನ್ನೈ ಟಿಕೆಟ್ ತಗೊಂಡು ಟ್ರೈನಲ್ಲಿ ಕೂತ್ರೆ ಎಲ್ಲಿಗೆ ಹೋಗ್ತೀನಿ, ನಾನು ಚೆನ್ನೈಗೆ ಹೋಗುವಂಥದ್ದು. ಸೊ ನಾವ್ ಯಾವ ಟಿಕೆಟ್ ತಗೊಳ್ತೀವಿ ಅಲ್ಲಿಗೆ ಹೋಗೋದು. ಹಾಗೆ ನಾವು ಯಾವ ದೇವತೆಗಳನ್ನ ಪೂಜಿಸ್ತೀವಿ ಅವರ ಒಂದು ಧಾಮಕ್ಕೆ ಹೋಗುವಂಥದ್ದು. ನಾವು ಇಂದ್ರನ ಲೋಕಕ್ಕೆ ಹೋಗ್ಬೇಕಾದ್ರೆ ಇಂದ್ರನನ್ನ ಪೂಜಿಸ್ತೇವೆ. ಸೊ ಈಗ ಇಲ್ಲಿ ಬೇರೇನು ನೋಡ್ಬೋದು ಅಂದ್ರೆ, ಫಲಪ್ರದವಾದ ಚಟುವಟಿಕೆಗಳನ್ನ ತೋಳಿದ್ರೆ ಮತ್ತೆ ನಾವು ಭೂಮಿಯಲ್ಲಿ ಹುಟ್ಟುತ್ತೇವೆ. ಹಾಗೂ ನಾವು ಈ ಭೂತಾದಿಗಳನ್ನ ಪೂಜಿಸಿದ್ರೆ ಅವರ ಒಂದು ಲೋಕದಲ್ಲಿ ಹುಟ್ಟುತ್ತೇವೆ ಅಂತ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪರತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಸೊ ಯಾವುದೆಲ್ಲ? ತುಳಸಿ ಎಲೆ, ಒಂದು ಪತ್ರಂ ಪುಷ್ಪಂ, ಪತ್ರ ಅಂದ್ರೆ ಎಲೆ, ಪುಷ್ಪ, ಫಲಂ ತೋಯಂ ಅಂದ್ರೆ ನೀರು. ಸೊ ಇದು ಯಾವುದೇ 4 ವಿಧವನ್ನ ಭಗವಂತನಿಗೆ ನಾವು ಅರ್ಪಿಸಿದ್ರೆ ಅದು ಭಾವ ಇರ್ಬೇಕಷ್ಟೇ, ಭಾವಗ್ರಹಿ ಜನಾರ್ದನ. ಭಗವಂತ ಪ್ರೀತಿಯಿಂದ ಪ್ರೀತಿ ಇದ್ರೆ ತಗೊಳ್ಳುವಂಥದ್ದು, ಅಥವಾ ನಾವು ಪ್ರೀತಿ ಇಲ್ಲದೆ ಅದನ್ನ ಆಫರ್ ಮಾಡಿದ್ರೆ ಭಗವಂತ ತಗೊಳ್ಳಲ್ಲ. ಸೊ ನಾವಿಲ್ಲಿ ನೋಡ್ಬೋದು ಹೇಗೆ ಪ್ಲೇಟಿಂಗ್ ಮಾಡಿದಾರಲ್ಲ ಭಗವಂತನಿಗೆ, ಹಾಗೆ ನಾವು ಮಾಡುವಂತದನ್ನ ನಾವು ಶುಚಿಯಲ್ಲಿ ಮಾಡುವಂತದ್ದು. ಹಾಗೂ ಭಗವಂತನಿಗೆ ಒಂದು ಸಪರೇಟ್ ಪ್ಲೇಟ್, ನಾವು ಯೂಸ್ ಮಾಡೋ ಪ್ಲೇಟ್ ಅಲ್ಲ, ಬೇರೆ ಒಂದು ಪ್ಲೇಟ್ ಅಲ್ಲಿ ನಾವು ಮಾಡಿರುವಂತಹ ಆಹಾರವನ್ನ ಇಟ್ಟು, ಒಂದು ನೀರನ್ನು ಸಹ ಇಟ್ಟು, ಅದರಲ್ಲಿ ಎಲ್ಲದರಲ್ಲಿಯೂ ಒಂದೊಂದು ಬಟ್ಲಲ್ಲೂ ತುಳಸಿ ಎಲೆಯನ್ನ ಹಾಕಿ ಭಗವಂತನಿಗೆ ಇಡೋದು. ಅದು ಸಾತ್ವಿಕವಾಗಿರುವಂತಹ ಆಹಾರ. ಅದರಲ್ಲಿ ನಾವು ಈ ನೀರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನ ಯೂಸ್ ಮಾಡುವಂಗಿಲ್ಲ ದೇವರಿಗೆ. ಸೊ ಅದನ್ನ ದೇವರ ಮುಂದೆ ಇಟ್ಟು ನೀವು 10 ನಿಮಿಷ ಅಂದ್ರೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಒಂದು 5 ನಿಮಿಷ ಬಿಟ್ಟು ಅದನ್ನ ನೀವು ಮತ್ತೆ ಅದೇ ಊಟವನ್ನ ನಿಮ್ಮ ಒಂದು ಬೇರೆ ಪಾತ್ರೆಗೆ ಸೇರಿಸಿ ಅದು ಪ್ರಸಾದ ಆಗುತ್ತೆ, ಎಲ್ಲ ಪ್ರಸಾದ ಆಗುತ್ತೆ. ಸೊ ಭಗವಂತ ತಿಂತಾನೆ ಅದನ್ನ. ಭಗವಂತ ಹೇಳ್ತಾನೆ, ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ. ಅಂದ್ರೆ ಕೃಷ್ಣ ಕಣ್ಣಿನಿಂದ ಅಂದ್ರೆ ಬೇರೆ ಎಲ್ಲ ಅವನ ಒಂದೊಂದು ಅಂಗಗಳು ಬೇರೆ ಅಂಗಗಳ ಕೆಲಸ ಮಾಡುತ್ತೆ. ಹಾಗಾಗಿ ಕೃಷ್ಣ ಆ ಆಹಾರವನ್ನ ನೋಡಿದ್ರು ಸಹ ಅದು ಸೇವನೆ ಮಾಡಿದಂತೆ. ಈಗ ಬೇರೆ ಎಲ್ಲ ಅಂದ್ರೆ ನಮಗೆ ಖಾಲಿ ಆದ್ರೆ ಮಾತ್ರ ನಾವು ಅದನ್ನ ಭಗವಂತ ತಿಂದ ಅನ್ಕೊಳ್ತೀವಿ. ಇಲ್ಲ, ಭಗವಂತನಿಗೆ ಆಗಲ್ಲ. ಭಗವಂತ ನೋಡಿದ್ರು ಅದನ್ನ ಸೇವನೆ ಮಾಡಿದಾಗೆ. ಭಗವಂತನ ಎಂಜಿಲ್ ಇದೆ ಅಂತ ಹೇಳ್ತೀವಿ ನಾವು ಅದರಲ್ಲಿ. ಸೊ ಈಗ ನಾವು ಅಡಿಗೆ ಮಾಡುವಾಗ ನಮ್ಮ ಕಾನ್ಶಿಯಸ್ನೆಸ್ ಏನಿದೆ, ನಮ್ಮ ಪ್ರಜ್ಞೆ ತುಂಬಾ ಮುಖ್ಯ. ಆದಷ್ಟು ನೀವು ಅಡಿಗೆ ಎಲ್ಲ ಮಾಡುವಾಗ ದೇವರ ಒಂದು ಯಾವ್ದಾರ ಒಂದು ಭಜನೆ ಕೀರ್ತನೆ ಕೇಳ್ಕೊಂಡ್ ಮಾಡಿ. ಅಂದ್ರೆ ಆ ಕಾನ್ಶಿಯಸ್ನೆಸ್ ಕೂಡ ಆ ಊಟದಲ್ಲಿ ಹೋಗುತ್ತೆ. ಯಾರು ಸೇವನೆ ಮಾಡ್ತಾರೆ ಅವರಿಗೆ ಆ ಕಾನ್ಶಿಯಸ್ನೆಸ್ ಬರುತ್ತೆ. ಸೊ ನಾವು ಈ ಒಂದು ಜಗಳ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಆರ್ಗ್ಯುಮೆಂಟ್ ಮಾಡ್ಕೊಂಡೆಲ್ಲ ಮಾಡಿದ್ರೆ ಏನಾಗುತ್ತೆ, ತಿಂದವರಿಗೂ ಸಹ ಅದೇ ಕಾನ್ಶಿಯಸ್ನೆಸ್ ಹೋಗುತ್ತೆ. ಹಾಗಾಗಿ ನಾವು ಹೊರಗಡೆ ಸಹ ತಿನ್ನುವಾಗ ತುಂಬಾ ಹುಷಾರಾಗಿರ್ಬೇಕು. ಯಾಕಂದ್ರೆ ಅಡಿಗೆ ಮಾಡಿರೋರ ಕಾನ್ಶಿಯಸ್ನೆಸ್ ಏನಿತ್ತು ಅದು ನಮ್ಮ ಮೇಲೆ ಬರುತ್ತೆ.
ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತೆ ಯಾವುದೇ ತಪಸ್ಸು ಮಾಡುವುದನ್ನು ಮಾಡು, ಅದನ್ನು ಕಾಣಿಕೆಯಾಗಿ ಅರ್ಪಿಸು. ಸೊ ಯಾವುದೇ ಮಾಡಿದ್ರು ನಾವು ಭಗವಂತನಿಗೆ ಅಂದ್ರೆ ಕೃಷ್ಣ ಮಿಡಲ್ ಇಟ್ಕೊಂಡು ನಾವು ಮಾಡ್ಬೇಕು ಅಂತ ಹೇಳಿ. ಸೊ ನಾವ್ ಯಾವುದೇ ಒಂದಂದ್ರೆ ನಮ್ಮ ಸಂಪಾದನೆಯನ್ನು ನಾವು ಸ್ಯಾಂಕ್ಟಿಫೈ ಮಾಡ್ಬೇಕಿದ್ರೆ ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅಂತ ಹೇಳಿ. ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ನನಗೆ ಯಾರ ವಿಷಯದಲ್ಲೂ ಅಸೂಯೆ ಇಲ್ಲ, ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ, ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯಲ್ಲಿ ಮಾಡುವನು ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅಂತ ಹೇಳಿದ್ರೆ ಈಗ ಹೇಗೆ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಅಂದ್ರೆ, ಈಗ ತಂದೆಗೆ ಒಂದು 4 ಜನ ಮಕ್ಕಳು, ಅದರಲ್ಲಿ 3 ಜನ ಮಕ್ಕಳು ಅಪ್ಪನ ಮಾತೇ ಕೇಳಲ್ಲ. ಒಬ್ಬ ಮಗ ತುಂಬಾ ಮಾತು ಅಂದ್ರೆ ತುಂಬಾ ಗೌರವ ಕೊಡುವಂಥದ್ದು, ತಂದೆ ಹೇಳಿರೋ ಅಂತ ಕೇಳುವಂಥದ್ದು. ಆಗ ತಂದೆಗೆ ಎಲ್ಲಾ ಮಕ್ಕಳು ಒಂದೇ, ಆದ್ರೆ ಆ ಒಂದು ಮಗನ ಮೇಲೆ ಹೆಚ್ಚಾದ ಒಂದು ಪ್ರೀತಿ ಇರುವಂತದ್ದಲ್ವಾ. ಅದೇ ರೀತಿ ಭಗವಂತ ಇಲ್ಲಿ ಹೇಳುವಂಥದ್ದು, ನಾನು ಎಲ್ಲರಿಗೂ ಒಂದೇ. ಈಗ ಈ ಗಾಳಿ, ನೀರು, ಬೆಳಕು ಎಲ್ಲವೂ ಭಗವಂತ ಎಲ್ಲರಿಗೂ ಕೊಡ್ತಾ ಇದ್ದಾನೆ, ಏನು ಪಾರ್ಶಿಯಲ್ ಇಲ್ಲ. ಯಾರಿಗೆ ಒಬ್ರಿಗಿಲ್ಲ ಅಥವಾ ಅವ್ನು ಕೆಟ್ಟವನು ಅಥವಾ ಒಬ್ಬ ಕ್ರಿಮಿನಲ್ಲೇ ಇರ್ಬೋದು, ಅಂತವನಿಗೂ ನೀರು ಸಿಗುತ್ತೆ ಅಲ್ವಾ. ಎಲ್ಲರಿಗೂ ಎಲ್ಲಾ ಫೆಸಿಲಿಟಿ ದೇವರು ಕೊಟ್ಟಿರುವಂತದ್ದು. ಆದರೆ ಯಾರು ಭಕ್ತಿ ಸೇವೆಯಲ್ಲಿ ಇರ್ತಾನೋ ಅವನು ನನಗೆ ಸ್ನೇಹಿತ ಹಾಗೂ ಅವರ ಮೇಲೆ ಹೆಚ್ಚು ಪ್ರೀತಿ ಭಗವಂತನಿಗೆ, ಅವರನ್ನ ಯಾವಾಗ್ಲೂ ಭಗವಂತ ಕಾಪಾಡುವಂಥದ್ದು. ಸೊ ಈಗ ನಾವ್ ಯಾಕೆ ಪ್ರಸಾದವನ್ನ ತಿನ್ಬೇಕು ಅಂತ ಹೇಳಿದ್ರೆ, ಪ್ರಸಾದ ತಿನ್ನೋದ್ರಿಂದ ನಮ್ಮ ಮನಸ್ಸು ಶುದ್ಧಿ ಆಗತ್ತೆ. ಸೊ ಮನಸ್ಸು ಯಾಕೆ ಶುದ್ಧಿ ಆಗ್ಬೇಕು ಅಂತ ಹೇಳಿದ್ರೆ, ನನಗೆ ಆ ಭಕ್ತಿ ಸೇವೆಯಲ್ಲಿ ತೊಡಗಲಿಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ. ಹಾಗೂ ನನ್ನ ನಮ್ಮ ಬ್ರೈನ್ ಅಲ್ಲಿ ಇರೋ ಒಂದು ಫೈನರ್ ಟಿಶ್ಯೂಸ್ ಅಂತ ಹೇಳ್ತೀವಿ, ಮೆದುಳಿನ ಸೂಕ್ಷ್ಮವಾದ ಅಂಗಾಂಶಗಳನ್ನ ಅದು ವೃದ್ಧಿಪಡಿಸುತ್ತೆ. ಸೊ ಹಾಗಾಗಿ ಮಕ್ಕಳಿಗೂ ಸಹ ಇನ್ ಜನರಲ್ ನಾವು ಇದನ್ನ ಕೊಟ್ರೆ ತುಂಬಾ ಒಳ್ಳೇದು. ಪ್ರಸಾದ ಮಾಡಿ ಕೊಡಿ ನೀವು, ಆಗ ನೋಡಿ ಮಕ್ಕಳು ಎಷ್ಟು ಅವರ ಕಾನ್ಸಂಟ್ರೇಷನ್, ಮೆಮೊರಿ ಎಲ್ಲ ಇಂಪ್ರೂವ್ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಅವರು ಚೇಂಜ್ ಆಗ್ತಾರೆ ಮಕ್ಕಳು. ಸೊ ಪ್ರಸಾದವನ್ನ ಸೇವನೆ ಮಾಡ್ಬೇಕು. ಸೊ ಪ್ರೀತಿಯಿಂದ ಭಕ್ತರು ಯಾರೆಲ್ಲ ಅರ್ಪಿಸಿದ್ರು. ಸೊ ಇಲ್ಲಿ ಯಾರಿದು? ಸುಧಾಮ ಅಲ್ವಾ. ಸುಧಾಮ ಜಸ್ಟ್ ಒಂದು ಅವಲಕ್ಕಿಯನ್ನ, ಅಂದ್ರೆ ತುಂಬಾ ಬಡವ ಅವನು, ಕೃಷ್ಣ ಮಥುರದಲ್ಲಿ ರಾಜನಾಗಿದ್ದಾಗ ಅವನ ನೋಡ್ಲಿಕ್ಕೆ ಹೋಗುವಾಗ ಒಂದು ಅವಲಕ್ಕಿಯನ್ನ ತಗೊಂಡು ಹೋಗುವಂಥದ್ದು, ಭಗವಂತ ಅದನ್ನ ಪ್ರೀತಿಯಿಂದ ತಗೊಳ್ಳುವಂಥದ್ದು. ಇಲ್ಲಿ ಶಬರಿ ಅಲ್ವಾ, ಎಂಜಿಲು ಆದ ಒಂದು ಹಣ್ಣುಗಳನ್ನ, ಅಂದ್ರೆ ಅವಳಿಗೆ ಕಣ್ಣು ಕಾಣಿಸಲ್ಲ ಸರಿ, ವಯಸ್ಸಾಗಿರುತ್ತೆ, ಅಷ್ಟು ಕಾದು 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 ಅವಳು ಕಾದಿರ್ತಾಳೆ ರಾಮನಿಗೋಸ್ಕರ. ಆಮೇಲೆ ಅವಳು ಬರುವಾಗ ಅವಳು ಏನ್ ಮಾಡ್ತಾಳೆ, ಅವಳು ಕಚ್ಚಿ ಅದನ್ನ ಟೇಸ್ಟ್ ಮಾಡಿ ರುಚಿ ಇರೋದನ್ನ ತೆಗೆದು ಕೊಡ್ತಾಳೆ. ಅದನ್ನು ಸಹ ಭಗವಂತ ಸ್ವೀಕಾರ ಮಾಡೋದು. ಅಂದ್ರೆ ಪ್ರೀತಿಯಿಂದ ಕೊಟ್ರೆ ಭಗವಂತ ಏನನ್ನೂ ಸ್ವೀಕಾರ ಮಾಡ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ. ಒಂದು ಹೂವನ್ನ ಕೊಟ್ಟಿದ್ದು ಯಾರು? ಗಜೇಂದ್ರ. ಆದ್ರೆ ಅದು ಭಾವದಿಂದ, ಆ ಪ್ರೀತಿಯಿಂದ ಅವನು ಆಫರ್ ಮಾಡಿರೋದ್ರಿಂದ ಭಗವಂತ ಮೆಚ್ಚಿ ಬಂದ ಅಂತ ಹೇಳಿ. ಸೊ ಪ್ರೀತಿಯಿಂದ ಕೊಟ್ರೆ ಭಗವಂತ ತಗೊಳ್ತಾನೆ. ಸೊ ಹಾಗೂ ನಾವು ಶಾಸ್ತ್ರದಲ್ಲಿ ನಂಬಬೇಕು. ಅಂದ್ರೆ ಈಗ ಈ ಪ್ರೇಯರ್ಸ್, ಗಜೇಂದ್ರನ ಸ್ತುತಿ ಅಂತ ಹೇಳಿ ಸುಮಾರು ಪ್ರೇಯರ್ ಇದೆ ಹಾಡಿದ್ದು. ಹೇಗೆ ಹಾಡಿದ್ದು ನಾವು ಇದನ್ನ ಶಾಸ್ತ್ರಗಳಲ್ಲಿ ಇದೆ, ಅದನ್ನ ಹೇಗೆ ನಂಬೇಕು ನಾವು ಅಂದ್ರೆ, ಒಂದ್ಸತಿ ನ್ಯಾಷನಲ್ ಜಾಗ್ರಫಿ ಚಾನೆಲ್ ಅಲ್ಲಿ ತೋರಿಸಿದ್ದಾರೆ. ಒಂದು ಕಿಯೋಸ್ಕ್ ಅಂತ ಹೇಳಿ ಒಂದು ಆನೆ, ಅದು ಮನುಷ್ಯರ ಹಾಗೆ ಅದು ಅದರ ಸೌಂಡ್ ಮಾಡಕ್ಕೆ ಸಾಧ್ಯ ಅಂತೆ. ಅದಕ್ಕೆ ಅದು ಗುಡ್, ನೋ, ಹಲೋ, ಸಿಟ್ ಡೌನ್ ಎಲ್ಲ ಹೇಳಲಿಕ್ಕೆ ಸಾಧ್ಯ ಆಗ್ತಿತ್ತಂತೆ ಆನೆಗೆ. ಸೊ ಆ ರೀತಿ ಹಾಗಿರುವಾಗ ಯಾಕೆ ಪ್ರೇಯರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ? ಸೊ ನಾವು ಶಾಸ್ತ್ರವನ್ನ ಬಿಲೀವ್ ಮಾಡ್ಬೇಕು. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಗೇವ ವ್ಯವಸಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡುತ್ತಿದ್ದರೂ ಆತನು ಭಕ್ತ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದು ಭಾವಿಸಬೇಕು, ಏಕೆಂದರೆ ಆತನು ನನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ. ಈಗ ಕೆಲವೊಂದ್ಸತಿ ಭಕ್ತಿ ಸೇವೆಯಲ್ಲಿ ಇರೋರ್ನು ಸಹ ನಾವು ಪಾಯಿಂಟ್ ಔಟ್ ಮಾಡಿ ಹೇಳ್ತೀವಿ, ಅವ್ರೇನ್ ಪರ್ಫೆಕ್ಟ್ ಇಲ್ಲ, ಅವರು ಸಹ ಮಿಸ್ಟೇಕ್ ಮಾಡಿದ್ರೆ, ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ನಾವು ಈಗ ಸ್ವಲ್ಪ ಸೀನಿಯರ್ ಡಿವೋಟೀಸ್ ಅಲ್ಲಿ ಏನಾದ್ರೂ ಒಂದು ತಪ್ಪನ್ನ ನೋಡ್ಬೋದು ನಾವು, ಅವರು ಕೋಪ ಮಾಡ್ಕೊಂಡ್ರಲ್ಲ, ಹಾಗಾದ್ರೆ ಅವ್ರು ಇಷ್ಟು ವರ್ಷದಿಂದ ಇದ್ದಾರೆ ಆಧ್ಯಾತ್ಮಿಕ ಜೀವನದಲ್ಲಿ, ಅವ್ರು ಹೇಗೆ ಕೋಪ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ತರ, ಈ ತರ ಎಲ್ಲ ನಮ್ಮ ಭಾವನೆಗಳು ಬರುತ್ತೆ. ಸೊ ಭಗವಂತ ಇಲ್ಲಿ ಹೇಳುವಂತದ್ದು, ನಾವು ಅಕಸ್ಮಾತ್ ಏನೋ ಒಂದು ಭಕ್ತಿ ಸೇವೆಯಲ್ಲಿ ಯಾವುದೋ ಒಂದು, ಯಾಕಂತ ಹೇಳಿದ್ರೆ ನಾವು ಸಾವಿರಾರು ವರ್ಷಗಳಿಂದ ಅಂದ್ರೆ ಇಂದ್ರಿಯ ಸುಖವನ್ನ ಮಾಡ್ಕೊಂಡು ಬಂದಿರ್ತೇವೆ. ಸೊ ಹಾಗಾಗಿ ನಾವು ಈಗಲೂ ಸಹ ಫಾಲ್ ಡೌನ್ ಆಗಕ್ಕೆ ಚಾನ್ಸ್ ಇರುತ್ತೆ. ಅಂದ್ರೆ ತಪ್ಪು ಮಾಡಕ್ಕೆ, ಭಕ್ತಿ ಸೇವೆಯಲ್ಲಿ ಇದ್ದು ಸಹ ನಾವು ತಪ್ಪು ಮಾಡೋ ಚಾನ್ಸ್ ಇರುತ್ತೆ. ಆದ್ರೆ ಅವನು ಸರಿ ಹೋಗ್ತಾನೆ, ಯಾಕಂದ್ರೆ ಅವನು ಸರಿಯಾದ ಒಂದು, ಅಂದ್ರೆ ಅವನಿಗೆ ಅರ್ಥ ಆಗಿದೆ ಭಗವಂತನೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿ. ಆದ್ರೆ ಅವನನ್ನ ತಪ್ಪು ತಿಳಿಬಾರ್ದು, ಅವನ ಸಾಧು ಅಂತಾನೆ
ಕನ್ಸಿಡರ್ ಮಾಡ್ಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾರೆ ಅಂತಂದ್ರೆ ಭಗವಂತನನ್ನೇ ಕ್ಷಮಿಸುವಾಗ ನಾವ್ ಯಾರು ಅದನ್ನ ಹೇಳೋದಕ್ಕಲ್ವಾ. ಈಗ ಹೇಗೆ ಅಂತ ಹೇಳಿದ್ರೆ ಒಂದು ಫ್ಯಾನ್ ತಿರುಗ್ತಾ ಇರುತ್ತಲ್ವಾ, ಫ್ಯಾನ್ ಆಫ್ ಮಾಡಿದ ತಕ್ಷಣ ಕೂಡಲೇ ಸ್ಟಾಪ್ ಆಗಲ್ಲ, ಅದು ಸ್ವಲ್ಪ ಓಡಾಡ್ತಾ ಇರುತ್ತೆ, ಹಾಗೆ ತಿರುಗ್ತಾ ಇರುತ್ತೆ. ಅದೇ ರೀತಿ ನಾವು ಭಕ್ತಿಯಲ್ಲಿ ಬಂದಿದ ತಕ್ಷಣ ನಾವು ಪ್ಯೂರ್ ಆದ್ವಿ ಅಂತಲ್ಲ, ಸ್ಲೋ ಅಂಡ್ ಸ್ಟಡಿ ಅಂದ್ರೆ ನಿಧಾನಕ್ಕೆ ಅದು ಪ್ಯೂರಿಫೈ ಆಗುವಂತದ್ದು. ನಾವು ಹರೇ ಕೃಷ್ಣ ಮಂತ್ರ ಹೇಳಿದ ತಕ್ಷಣ ನಾವು ಪ್ಯೂರಿಫೈ ಆಗ್ಬಿಟ್ವಿ, ಅಯ್ಯೋ ನನಗೇನ್ ಎಫೆಕ್ಟ್ ಗೊತ್ತಾಗ್ತಾ ಇಲ್ವೇ ಅಂತ ಹೇಳುವಾಗಿಲ್ಲ. ನಾವು ಕಂಟಿನ್ಯೂಸ್ ಮಾಡ್ಬೇಕು. ನಾವು 3 ತಿಂಗಳು 6 ತಿಂಗಳು ಮಾಡುವಾಗ ನಮಗೆ ಗೊತ್ತಾಗ್ತಾ ಬರುತ್ತೆ ಯಾವುದು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ ಅಂದ್ರೆ ಎಲ್ಲ ಅನರ್ಥ ನಿವೃತ್ತಿಗಳಾಗಕ್ಕೆ ಒಂದು 6 ತಿಂಗಳಲ್ಲಿ ಆಗುವಾಗ ನಮಗೆ ಗೊತ್ತಾಗುತ್ತೆ. ಅನ್ವಾಂಟೆಡ್ ಡಿಸೈರ್ಸ್ ಎಲ್ಲ ನಮ್ಮಿಂದ ಹೋಗುತ್ತೆ, ಅನ್ನೆಸೆಸರಿ ಥಿಂಗ್ಸ್ ಎಲ್ಲ ನಮಗ್ ಬೇಡ ಅನ್ಸುತ್ತೆ. ಅಂದ್ರೆ ಯಾವ್ದು ನಮಗೆ ಲೈಫಲ್ಲಿ ಅನಗತ್ಯ ಇದೆಯೋ ಅದರಿಂದ ಕೃಷ್ಣ ನಮಗೆ ಬುದ್ಧಿ ಬರುತ್ತೆ, ಅದೆಲ್ಲ ಬೇಡ ನನಗೆ ಅನ್ನೋ ತರ. ಸೊ ಅದೆಲ್ಲ ಆಗ್ಬೇಕಾದ್ರೆ ಅದು ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಲ್ಲ, ಅಂದ್ರೆ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಅಂತವರನ್ನ ನಾವು ಸಾಧು ಅಂತಾನೆ ಪರಿಗಣಿಸ್ಬೇಕು ಅಂತ ಹೇಳಿ. ಸೊ ಕೃಷ್ಣ ಹೇಳುವಂತ ಏನಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅದನ್ನ ಭಗವಂತ ಹೇಳ್ತಾ ಇರೋದು, ಅವನ್ನ ಸಾಧು ಅಂತ ಯಾಕೆ ಹೇಳ್ಬೇಕು ಅಂದ್ರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿನಿ ಗಚ್ಚತಿ ಕೌಂತೇಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಕುಂತಿ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತವಾದ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದು ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು ಅಂತ ಹೇಳಿದ್ರೆ ಅವನು ಬೇಗ ಧರ್ಮಾತ್ಮನಾಗ್ತಾನೆ. ಯಾಕಂದ್ರೆ ಅವನು ಸರಿಯಾದ ನೆಲೆಯಲ್ಲಿರೋದ್ರಿಂದ ಭಕ್ತಿ ಸೇವೆಯಲ್ಲಿ ಅವನಿಗೆ ಆ ಭಗವಂತ ಆ ಒಂದು ಬುದ್ಧಿ ಶಕ್ತಿಯನ್ನ ಕೊಡ್ತಾನೆ. 2 ಶ್ಲೋಕ ಅನ್ಸುತ್ತಷ್ಟೇ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಸ್ ತೇಪಿ ಯಾಂತಿ ಪರಾಂ ಗತಿಂ. ಪಾರ್ಥ, ನನ್ನಲ್ಲಿ ಆಶ್ರಯ ಪಡೆಯುವವರು ಕೀಳು ಜನ್ಮದವರಾದರೂ ಸ್ತ್ರೀಯರು, ವೈಶ್ಯರು ಮತ್ತು ಶೂದ್ರರು ಪರಮಗತಿಯನ್ನು ಪಡೆಯಬಲ್ಲರು. ಸೊ ಭೇದ ಭಾವನೆ ಇಲ್ಲ ಭಗವಂತನಿಗೆ, ಯಾರೇ ಬಂದ್ರು ಸಹ. ಈಗ ಗೀತಾ ಮಹಾತ್ಮೆಯಲ್ಲಿ ಇರುವಂತದ್ದು ಮೂಕಂ ಕರೋತಿ ವಾಚಾಲಂ ಪಂಗುಲ್ಲಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಮೂಕಂ ಕರೋತಿ ವಾಚಾಲಂ ಅಂದ್ರೆ ಮೂಕಾಗಿರೋನು ಸಹ ಮಾತಾಡಕ್ಕೆ ಸಾಧ್ಯ. ಪಂಗುಂ ಲಂಘಯತೆ ಗಿರಿಂ, ಕುಂಟ, ಅವನು ಕಾಲೇ ಸರಿ ಇಲ್ಲ ಅಂತವನು ಸಹ ಬೆಟ್ಟ ಹತ್ಬೋದು. ಅಂದ್ರೆ ದೇವರ ಒಂದು ಕರುಣೆ ಇದ್ರೆ ಏನು ಬೇಕಾದ್ರೂ ಸಾಧ್ಯ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳೋ ಹಾಗೆ, ಯಾರು ಕೃಷ್ಣನೊಟ್ಟಿಗೆ ಸರೆಂಡರ್ ಆಗ್ತಾರೆ, ಯಾರೇ ಆಗ್ಲಿ, ಎಂತ ಒಂದು ಕೀಳು ಜನ್ಮದವನಾಗಿರ್ಲಿ, ಅವನನ್ನ ಭಗವಂತ ಕಾಪಾಡ್ತಾನೆ ಅಂತ ಹೇಳಿ. ಲಾಸ್ಟ್ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗೂ ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿ ಬರುವೆ. ಅಂದ್ರೆ ಇದನ್ನ ಭಗವದ್ಗೀತೆಯ ಎಸೆನ್ಸ್ ಆಫ್ ಎಸೆನ್ಸ್ ಅಂತಾರೆ. ಈಗ ಭಗವದ್ಗೀತೆ ಎಸೆನ್ಸ್ 10ನೇ ಅಧ್ಯಾಯದಲ್ಲಿ ಬರುತ್ತೆ, ಚತುಶ್ಲೋಕ ಅಂತ ಹೇಳಿ. ಅಂದ್ರೆ 10ನೇ ಅಧ್ಯಾಯದಿಂದ 8ರಿಂದ 11, 8, 9, 10, 11 ತುಂಬಾ ಇಂಪಾರ್ಟೆಂಟ್. ಸೊ ಇದು ಅದರನ್ನು ಎಸೆನ್ಸ್ ಅಂದ್ರೆ 26ನೇ ಶ್ಲೋಕದಿಂದ 34 ಶ್ಲೋಕದವರೆಗೆ ಎಸೆನ್ಸ್ ಆಫ್ ಎಸೆನ್ಸ್ ಅಂತಾರೆ. ಅಂದ್ರೆ ಇಲ್ಲಿ ಭಗವಂತ 3 ವಿಷಯವನ್ನ ಹೇಳ್ತಾ ಇರೋದು. ಹೇಗೆ ಕೃಷ್ಣನ ಹತ್ರ ನಾವು ಹೋಗ್ಬೇಕಿದ್ರೆ ಯಾವ 3 ವಿಷಯವನ್ನ ಮಾಡ್ಬೇಕು? ನನ್ನ ಬಗ್ಗೆ ಚಿಂತಿಸು, ಕೃಷ್ಣನ ಒಂದು ನಾಮ ರೂಪ ಗುಣ ಆದಿ ಅಂದ್ರೆ ಕೃಷ್ಣನ ಒಂದು ಹೆಸರನ್ನ ಜಪ ಮಾಡುವಂಥದ್ದು, ಕೃಷ್ಣನ ರೂಪವನ್ನ ಧ್ಯಾನ ಮಾಡುವಂಥದ್ದು, ಗುಣವನ್ನ ತಿಳ್ಕೊಳ್ಳುವಂಥದ್ದು ಕೃಷ್ಣನ, ಹಾಗೂ ಮತ್ತೆ ಬರುವಂತದ್ದು ಲೀಲೆಗಳು ಬೇರೆ ಅಲ್ಲಿ ಅದನ್ನ ಸ್ಟಡಿ ಮಾಡುವಂಥದ್ದು. ನಾವು ಪುಸ್ತಕವನ್ನ ಭಾಗವತಮನ್ನ ಅಟೆಂಡ್ ಮಾಡುವಂಥದ್ದು. ನೋಡಿ, ಭಾಗವತಂ ಕ್ಲಾಸ್ ಎಲ್ಲರೂ ಅಟೆಂಡ್ ಮಾಡಿ ದಯವಿಟ್ಟು. ಬೆಳಿಗ್ಗೆ ಸಚ್ಚಿದಾನಂದ ಪ್ರಭುಜಿ ಅವರು ತಗೊಳ್ತಾರೆ. ಅಂದ್ರೆ ಈಗ ಅವರು ಅಂದ್ರೆ ಈಗ ಸದ್ಯಕ್ಕೆ ಒಂದು ಅವರು ಇದಕ್ಕೆ ಹೋಗಿದ್ದಾರೆ, ಒಂದು ಯಾತ್ರೆಗೆ ಹೋಗಿದ್ದಾರೆ. ಸೊ ಅವ್ರು ಇರಲ್ಲ ಒಂದು 10 ದಿನ ಬಟ್ ಈಗ ಓದ್ತಾ ಇದ್ದಾರೆ, ಜಸ್ಟ್ ಶ್ಲೋಕಗಳು ಓದ್ತಾರೆ. ಅದಾದ ನಂತರ ಎವ್ರಿ ಡೇ ಒಂದೊಂದು ಶ್ಲೋಕ 2 ಶ್ಲೋಕವನ್ನ ಮಾಡ್ತಾರೆ. ಅಂದ್ರೆ 8 ಗಂಟೆಯಿಂದ 9 ಗಂಟೆವರೆಗೆ ಕ್ಲಾಸ್. ಸೊ ಅದನ್ನ ನೀವು ಲಿಂಕ್ ಅಡ್ಮಿನ್ ಅವ್ರನ್ನ ಕೇಳ್ಬೋದು, ಅವ್ರು ನಿಮಗೆ ಶೇರ್ ಮಾಡ್ತಾರೆ ಆಮೇಲೆ. ಸೊ ಅದನ್ನ ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ. ಅದರಲ್ಲಿ ನಮಗೆ ಭಗವಂತನ ಬಗ್ಗೆ ಹೆಚ್ಚಾಗಿ ತಿಳ್ಕೋಬಹುದು. ಅಂದ್ರೆ ಎವ್ರಿ ಡೇ ನಿತ್ಯಂ ಭಾಗವತ ಸೇವೆಯ ಭಗವತಂನ ನಾವು ದಿನನಿತ್ಯ ಕೇಳ್ಬೇಕಂತೆ. ಹಾಗೂ ಸಂಜೆ ಇವರು ಶ್ರೀಧರ್ ಪ್ರಭುಜಿ ಅಂತ ಹೇಳಿ ಶ್ರೀನಿವಾಸನ್ ಅವರು ಒಂದು 7 ಗಂಟೆಗೆ ಅವರು ತಗೊಳ್ತಾ ಇದ್ದಾರೆ. ಸೊ ಹೀಗೆ ಹಾಗೂ ಕನ್ನಡದಲ್ಲಿ ಈ ತರ 2 ಇದೆ, ಹಾಗೂ ಬೇರೆ ಭಾಷೆಗಳಲ್ಲಿ ಸಹ ನಡೆಯುತ್ತೆ. ಈಗ ಇಂಗ್ಲಿಷ್ ಅಲ್ಲಿ ಟೆಂಪಲ್ ಅಲ್ಲಿ ನಡೆಯುತ್ತೆ. ಇವರು ಪ್ರೆಸಿಡೆಂಟ್ ನಮ್ಮ ಹಿಸ್ ಗ್ರೇಸ್ ನಾಮನಿಷ್ಠ ಪ್ರಭುಜಿ ಅವರು ತಗೊಳ್ತಾರೆ ಇಂಗ್ಲಿಷ್ ಅಲ್ಲಿ. ಸೊ ನಿಮಗೆ ಯಾವ ಭಾಷೆ ಕನ್ವಿನಿಯೆಂಟ್ ಆ ಭಾಷೆಯಲ್ಲಿ ನೀವು ದಯವಿಟ್ಟು ಅಟೆಂಡ್ ಮಾಡಿ ಎಲ್ಲರೂ. ತುಂಬಾ ನಿಮ್ಮ ದಿನವೇ ಒಂದು ಆಧ್ಯಾತ್ಮಿಕವಾಗಿ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿಯಲ್ಲಿ ನಾವು ಭಗವಂತನನ್ನ ಹಾಗೆ ಧ್ಯಾನದಲ್ಲಿ ಇರ್ಬೋದು.
ಸೊ ಭಗವಂತ ಹೇಳುವಂಥದ್ದು ನನ್ನನ್ನ ಚಿಂತಿಸು, ಮನಸ್ಸನ್ನು ತೊಡಗಿಸು. ನನ್ನಲ್ಲಿ ಕೃಷ್ಣನಲ್ಲಿ ನಾವು ಮನಸ್ಸನ್ನ ತೊಡಗಿಸುವಂಥದ್ದು. ಹೇಗೆ? ಅವನನ್ನ ಭಕ್ತನಾಗಿ. ಸೊ ನನಗೆ ನಮಸ್ಕಾರ ಮಾಡು ಅಂದ್ರೆ ಒಬೇಸೆನ್ಸಸ್, ನಾವು ಅಡ್ಡ ಬೀಳುವಂತ ದೇವರಿಗೆ ಓಡಾಡ್ತೀವಲ್ಲ ಅದು, ಹಾಗೂ ನನ್ನನ್ನ ಪೂಜೆ ಮಾಡು. ಸೊ ಇದನ್ನ ಮಾಡೋದ್ರಿಂದ ನನ್ನಲ್ಲಿ ನೀನು ಬರ್ತೀಯ ಅಂತ ಭಗವಂತ ಹೇಳ್ತಾನೆ. ಸೊ ಅಧ್ಯಾಯದ ಸಾರಾಂಶ: ಭಗವತ್ ಐಶ್ವರ್ಯ ಜ್ಞಾನ, ರಾಜವಿದ್ಯಾ ರಾಜಗುಹ್ಯಂ. ಕೃಷ್ಣನನ್ನು ಸಮೀಪಿಸುವ ಮಾರ್ಗಗಳು. ಸತತಂ ಕೀರ್ತಯಂತೋ ಮಾಂ, ವಿಶೇಷ ಭಕ್ತಿಯ ಮಾಧುರ್ಯ, ಮನ್ಮನಾಭವೋ ಮದ್ಭಕ್ತು. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. 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 ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದು ಲಾಸ್ಟ್ ಇದೆಯಲ್ಲ, ಅದು ಸೇಮ್ 18 ಬರುತ್ತೆ. ಹೌದು, 2 ಲೈನ್ ಮಾತ್ರ ಚೇಂಜ್ ಆಗುತ್ತೆ. ಲಾಸ್ಟ್ 2 ಲೈನ್ಸ್, ಫಸ್ಟ್ 2 ಸೇಮ್. ಹೌದು, ಸೇಮ್. ಸೊ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಆ ಶ್ಲೋಕ. ಭಾಗವತಂ ಬೆಳಗ್ಗೆನು ಸಾಯಂಕಾಲ. ಬೆಳಿಗ್ಗೆ ಬೇರೆ ಮಾತಾಜಿ. ಅದು ಅಂದ್ರೆ ಬೆಳಿಗ್ಗೆನೆ ಬೇರೆ ನಡೀತಾ ಇದೆ. ಬೆಳಿಗ್ಗೆಯಲ್ಲಿ ಅಂದ್ರೆ ಈಗ ಒಟ್ಟು ಕ್ಯಾಂಟೋಸ್ 12 ಕ್ಯಾಂಟೋಸ್ ಇದೆ. ಓಕೆ, ಸ್ಕಂದಗಳು ಅಂತ ಅಂದ್ರೆ 12 ಸ್ಕಂದಗಳು ಇರುವಂತದ್ದು ಭಾಗವತಮಲ್ಲಿ. 2ನೇ ಸ್ಕಂದ ನಡೀತಾ ಇದೆ ಬೆಳಿಗ್ಗೆ. ಸಂಜೆ ಹೊತ್ತು ನನಗೆ ಅಷ್ಟು ಐಡಿಯಾ ಇಲ್ಲ ಬೇರೆ ಎಷ್ಟನೇದು ಅಂತ 3ನೇದೋ ಏನೋ ಗೊತ್ತಿಲ್ಲ ನನಗೆ. ಸಂಜೆ ಬೇರೆ ನಡೀತಾ ಇದೆ ಕ್ಲಾಸ್, 2 ಬೇರೆ. ನೀವ್ ಯಾವ್ದಾದ್ರು ಒಂದಕ್ಕೆ ಹೋಗಿ, ಅದಕ್ಕೆ ಹೋಗಿ. ಮತ್ತೆ ಅಂದ್ರೆ ಒಂದಿನ ಬೆಳಿಗ್ಗೆ ಒಂದಿನ ಸಂಜೆ ಅಲ್ಲ, ಹೋದ್ರೆ ಬೆಳಿಗ್ಗೆನೆ ಹೋಗಿ, ಅಥವಾ ಸಂಜೆ ಆದ್ರೆ ಸಂಜೆ, ಒಂದಕ್ಕೆ ಹೋಗಿ. ಅದು ಎಷ್ಟು ದಿನ ಇದೆ ಕ್ಲಾಸ್? ಏನ್ ಮಾತಾಜಿ? ಬೆಳಗ್ಗೆ ಕ್ಲಾಸ್ ತಗೊಂಡ್ರೆ ಎಷ್ಟು ದಿನ ಇರ್ತದೆ? 18 days. ಕಂಟಿನ್ಯೂಸ್ ಲೈಫ್ ಲಾಂಗ್. ಹೇಗೆ ಅಂತ ಹೇಳಿದ್ರೆ ಅದು 18,000 ಶ್ಲೋಕಗಳಿದೆ ಆಯ್ತಾ. ದಿನಕ್ಕೆ 2 ಶ್ಲೋಕ ಮಾಡುವಂತದ್ದು, 2 ಅಥವಾ 3. ಸೊ ಅದರಲ್ಲಿ ಅಷ್ಟು ಭಾವಾರ್ಥ ಅಷ್ಟು ಕೊಟ್ಟಿರ್ತಾರೆ ಪ್ರಭುಪಾದ್, ತಿಳ್ಕೊಳ್ಳುವಂಥದ್ದು ಅಷ್ಟಿರುತ್ತೆ ಅದರಲ್ಲಿ. ಸೊ ಹಾಗಾಗಿ ನಾವು ಲೈಫ್ ಲಾಂಗ್ ಅದನ್ನ ನೋಡ್ಬೋದು. ಅಂದ್ರೆ ನಾವು ಬೇಗ ಓದ್ಬೇಕು ಅಂತಿದ್ರೆ ಅದನ್ನ ಪುಸ್ತಕಗಳು ಅವೈಲೇಬಲ್ ಇದೆ ನಮ್ಮ ಹತ್ರ, ನೀವು ಬೈ ಮಾಡ್ಬೋದು. ಭಾಗವತಂ ಬುಕ್ ನೀವು ಓದ್ಬೋದು ಎವ್ರಿ ಡೇ. ಅಂದ್ರೆ ಒಂದು 10 ಶ್ಲೋಕ 15 ಶ್ಲೋಕ ಓದ್ತಾ ಬಂದ್ರೆ ಬೇಗ ಮುಗಿಸ್ಬೋದು. ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಾವು ಕಡಿಮೆ ನೋಡ್ಬೋದು ಅಷ್ಟೇ. ಕಡಿಮೆ. ಮತ್ತೆ ಅದು ಲಿಂಕ್ ಕಳಿಸ್ತಿರಲ್ಲ ಮೇಡಮ್? ನಾವು ಇದು ಹಾಕಕ್ಕೆ ಇವತ್ತು ಹೇಳ್ತೀನಿ ನಾನು ಗ್ರೂಪ್ ಅಲ್ಲಿ. ಅದು ಕನ್ನಡ ಅಲ್ಲ? ಕನ್ನಡ. ಸರಿ ಸರಿ. ನಾವು ಬೆಳಿಗ್ಗೆ ಕೃಷ್ಣ ಪ್ರಸಾದ್ ಕ್ಲಾಸ್ಗೆ ಅಟೆಂಡ್ ಮಾಡ್ತೇವೆ ಮಾತಾಜಿ. ಭಾಗವತಂ ತುಳುವ ಮಾತಾಜಿ. ಹೌದು ಮಾತಾಜಿ. ಅದೇ ಎಲ್ಲ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಹಾಗೆ ಇರ್ತದಲ್ಲ, ಹಾಗೆ 8 ಗಂಟೆಗೆ ಇರ್ತದೆ ಅದು. ಓಕೆ, ಭಾಗವತಂ ಪಿಕ್ಚರ್ ಬುಕ್. ಓಕೆ, ನಾನು 1 ನಿಮಿಷ ನಿಮಗೆ ವೆಬ್ಸೈಟ್ ಅಲ್ಲೇ ತೋರಿಸ್ತೀನಿ ರೀ. ನೋಡಿ, ನೀವು ನಮ್ಮ ವೆಬ್ಸೈಟಿಗೆ ಹೋದ್ರೆ ಎಲ್ಲ ಅವೈಲೇಬಲ್ ಆಯ್ತಾ. ಈಗ www.iskonmangaluru.com ನಮ್ಮ ವೆಬ್ಸೈಟ್. ಸೊ ನೀವು ಇಲ್ಲಿ ಹೋದ್ರೆ ನಿಮಗೆ ಸ್ಟೋರ್ ಅಂತ ಇದೆ ನೋಡಿ. ಸ್ಟೋರ್ ಅಲ್ಲಿ ಕೋರ್ಸ್ ಮೆಟೀರಿಯಲ್. ಸೊ ಇಲ್ಲಿ ಬಂದ್ರೆ ನಿಮಗೆ ಎಲ್ಲಾ ಬುಕ್ಗಳು ಇಲ್ಲಿ ನೋಡ್ಬೋದು. ಜಪಮಾಲೆ ಬೇಕಿದ್ರೆ ಜಪಮಾಲಾ ವಿತ್ ಬ್ಯಾಗ್ ಇಲ್ಲಿ ನೀವು ಆರ್ಡರ್ ಮಾಡ್ಬೋದು. ಸಿಂಪಲ್ ಮಾಲೆ ಜಪ ಇಲ್ಲಿದೆ. ಸೊ ಇಲ್ಲಿ ಭಗವದ್ಗೀತೆ ಸೆಟ್, ಈ 3 ಪುಸ್ತಕಗಳು ಒಟ್ಟಿಗೆ ಬರುವಂತದ್ದು. ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರ, ಪರ್ಫೆಕ್ಟ್ ಕ್ವೆಶ್ಚನ್ ಪರ್ಫೆಕ್ಟ್ ಆನ್ಸರ್. ಎಂತದು ಪರಿಶುದ್ಧ ಅಲ್ಲ, ಎಂತದೊಂದು ಪರ್ಫೆಕ್ಟ್ ಕ್ವೆಶ್ಚನ್ ಪರ್ಫೆಕ್ಟ್ ಆನ್ಸರ್, ಇನ್ನೊಂದು ಭಗವದ್ಗೀತೆ. ಈ 3 ಒಟ್ಟು 600 ರೂಪಾಯಿ. ಇಲ್ಲಿ ನೀವು ಡೈರೆಕ್ಟ್ ಅಲ್ಲ, ಇದು ಜಾಯಿನ್ ದ ಕೋರ್ಸ್ ಇದೆ, ಇಲ್ಲಿ ಬೈ ನೌ ಇದೆ ನೋಡಿ.
ಇಲ್ಲಿ ಕೊಡ್ಬೇಕು. ಇದರ ಜೊತೆಗೆ ಒಂದು ಫ್ರೀ ಮಾಲೆ, ಜಪಮಾಲ ಕೂಡ ಇದೆ. ಸೊ ಕೆಲವರು ತಗೊಂಡಿದ್ದೀರಾ ಆಲ್ರೆಡಿ. ಸೊ ಇದು ನೆಕ್ಸ್ಟ್ ನೀವು 2ನೇ ಹಾಗೂ 3ನೇ ಲೆವೆಲ್ಗೆ ಹೋಗುವಾಗ ಈ ಪುಸ್ತಕಗಳನ್ನ ಓದ್ತೀರಾ. ಎಲ್ಲ ಸಣ್ಣ ಸಣ್ಣ ಬುಕ್ಸ್ ಇದು, ಬಟ್ ತುಂಬಾ ಚೆನ್ನಾಗಿದೆ. ಕೃಷ್ಣ ಬುಕ್ ಪ್ರಭುಪಾದಿದೆ. ಸೊ ಇದು ನೋಡಿ ಭಗವದ್ಗೀತೆ ಭಾಗವತಂ. ಸೊ ಈ ಭಾಗವತಂ ಸೆಟ್ ಒಟ್ಟು ಇಷ್ಟು ಬುಕ್ಸ್ ಬರುತ್ತೆ. ಒಟ್ಟು ಆಕ್ಚುಲಿ ಈಗ ಸಣ್ಣ ಬುಕ್ ಬರುತ್ತೆ. ಐ ಥಿಂಕ್ ಮೋರ್ ದನ್ 44 ಬುಕ್ಸ್ ಬರುತ್ತೆ. ಇದು ಸಣ್ಣ ಅಂದ್ರೆ ರೀಡಬಲ್ ಕಾಂಪ್ಯಾಟಿಬಲ್ ಟೈಪ್ ಇದೆ, ಚಿಕ್ಕ ಬುಕ್ಸ್. ಮೊದ್ಲಾದ್ರೆ ದೊಡ್ಡದು ಬರ್ತಾ ಇತ್ತು, ಅದು ಆದ್ರೆ 18 ಪುಸ್ತಕ ಬರ್ತಾ ಇತ್ತು, ಇಷ್ಟಿಷ್ಟು ದಪ್ಪದ್ದು. ಅದು ಎಲ್ಲೂ ಕ್ಯಾರಿ ಮಾಡಕ್ಕಾಗಲ್ಲ. ಈಗ ಅಂದ್ರೆ ಒಂದು ಕ್ಯಾಂಟವನ್ನೇ ಡಿವೈಡ್ ಮಾಡಿ ತುಂಬಾ ಬುಕ್ಸ್ ಮಾಡಿದ್ದಾರೆ. ಸೊ ನಿಮಗಿದು ಕನ್ನಡದಕ್ಕೆ 6,500. ಸೊ ಇದನ್ನ ಅಂದ್ರೆ ಭಾಗವತಂ ತಂದ್ರೆ ಕೃಷ್ಣ ಬಂದಂಗಂತೆ ಮನೆಗೆ. ನಮ್ಗೆ ಏನೇ ತೊಂದರೆಗಳು ಎಷ್ಟೋ ಜನ ಹೇಳಿದ್ದಾರೆ ಡಿವೋಟೀಸ್, ಅದನ್ನ ತಗೊಂಡ್ಮೇಲೆ ಅವ್ರಿಗೆ ಮನೇಲಿರೋ ಎಷ್ಟೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಅಂತ ಹೇಳಿ. ಅಂದ್ರೆ ಅಷ್ಟು ಪವರ್ಫುಲ್ ಭಾಗವತಂ. ಭಗವಂತ ಬೇರೆ ಅಲ್ಲ, ಭಗವಂತನ ಪುಸ್ತಕ ಬೇರೆ ಅಲ್ಲ ಇದು. ಹಾಗೆ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್. ಸೊ ಯಾರಿಗಾದ್ರೂ ಭಾಗವತಂ ಬುಕ್ ಬೇಕಿದ್ರು ಸಹ ನೀವು ಕೇಳಿ, ಅದನ್ನ ಲಿಂಕ್ ನಾವು ಕಳಿಸ್ತೀವಿ. ಓಕೆ, ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶಿರಡಿ ಸಾಯಿಬಾಬಾ ಇದ್ದಾರಲ್ಲ ಮಾತಾಜಿ, ಅವರು ಕೃಷ್ಣನ ಇನ್ಕಾರ್ನೇಷನ್ ಅಲ್ಲ ಅವರು? ಇಲ್ಲ ಹೇಳ್ತಾರೆ ನೋಡಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಸೇಮ್ ಅವ್ರಿಗೆ ಅದೇ ಹೇಳ್ತಾರೆ. ಅದು ಯಾಕಂತ ಅರ್ಥ ಆಗುದಿಲ್ಲ. ಬ್ರಹ್ಮಾಂಡ ನಾಯಕ ಅಧಿರಾಜ ಯೋಗಿ ಮಾತಾಜಿ. ಈಗ ಏನಂತ ಹೇಳಿದ್ರೆ ಇದ್ರಲ್ಲಿ ಇಲ್ಲ ಮಾತಾಜಿ, ಭಾಗವತಮಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ. ಅದು ಭಾಗವತಮಲ್ಲಿ ಬರೋ ಇನ್ಕಾರ್ನೇಷನ್ಸ್ ನ ಮಾತ್ರ ನಾವು ಬೋನಫೈಡ್ ಅಂತ ತಗೊಳ್ತೀವಿ. ಯಾಕಂತ ಹೇಳಿದ್ರೆ ಅದು ವ್ಯಾಸರು ಬರ್ದಿರುವಂತದ್ದು. ವ್ಯಾಸರು ಯಾರು ಅಲ್ಲ, ಭಗವಂತನ ಇನ್ಕಾರ್ನೇಷನ್. ಸೊ ಅದಕ್ಕೆ ಅದೇ ಆ ಒಂದು ಉದ್ದೇಶದಿಂದನೇ ನಾವು ಒಂದು ಬೋನಫೈಡ್ ಸ್ಕ್ರಿಪ್ಚರ್ ನ ರೆಫರ್ ಮಾಡ್ಬೇಕು ಅಂತ ಹೇಳುವಂತದ್ದು. ಸೊ ಅದರಲ್ಲಿ ಏನ್ ಬಂದಿದೆ ಅದನ್ನ ನಾವು ತಗೊಳ್ತೀವಿ. ಇಲ್ಲಾಂದ್ರೆ ಯಾಕಂದ್ರೆ ಈಗ ನೀವು ನೋಡಿ, ಹೊರಗಡೆ ನಾವು ಮಾರ್ಕೆಟಿಗೆ ಹೋದ್ರೆ ಎಷ್ಟೋ ಪುಸ್ತಕಗಳ ಆಧ್ಯಾತ್ಮಿಕತೆ ಸಿಗುತ್ತೆ. ಅದು ಎಲ್ಲ ಅದರ ಹಿಂದೆ ನಾವು ನೋಡಿದ್ರೆ ಅದರದ್ದೊಂದು ಸರಿಯಾದ ಸಂಪ್ರದಾಯ ಇರಲ್ಲ ಅಲ್ವಾ? ಸೊ ಹಾಗಾಗಿ ಅದನ್ನ ನಾವು ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಸೊ ಇದಾದ್ರೆ ನಮಗೆ ನಾವು ನೋಡಿದ್ವಿ 4ನೇ ಅಧ್ಯಾಯದಲ್ಲಿ ನೋಡಿದ್ವಿ ಹೇಗೆ ನಾರದನಿಂದ ಕೃಷ್ಣನಿಗೆ, ಕೃಷ್ಣನಿಂದ ಹಾಗೆ ಸಂಪ್ರದಾಯಗತವಾಗಿ ಬಂದಿರುವಂತದ್ದು ಜ್ಞಾನ, ಅದನ್ನ ನಾವು ರೆಫರ್ ಮಾಡ್ಬೇಕು ಸ್ಕ್ರಿಪ್ಚರ್ ನ, ಬೋನಫೈಡ್ ಸ್ಕ್ರಿಪ್ಚರ್ ಅಂತ ಹೇಳಿ. ಸೊ ಅದರ ಬಗ್ಗೆ ನಂಗೆ ಅಷ್ಟು ಮಾಹಿತಿ ಇಲ್ಲ, ಆದ್ರೆ ಅವರ ಬಗ್ಗೆ ಭಾಗವತಮಲ್ಲಿ ಇಲ್ಲ ಮಾತಾಜಿ, ಕೃಷ್ಣನ ಇನ್ಕಾರ್ನೇಷನ್ ಅಲ್ಲ. ಅವರು ಅದನ್ನೇ ವರ್ಡ್ ಯೂಸ್ ಮಾಡ್ತಾರೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಎಲ್ಲ ಹೇಳ್ತಾರೆ. ಅದೇ ಹೌದು, ಅದು ಜನ ಯೂಸ್ ಮಾಡ್ತಾರಲ್ಲ ಎಲ್ಲರಿಗೂ ಹಾಗೆ. ಹರೇ ಕೃಷ್ಣ. ಮಾತಾಜಿ, ಮನೆ ಹೊರಗಡೆ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಹೊರಗಡೆ ಕೃಷ್ಣನ ಫೋಟೋ ಇಡ್ಬೋದ? ಬಾಗಿಲಲ್ಲಿ ಮೇಲೆ ಸ್ಟಿಕ್ಕರ್ ಅಥವಾ ಫೋಟೋ ಏನಾದ್ರು ಇಡ್ಬೋದಾ? ಹಾಗೆ ಕೃಷ್ಣನ ಫೋಟೋ ಇಡ್ಬೋದಾ, ನರಸಿಂಹನದ್ದು ಇಡ್ಬೋದಾ? ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಮಾತಾಜಿ, ನಾನು ಕೇಳಿ ಹೇಳ್ತೀನಿ. ಹೊರಗಡೆ ಹಾಗೆ ಇಡ್ಬೋದಾ ಅಂದ್ರೆ ಪೂಜೆ ಮಾಡಲ್ಲ ಅಲ್ವಾ, ಸುಮ್ನೆ ಇಡುವಂತದ್ದಲ್ಲ ನೀವು ಇಡುವಂತದ್ದು. ಹೌದು. ಸೊ ಸುಮ್ನೆ ಇಡುವಂತದ್ದು ಅಂದ್ರೆ ನಾವೀಗ ಮನೆ ಒಳಗಡೆ ಇಡ್ತೀವಲ್ಲ ದೇವರದ್ದು ಫೋಟೋಸ್ ಎಲ್ಲ. ಹೌದು. ಸೊ ಮನೆ ಒಳಗಡೆ ಹಾಕ್ಬೋದು ದೇವರದ್ದೀಗ ನಾವು ಪಿಕ್ಚರ್ಸ್ ಎಲ್ಲ ಹಾಕ್ತಿವಿ, ದೇವಸ್ಥಾನಗಳಲ್ಲಿ ಕೂಡ ಹಾಕಿರ್ತಾರಲ್ಲ ಫುಲ್ ದೇವರದ್ದೆಲ್ಲ. ಬಟ್ ಹೊರಗಡೆ ಗೊತ್ತಿಲ್ಲ ಮಾತಾಜಿ ನನಗೆ, ಹೊರಗಡೆ ಐಡಿಯಾ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಕೃಷ್ಣನ ಭಕ್ತರು ಅಲ್ವಾ, ಅವರು ಭಕ್ತರು. ಓಕೆ, ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಇಲ್ಲ. ಓಕೆ, ಹಾಗಿದ್ರೆ ಕ್ಲೋಸ್ ಮಾಡೋಣ. ಒಟ್ಟಿಗೆ 3 ಸತಿ ಹರೇ ಕೃಷ್ಣ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೂ. ಧನ್ಯವಾದ.